ಮಟ್ಟದ ತರಬೇತಿ ಪಡೆದು ಪ್ರಯೋಜನ ಪಡೆದುಕೊಳ್ಳಬೇಕು, ವ್ಯಾಪಾರದಲ್ಲಿ ಅಳವಡಿಸಬೇಕು ಎಂದರು. ಆಲ್ರೆಡಿ ಸರ್ಟಿಫಿಕೇಟ್ ಇದೆ, ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ. ಈಗ ಒಂದು ಹೊಸದು ಏನಂತ ಹೇಳಿದ್ರೆ, ಈಗ ಸರ್ ಹೇಳಿದ್ರು ಆಲ್ಮೋಸ್ಟ್ ಮೋರ್ ದನ್ 50% ಜನ ಈ ಬೀದಿ ವ್ಯಾಪಾರಿಗಳನ್ನ ಬಂದಿರ್ತಾರೆ ಅಂತ ಹೇಳಿ. ಅಂದ್ರೆ ನೀವು ಒಂದು 50% ಪಾಪ್ಯುಲೇಷನ್, ಇಂಡಿಯಾದಲ್ಲಿರುವಂತಹ ಪಾಪ್ಯುಲೇಷನ್ಗೆ ಒಂದು ಒಳ್ಳೆ ಆರೋಗ್ಯ ಕೊಡ್ತಾ ಇದ್ದೀರಾ. ಆದ್ರೆ ಇನ್ನೊಂದು ಚೂರು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ಜನರು ಕೂಡ ನಿಮ್ಮ ಹತ್ರ ಜಾಸ್ತಿ ಆಕರ್ಷಿತರಾಗ್ತಾರೆ, ನಿಮ್ಮ ಹತ್ರ ಬರ್ತಾರೆ. ಅವಾಗ ಏನಾಗುತ್ತೆ, ಜನರು ಕಾಫಿ ಕಡಿಮೆ ಆಗುತ್ತೆ ಅಲ್ವಾ. ನೀವು ಈಗ 5 ಸ್ಟಾರ್ ಹೋಟೆಲ್ ಹೋದ್ರೆ ಜಾಸ್ತಿ ಕ್ವಾಲಿಟಿ ಇರುತ್ತೆ, ನಿಮ್ಮ ಹತ್ರ ಕಡಿಮೆ ಕ್ವಾಲಿಟಿ ಇರುತ್ತೆ. ನಿಮ್ಮ ಹತ್ರನೇ ಒಂದು ಒಳ್ಳೆ ಫುಡ್ ಸಿಗ್ಬೇಕಾದ್ರೆ ಅವ್ರ ಕಡೆ ಎಲ್ಲಿ ಹೋಗೋದಿಲ್ಲ. ಸೊ ಈ ಒಂದು ಸರ್ಟಿಫಿಕೇಟ್ ಇಂದ ಏನಾಗುತ್ತೆ ನಿಮಗೆ ಅಂತ ಹೇಳಿದ್ರೆ, ಜನರಿಗೆ ಒಂದು ನಂಬಿಕೆ ಬರುತ್ತೆ, ನಿಮ್ಮ ಹತ್ರ ಒಂದು ಸುರಕ್ಷಿತವಾದ ಆಹಾರ ಸಿಗುತ್ತೆ. ನೀವು ಈ ಒಂದು ಟ್ರೈನಿಂಗ್ ಅನ್ನು ಅಟೆಂಡ್ ಆಗಿದ್ದೀರಿ. ಆರೋಗ್ಯದ ದೃಷ್ಟಿಯಿಂದ ಭಾರತ ದೇಶದಲ್ಲಿ ಸುಮಾರು 50% ಬೀದಿ ವ್ಯಾಪಾರಿಗಳಿಗೆ ಆಹಾರ ಸೇವನೆ ಮಾಡ್ತಾ ಇದೆ ಅಲ್ವಾ. ಇಷ್ಟೊಂದು 50%, 100ರಿಂದ 50 ಜನನೇ ಹೈಫೈ ಹೋಟೆಲ್ಗಳಲ್ಲಿ ವ್ಯಾಪಾರ ಊಟ ಮಾಡೋದು, 50% ನಮ್ಮ ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡ್ತಾರೆ. ಅದಕ್ಕೆ ಗುಣಮಟ್ಟದ ಆಹಾರ ಜೀವನಕ್ಕೆ ಜನಗಳಿಗೆ ಕೊಟ್ಟರೆ ಒಳ್ಳೆ ಟೇಸ್ಟಿಂದ ಮುಂದಿನ ದಿನಗಳಲ್ಲಿ ನಾವು ಹೈಫೈ ಲೆವೆಲ್ ಅವರಿಗೆ ಒಂದು ಟ್ರಾಫಿಕ್ ಮಾಡೋಕ್ಕಾಗುತ್ತೆ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಒಂದು ಕರೋನಾ ವಾರಿಯರ್ಸ್, ಒಂದು ಕರೋನಾ ವಾರಿಯರ್ಸ್, ಬೇಕೇ ಬೇಕು, ನ್ಯಾಯ ಬೇಕು. ತುಮಕೂರಿನಲ್ಲಿ ಕೋವಿಡ್-19 ತುರ್ತು ಪರಿಸ್ಥಿತಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಗೊಂಡ ಅರೆ ವೈದ್ಯಕೀಯ ಸಿಬ್ಬಂದಿಯನ್ನು 2022 ಮಾರ್ಚ್ 31 ನಂತರವೂ ಸೇವೆಯಿಂದ ಮುಂದುವರೆಸುವಂತೆ ಒತ್ತಾಯಿಸಿ ಕೊರೋನಾ ವಾರಿಯರ್ಸ್ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕೊರೋನಾ ವಾರಿಯರ್ಸ್, ಕೋವಿಡ್-19 ತುರ್ತು ಪರಿಸ್ಥಿತಿಯಲ್ಲಿ ನಮ್ಮನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗಿತ್ತು. ನಾವು ನಮ್ಮ ಕುಟುಂಬ, ಮನೆ ಮಠ ಬಿಟ್ಟು ನಮ್ಮ ಪ್ರಾಣದ ಹಂಗನ್ನು ತೊರೆದು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿಕೊಂಡು ಬರುತ್ತಿದ್ದೇವೆ. ನಮ್ಮ ಜೊತೆಯಲ್ಲೇ ಸೇರಿದ ಕೆಲವು ಆರೋಗ್ಯ ಸಿಬ್ಬಂದಿಗಳು ಪ್ರಾಣ ಭಯದಿಂದ ಹಾಗೂ ಕೊರೋನಾ ಮಹಾಮಾರಿಗೆ ಹೆದರಿ ಅರ್ಧಕ್ಕೆ ಕೆಲಸವನ್ನು ಬಿಟ್ಟು ಹೋದರು. ಆದರೆ ನಮ್ಮಲ್ಲಿ ಹಲವರಿಗೆ ಹಲವು ಬಾರಿ ಕೊರೋನಾ ಪಾಸಿಟಿವ್ ಬಂದು ಸಾವಿನ ಕದ ತಟ್ಟಿ ಸಾವಿನ ಸೋಲನ್ನು ಒಪ್ಪದೆ ಪುನಃ ಕರ್ತವ್ಯಕ್ಕೆ ಮರಳಿ ಕರ್ತವ್ಯವನ್ನು ಸಲ್ಲಿಸುತ್ತಿದ್ದೇವೆ. ಜೊತೆಗೆ ಕೊರೋನಾ ಲಸಿಕಾ ಅಭಿಯಾನದಲ್ಲಿ ಭಾರತದ ಐತಿಹಾಸಿಕ ಮೈಲುಗಲ್ಲಿನ ಸಾಧನೆಯಲ್ಲಿ ನಾವು ಸಹಭಾಗಿಯಾಗಿ ಕರ್ತವ್ಯ ಸಲ್ಲಿಸಿದ್ದೇವೆ. ಕಷ್ಟದ ಕಾಲದಲ್ಲಿ ನಾವು ಸರ್ಕಾರದ ಜೊತೆಯಾಗಿ ನಿಂತು ದುಡಿಯುತ್ತಿದ್ದೇವೆ, ಮುಂದೆಯೂ ಸಹ ದುಡಿಯಲು ಸಿದ್ಧರಿದ್ದೇವೆ. ಆದರೆ ಈ ಹಂತದಲ್ಲಿ ಕೊರೋನಾ ಹೆಚ್ಚಾಗುವುದರಿಂದಲೇ ಕೊರೋನಾ ವಾರಿಯರ್ಸ್ಗಳ ಕೆಲಸ ಉಳಿಯುತ್ತಿದೆ ಎನ್ನುವ ವಾತಾವರಣ ನಿರ್ಮಾಣವಾಗುತ್ತಿದೆ. ಕೊರೋನಾ ಕಡಿಮೆ ಆದ ಮೇಲೆ ನಮ್ಮನ್ನು ಕೆಲಸದಿಂದ ತೆಗೆದರೆ ಕೊರೋನಾ ವಾರಿಯರ್ಸ್ಗಳಾದ ಫಾರ್ಮಸಿ ಅಧಿಕಾರಿಗಳು, ಲ್ಯಾಬ್ ಟೆಕ್ನಿಷಿಯನ್, PHCO, ಗ್ರೂಪ್ ಡಿ, ಸ್ವಾಬ್ ಕಲೆಕ್ಟರ್, ಡಾಟಾ ಎಂಟ್ರಿ ಆಪರೇಟರ್ ಹಾಗೂ ಮತ್ತಿತರ ಕೊರೋನಾ ವಾರಿಯರ್ಸ್ಗಳು ನಿರ್ಗತಿಕರಾಗಿ ನಿರುದ್ಯೋಗಿಗಳಾಗಿ ಬೀದಿಗೆ ಬರಬೇಕಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈಗಾಗಲೇ ಪ್ರಧಾನಿ ಮೋದಿಜಿಯವರು ಕೊರೋನಾ ವಾರಿಯರ್ಸ್ ಆಗಿ 100 ದಿನಗಳ ಕಾಲ ಸೇವೆ ಸಲ್ಲಿಸಿದವರಿಗೆ ಸೇವಾ ಭದ್ರತೆಯನ್ನು ಒದಗಿಸಿ ಮುಂಬರುವ ಸರ್ಕಾರಿ ಕೆಲಸಗಳಿಗೆ ಮೊದಲ ಆದ್ಯತೆ ನೀಡುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಿದರೆ ಸುಮಾರು 4,000ಕ್ಕೂ ಹೆಚ್ಚು ಕೊರೋನಾ ವಾರಿಯರ್ಸ್ಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಆಧಾರವಾಗುತ್ತದೆ. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಹಲವು ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸಿಬ್ಬಂದಿ ಕೊರತೆ ಇದ್ದು, ರಾಜ್ಯಾದ್ಯಂತ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಅಂಕಿಅಂಶ ಸಮೇತ ಪತ್ರಿಕೆ, ಅಂತರ್ಜಾಲ ಹಾಗೂ ಮಾಧ್ಯಮಗಳಲ್ಲಿ ವರದಿಯಾಗಿರುವುದರಿಂದ ತಾವು ಇದನ್ನು ಪರಿಶೀಲಿಸಿ ಖಾಲಿ ಇರುವ ಸ್ಥಳಗಳಿಗೆ, ಆಸ್ಪತ್ರೆಗಳಿಗೆ ನಮ್ಮ ಸೇವಾ ಕಾರ್ಯವನ್ನು ಹಾಗೂ ಅನುಭವವನ್ನು ಪರಿಗಣಿಸಿ ಮಾನವೀಯತೆ ದೃಷ್ಟಿಯಿಂದ ನಮ್ಮನ್ನು ಖಾಲಿ ಇರುವ ಸ್ಥಳಗಳಿಗೆ ನೇಮಿಸಿದರೆ ನಮಗೂ ಉದ್ಯೋಗ ದೊರಕಿ ನಮ್ಮೆಲ್ಲರ ಕುಟುಂಬಗಳಿಗೆ ಭದ್ರತೆ ದೊರಕಿದಂತಾಗುತ್ತದೆ. ಈಗಾಗಲೇ ಹಲವಾರು ರಾಷ್ಟ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮಗಳ ತರಬೇತಿ ಮತ್ತು ಯೋಜನೆಗಳ ಬಗ್ಗೆ ಅರಿವು ಇರುವುದರಿಂದ ತಾವುಗಳು ದಯಮಾಡಿ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಮುಂದಿನ ನಮ್ಮ ಜೀವನಕ್ಕೆ ಭದ್ರತೆ ಒದಗಿಸಬೇಕೆಂದು ಮನವಿ ಮಾಡಿದರು. ಕೊರೋನಾ ಅನ್ನೋದು ಇವತ್ತು ಇಲ್ಲಿವರೆಗೂ ನಿಂತಿದೆಯಾ?
ಇಲ್ಲ. 2 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಬಂದಿರೋರೆಲ್ಲ ಯಾಕೆ ಬಂದಿದ್ದಾರೆ ಅಂತಂದ್ರೆ ಅವಾಗೆಲ್ಲ ನಾವು ಕೊರೋನಾ ವಾರಿಯರ್ಸ್ ಬೇಕಿತ್ತು, ಇವಾಗ ನಮ್ಮನ್ನ ಬೀದಿಗೆ ತಳ್ಳಿದ್ದಾರೆ. ಏನು ಕಾರಣ ಏನು? ಅವಾಗ ಅವ್ರಿಗೆ ಅವಶ್ಯಕತೆ ಇತ್ತು ಸರ್ಕಾರಕ್ಕೆ ಆಗಲಿ ಯಾರಿಗೆ ಆಗಿರ್ಬೋದು, ಸಾರ್ವಜನಿಕರ ದೃಷ್ಟಿಯಿಂದ ನಾವು ಡ್ಯೂಟಿಗೆ ಬಂದ್ವಿ. ಇವತ್ತು ನಮ್ಮ ಉದ್ದೇಶ ಬೇಡ, ಅವ್ರಿಗೆ ನಮ್ಮ ಅವಶ್ಯಕತೆ ಬೇಡ, ನಮ್ಮನ್ನು ಬೀದಿಗೆ ತಳ್ತಾ ಇದ್ದಾರೆ. ನಮಗೆ ಮಕ್ಕಳಿದ್ದಾರೆ, ವಯಸ್ಸಾದ ತಂದೆ ತಾಯಿ ಇದ್ದಾರೆ. ಕೆಲಸ ಅನ್ನೋದು ಏನು ಕೇಳಿ, ಈ ಕಾಲದಲ್ಲಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತಂದ್ರೆ ಕೆಲಸ ಬೇಕು. ಮತ್ತೆ ಅದೇ ಥರ ನಿಲ್ಲಿಸ್ತಾರೆ. ಇದೇ ಥರ ಮಾಡಿ ಇವಾಗ 31ನೇ ತಾರೀಕು ಎಲ್ಲನೂ ತೆಗಿಬೇಕು ಅಂತ ಮಾಡಿದ್ದಾರೆ. ಇದರಲ್ಲಿ ಫಾರ್ಮಸಿಸ್ಟ್ ಇದ್ದಾರೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಇದ್ದಾರೆ, PSCOs ಇದ್ದಾರೆ, ಗ್ರೂಪ್ ಡಿನರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರನ್ನ ಕೋವಿಡ್ ಅಂತ ಕ್ರಿಟಿಕಲ್ ಸಿಚುವೇಶನಲ್ಲಿ ತಮ್ಮ ಪ್ರಾಣನೇ ಪಣ ಇಟ್ಟು ಅಂತ ಇದನ್ನು ವರ್ಕ್ ಮಾಡಿದ್ದಾರೆ. ಅವಾಗ ವೆಹಿಕಲ್ಸ್ ಇರಲಿಲ್ಲ, ಒಂದೇನೂ ಇಲ್ಲ, ಅವ್ರಿಗೆ ಕೂಡ ಪ್ರೊಟೆಕ್ಷನ್ ಕೂಡ ಏನೂ ಇರಲಿಲ್ಲ. ಅಂಥ ಸ್ಟೇಜಲ್ಲಿ ಗೌರ್ಮೆಂಟು ನಮ್ಮನ್ನು ಉಪಯೋಗಿಸ್ಕೊಂಡಿದೆ. ಅವ್ರನ್ನ ನಾವು ಇಷ್ಟೇ ಕೇಳ್ಕೊತಾ ಇರೋದು ಏನಂದರೆ, ಇವ್ರ ಜೀವನ ಎಲ್ಲ ಇವಾಗ ಬೀದಿ ಬರೋ ಸ್ಟೇಜಿಗೆ ಬಂದಿದೆ, ಆಯಿತಾ. ಸಣ್ಣ ಮಕ್ಕಳನ್ನ ಬಿಟ್ಟು ಬಂದಿರೋರು ಇದ್ದಾರೆ, ಏಜ್ ಬಾರಾಗಿರೋರು ಇದೆ, ಮತ್ತೆ ಕಾಲ್ ಮಾಡಿದ್ರೆ ಹಾಕೊಂಡಲ್ಲೇ ಇರೋ ಚಾನ್ಸಸ್ ಇರೋರು ಇದ್ದಾರೆ. ಏನು ನಾವು ಇಷ್ಟೊಂದು ಜನ ಇದ್ದೀವಿ ಕೋವಿಡ್ ವಾರಿಯರ್ಸು, ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ಇಷ್ಟೊಂದು ಜನ ಇದ್ದೇ ಇದ್ದಾರೆ ಅಂತ 15 ಡಿಸ್ಟಿಕಲ್ಲಿ ಲೆಕ್ಕ ಮಾಡಿಕೊಂಡ್ರೆ 1000 ಜನ ಕೋವಿಡ್ ವಾರಿಯರ್ಸ್ ಇದ್ದಾರೆ. ಇಷ್ಟು ಜನಕ್ಕೂ ಬೀದಿಗೆ ಬರ್ತಾರೆ, ಯಾರಿಗೆ ಸೇವಾ ಭದ್ರತೆ ಇರಲ್ಲ, ಏನೂ ಇರಲ್ಲ. ನೇಮಕಗೊಂಡ ಅರೆ ವೈದ್ಯಕೀಯ ಸಿಬ್ಬಂದಿಗಳು 2002 ಮಾರ್ಚ್ 31 ನಂತರವೂ ಸೇವೆಯಲ್ಲಿ ಮುಂದುವರಿಸಬೇಕು ಅಂತ. ಇದರಲ್ಲಿ ಫಾರ್ಮಸಿಸ್ಟ್ ಬರ್ತಾರೆ, ಸ್ಟಾಫ್ ನರ್ಸ್ ಬರ್ತಾರೆ, ನರ್ಸಿಂಗ್ ಆಫೀಸರ್ಸ್, ಡಿ ಗ್ರೂಪ್ಸ್ ಬರ್ತಾರೆ, DEO, LTs, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟು, ANM, PHCs ಯಾರಪ್ಪ ಇದ್ದೀರಾ? ಎಲ್ಲರೂ ಕೋವಿಡ್ ಸ್ಟಾಫು ಯಾರ್ಯಾರು ಸ್ಕೀಮಲ್ಲಿ ತೊಗೊಂಡಿದ್ರು ಅವ್ರನ್ನೆಲ್ಲ ತೊಗೊಂಡಿದ್ದಾರೆ ಮ್ಯಾಮ್. ಸೊ ಅವ್ರನ್ನ ಈ 31st ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಮ್ಯಾಮ್, ನಮ್ಮನ್ನು ಕಂಟಿನ್ಯೂಷನ್ ಮಾಡಿ. 2 ವರ್ಷದಿಂದ ನಾವು ಸೇವೆ ಮಾಡಿದ್ದೀವಿ. ತುಮಕೂರು ಜಿಲ್ಲೆಯಲ್ಲಿ 2 ತಲೆಮಾರುಗಳಿಂದ ಭೂಮಿ ವಸತಿಗಳ ಸಮಸ್ಯೆಗಳನ್ನು ತಾಲೂಕು ಮತ್ತು ತುಮಕೂರು ಜಿಲ್ಲಾಡಳಿತ ಬಗೆಹರಿಸಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಹಂದ್ರಾಳ್ ನಾಗಭೂಷಣ್ ಅವರ ನೇತೃತ್ವದಲ್ಲಿ ನಿನ್ನೆಯಿಂದ ಅಹೋರಾತ್ರಿ ಧರಣಿ ಆರಂಭವಾಗಿದೆ. ಮೊದಲ ದಿನದ ಧರಣಿಗೆ ಚಾಲನೆ ನೀಡಿದ ಸಂದರ್ಭ ರಾಜ್ಯ ಸಮಿತಿ ಉಪಾಧ್ಯಕ್ಷರಾದ ಸಿರಿಮನೆ ನಾಗರಾಜು, ಬೆಂಗಳೂರು ನಗರ ಅಧ್ಯಕ್ಷರಾದ ಮರಿಯಪ್ಪ, ಚಿಂತಕರಾದ ಸಿ ಯತಿರಾಜು, ದೊರೈರಾಜು, ಬೀದಿ ಬದಿ ವ್ಯಾಪಾರಿಗಳ ಜಿಲ್ಲಾಧ್ಯಕ್ಷರಾದ ಭದ್ರೇಗೌಡರು, ಉಪಾಧ್ಯಕ್ಷರಾದ ಮಂಜುನಾಥ್, ದಯಾನಂದ್, ಲಂಕನಿವೆ ತುಮಕೂರು ಮಲ್ಲಿಕಾರ್ಜುನಯ್ಯ, ಉಪಾಧ್ಯಕ್ಷರಾದ ಕುನಿಗಲ್ ನರಸಿಂಹಮೂರ್ತಿ ಇತರರು ಹಾಜರಿದ್ದರು. ಧರಣಿಯ ವೇಳೆ ಮಳೆಯಾಗಿದ್ದು, ಈ ವೇಳೆ ಮಹಾನಗರ ಪಾಲಿಕೆಯು ಧರಣಿ ಸ್ಥಳದ ಪಕ್ಕದ ಗಾಜಿನ ಮನೆಯಲ್ಲಿ ಆಶ್ರಯ ನೀಡಿದರು. ಮಹಾನಗರದ ಪಾಲಿಕೆಯ ಆಯುಕ್ತರು ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಮತ್ತು ಸಿಬ್ಬಂದಿಗೆ ಧರಣಿ ನಿರತರು ಧನ್ಯವಾದಗಳನ್ನು ತಿಳಿಸಿದರು. ತುಮಕೂರು ಜಿಲ್ಲೆಯ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಪರವಾಗಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸ್ಥಳದಲ್ಲಿ ಜಿಲ್ಲಾ ಸಂಚಾಲಕರಾದ ಹಂದ್ರಾಳ್ ನಾಗಭೂಷಣ್, ಯತಿರಾಜ್, ಸಿರಿಮನೆ ನಾಗರಾಜು, ಮರಿಯಪ್ಪ, ಸ್ನೇಹಿತರಾದ ದಿನೇಶ್ ಬಾಬು, ಮಾರುತಿ, KR, ಸುನಿಲ್, ಉದ್ಯಮಿ ಚಂದ್ರಶೇಖರ್, ವೆಂಕಟೇಶ್, ಲೀಲಾವತಿ, ಗಂಗರಾಣಿ, ಹಲವು ಹೋರಾಟಗಾರರು, ಜಿಲ್ಲೆಯ ಭೂಮಿ ವಸತಿ ವಂಚಿತ ಜನರು ಭಾಗವಹಿಸಿದ್ದರು. ಇತ್ತೀಚೆಗೆ ಪಾವಗಡ ಸಮೀಪ ಪಳವಳ್ಳಿ ಕಟ್ಟೆ ಮೇಲೆ ಬಸ್ ಅಪಘಾತವಾಗಿ 6 ಜನ ಮೃತಪಟ್ಟು 30ಕ್ಕೂ ಹೆಚ್ಚು ಗಾಯಾಳುಗಳು ಬೆಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ಸಾವು ಬದುಕಿನ ನಡುವೆ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ. ಗಾಯಾಳುಗಳ ಪೈಕಿ ಮಹೇಂದ್ರ ಎಂಬ ವಿದ್ಯಾರ್ಥಿಗೆ ಶಸ್ತ್ರಚಿಕಿತ್ಸೆ ನೆರವು ಕೋರಿ ಪಾಲಕರು ಸಾಮಾಜಿಕ ಜಾಲತಾಣಗಳಲ್ಲಿ ಮನವಿ ಮಾಡಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ಹೆಲ್ಪ್ ಸೊಸೈಟಿ ಕಚೇರಿಯಲ್ಲಿ KNR ಅಭಿಮಾನಿ ಬಳಗ ಹಾಗೂ ಹೆಲ್ಪ್ ಸೊಸೈಟಿ ವತಿಯಿಂದ ಆರ್ಥಿಕ ಸಹಾಯವನ್ನು ಹೆಲ್ಪಿಂಗ್ ಹ್ಯಾಂಡ್ ಸಂಘಟನೆಯ ಮುಖ್ಯಸ್ಥರಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭ ನೆರವು ವಿತರಿಸಿ ಮಾತನಾಡಿದ
ಕೆಎನ್ಆರ್ ಅಭಿಮಾನಿ ಬಳಗದ ಅಧ್ಯಕ್ಷ ಡಿಸಿಸಿ ಶ್ರೀನಿವಾಸ್ ಮಾತನಾಡಿ, ರಾಜ್ಯ ಸರ್ಕಾರ ಮೃತಪಟ್ಟ ಕುಟುಂಬಗಳಿಗೆ ತಲಾ 20 ಲಕ್ಷ ಹಾಗೂ ಗಾಯಾಳುಗಳಿಗೆ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಭರಿಸುವಂತೆ ಈ ಮೂಲಕ ಒತ್ತಾಯಿಸಿದರು. ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್ ಮಾತನಾಡುತ್ತಾ, ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಸಂಪೂರ್ಣ ವೈದ್ಯಕೀಯ ವೆಚ್ಚ ಭರಿಸುವುದಾಗಿ ಹೇಳುತ್ತಿದ್ದಾರೆ. ಆದರೆ ಆಸ್ಪತ್ರೆಗಳಲ್ಲಿ ಗಾಯಾಳುಗಳ ಪೋಷಕರು ಗೋಳಾಡುತ್ತಿರುವುದನ್ನು ನೋಡಿದರೆ ಅವರ ನಿಜವಾದ ಸ್ಥಿತಿ ಅರ್ಥವಾಗುತ್ತಿದೆ. ಸರ್ಕಾರ ತಕ್ಷಣವೇ ಸೂಕ್ತ ಚಿಕಿತ್ಸೆ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬೇಕರಿ ನಾಗರಾಜ್ ಹಾಗೂ ಹೆಲ್ಪಿಂಗ್ ಹ್ಯಾಂಡ್ ಸ್ಥಳೀಯ ಪದಾಧಿಕಾರಿಗಳಾದ ಮಣಿಕಂಠ, ದರ್ಶನ್, ಶ್ರೀಕಾಂತ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಇವತ್ತು ಇಲ್ಲೆಲ್ಲ ಭೇಟಿಯಾಗಿರೋದು ಏನಕ್ಕೆ ಅಂದ್ರೆ, ಇದೇ ಪಾವಗಡ ತಾಲೂಕಿನ ಬುಡ್ಡರೆಡ್ಡಿಹಳ್ಳಿ ಹುಡುಗ ಮಹೇಂದ್ರ ಅನ್ನೋರಿಗೆ ಸ್ಪೈನಲ್ ಕಾರ್ಡ್ ಅನ್ನೋದು ಡ್ಯಾಮೇಜ್ ಆಗಿದೆ. ಅದಕ್ಕೆ ಅಂತ ನಾವು ಹೆಲ್ಪಿಂಗ್ ಹ್ಯಾಂಡ್ ಸೊಸೈಟಿಯಿಂದ ಎಲ್ಲ ಕಡೆ ಹೋಗಿ ಬರ್ತಾ ಇದ್ದೀವಿ, ಎಲ್ಲ ಕಡೆ ಕಲೆಕ್ಟ್ ಮಾಡ್ತಾ ಇದ್ವಿ. ಹಾಗಾಗಿ ನಮ್ಮ ಮಾನವ್ ಶಶಿಕಿರಣ್ ಅಣ್ಣ ಅವರ ಹತ್ರ ಬಂದಿದ್ದೀವಿ. ಅವರು ಅವ್ರಿಗೆ ಆದಷ್ಟು ಸಹಾಯ ಮಾಡಿದ್ದಾರೆ, ಅವ್ರು ಚೆಕ್ಕನ್ನು ಕೊಟ್ಟಿದ್ದಾರೆ. ಒಣ ದ್ರಾಕ್ಷಿಯಲ್ಲಿ ಐರನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಫೈಬರ್ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದು ಆರೋಗ್ಯಕ್ಕೆ ಹಲವು ಪ್ರಯೋಜನಗಳನ್ನು ಮಾಡುತ್ತದೆ. ಒಣ ದ್ರಾಕ್ಷಿ ನೀರು ಸೇವನೆಯಿಂದ ಮೂತ್ರಪಿಂಡವು ಸಕ್ರಿಯವಾಗಿ ಕೆಲಸ ಮಾಡುತ್ತದೆ. ಇದು ಶರೀರದಲ್ಲಿ ಇರುವ ಟ್ಯಾಕ್ಸಿನ್ ಅನ್ನು ಹೊರತರುತ್ತದೆ. ಇದರಿಂದ ಯಕೃತ್ ಸಮಸ್ಯೆ ನಿವಾರಣೆಯಾಗುತ್ತದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚಾಗುತ್ತದೆ. ಅಲರ್ಜಿ ಮತ್ತು ರೋಗಗಳ ಭಯ ಇರುವುದಿಲ್ಲ. ಒಣ ದ್ರಾಕ್ಷಿ ಸೇವನೆ ಮಾಡುತ್ತಾ ಬಂದರೆ ಜೀರ್ಣಕ್ರಿಯೆ ಸಕ್ರಿಯವಾಗಿ ನಡೆಯುತ್ತದೆ. ಮಲಬದ್ಧತೆ, ಆಸಿಡಿಟಿ ನಿವಾರಣೆಯಾಗುತ್ತದೆ. ರಕ್ತ ಶುದ್ಧಿಯಾಗಿ ಇದರಿಂದ ಮುಖದ ಮೇಲಿನ ಮೊಡವೆಗಳು ಮೂಡುವುದು ನಿಲ್ಲುತ್ತದೆ. ಒಣ ದ್ರಾಕ್ಷಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಾ ಮತ್ತು ಆಂಟಿ ಫಂಗಲ್ ಅಂಶ ಹೆಚ್ಚಾಗಿರುವುದರಿಂದ ಕೆರೆತ ಮೊದಲಾದ ಚರ್ಮ ಸಂಬಂಧಿ ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ಒಣ ದ್ರಾಕ್ಷಿಯ ನೀರು ಕೆಟ್ಟ ಕೊಬ್ಬನ್ನು ಇಳಿಸಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ಒಣ ದ್ರಾಕ್ಷಿಯಲ್ಲಿ ಹೆಚ್ಚಿನ ಪ್ರಮಾಣದ ಕಾರ್ಬೋಹೈಡ್ರೇಟ್ ಇರುವುದರಿಂದ ತೂಕ ಹೆಚ್ಚಿಸಿಕೊಳ್ಳಲು ಸಹ ಸಹಕಾರಿಯಾಗಿದೆ. ಮೈಸೂರು ವಿವಿ 102ನೇ ಘಟಿಕೋತ್ಸವದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. ಅಪ್ಪು ಪತ್ನಿ ಅಶ್ವಿನಿ ಅವರು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಸ್ವೀಕರಿಸಿದರು. ಮೈಸೂರು ವಿವಿಯಿಂದ ಪುನೀತ್ ರಾಜ್ಕುಮಾರ್ಗೆ ಮರಣೋತ್ತರ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ವೇಳೆ ಇಡೀ ಡಾಕ್ಟರ್ ರಾಜ್ಕುಮಾರ್ ಕುಟುಂಬವೇ ಹಾಜರಿತ್ತು. ಈ ವೇಳೆ ಪ್ರತಿಯೊಬ್ಬರು ಭಾವುಕರಾಗಿ ಅಗಲಿದ ಕರುನಾಡ ರತ್ನವನ್ನು ನೆನೆದರು. ಗಣ್ಯರ ಸಾಲಿನಲ್ಲಿ ಕುಳಿತುಕೊಂಡಿದ್ದ ಪುನೀತ್ ರಾಜ್ಕುಮಾರ್ ಅವರ ಸಹೋದರಿಯರು ಅಪ್ಪು ಪರವಾಗಿ ಅವರ ಪತ್ನಿ ಅಶ್ವಿನಿ ಅವರಿಗೆ ಮರಣೋತ್ತರ ಗೌರವ ಡಾಕ್ಟರೇಟ್ ಪ್ರದಾನ ಮಾಡುವಾಗ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು. ಈ ವಿಶೇಷ ಸಂದರ್ಭದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಿಂದ 2 ಚಿನ್ನದ ಪದಕ ಘೋಷಣೆ ಮಾಡಲಾಯಿತು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಂದ 2 ಬಂಗಾರದ ಪದಕ ಘೋಷಣೆ ಮಾಡಿದ್ದು, ಬಿಸಿನೆಸ್ ಮ್ಯಾನೇಜ್ಮೆಂಟ್ ಮತ್ತು ಲಲಿತ ಕಲಾ ವಿಭಾಗಕ್ಕೆ 1 ಚಿನ್ನದ ಪದಕ ಘೋಷಣೆಯಾಗಿದೆ. ಪಾರ್ವತಮ್ಮ ರಾಜ್ಕುಮಾರ್ ಹೆಸರಿನಲ್ಲಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ವಿಭಾಗಕ್ಕೆ ಚಿನ್ನದ ಪದಕ ಮತ್ತು ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಲಲಿತ ಕಲಾ ವಿಭಾಗಕ್ಕೆ ಚಿನ್ನದ ಪದಕ ನೀಡಲಾಗಿದ್ದು, 2 ಚಿನ್ನದ ಪದಕವನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ವಿತರಿಸಲಿದ್ದಾರೆ. ನಟ ರಾಘವೇಂದ್ರ ರಾಜ್ಕುಮಾರ್ ಮಾತನಾಡಿ, ಜೀವನ ಒಂದು ಚಕ್ರ ಇದ್ದಂತೆ. ನಮ್ಮ ತಂದೆಗೂ ಇದೇ ವಿವಿಯಲ್ಲಿ ಗೌರವ ಡಾಕ್ಟರೇಟ್ ಕೊಟ್ಟಿದ್ರು. ಇಂದು ನನ್ನ ತಮ್ಮನಿಗೂ ಇದೇ ವಿವಿಯಲ್ಲಿ ಗೌರವ ಡಾಕ್ಟರೇಟ್ ಸಿಕ್ಕಿದೆ. ನನಗೆ ಇದು ವೇದಿಕೆ ರೀತಿ ಕಾಣಿಸುತ್ತಿಲ್ಲ, ಸರಸ್ವತಿಯ ಮಂದಿರ ತರ ಕಾಣ್ತಿದೆ. ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಪ್ರಶಸ್ತಿಗಳು ಹುಡುಕಿ ಬರುತ್ತದೆ ಎಂದು ಪುನೀತ್ ಯಾವಾಗಲೂ ಹೇಳ್ತಿದ್ದ. ಹೂವಿನಿಂದ ನಾರು ಸ್ವರ್ಗ ಸೇರಿದಂತೆ ನನ್ನ ತಮ್ಮನಿಂದ ನಾನು ಸ್ವರ್ಗ ನೋಡುತ್ತಿದ್ದೇನೆ ಎಂದರು.
ಬೆಂಗಳೂರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಸತೀಶ್ ರೆಡ್ಡಿಯವರ ಭಾಗದಲ್ಲಿ ರಸ್ತೆಯ ಸ್ಥಿತಿ ತೀವ್ರ ಹದಗೆಟ್ಟಿದೆ. ಬಾಲಾಜಿ ಲೇಔಟ್, ಹೊಂಗಸಂದ್ರ, ಹನುಮಾನ್ ದೇವಸ್ಥಾನ ಹತ್ತಿರ ಸರ್ಕಾರಿ ಪ್ರಾಥಮಿಕ ಶಾಲೆ, 6ನೇಯ ರಸ್ತೆ, ಮುಖ್ಯ ರಸ್ತೆ, ಮೊದಲನೆಯ ಅಡ್ಡ ರಸ್ತೆ. 1 ವಾರದ ಹಿಂದೆ ಈ ರಸ್ತೆಯನ್ನು ಅಗೆದು ಬಿಬಿಎಂಪಿ ಅಧಿಕಾರಿಗಳು ಈ ಸ್ಥಿತಿಗೆ ತಂದಿದ್ದಾರೆ. ಇಲ್ಲಿನ ಜನರು ಪ್ರತಿದಿನ ಕೆಲಸ ಕಾರ್ಯಗಳಿಗೆ ಹೋಗಲು ಬಹಳ ಕಷ್ಟಪಟ್ಟು ಹೋಗುತ್ತಿದ್ದಾರೆ. ಈ ಭಾಗದಲ್ಲಿ ಕಳೆದ 2 ದಿನಗಳ ಹಿಂದೆ ಸಾಕಷ್ಟು ಅಪಘಾತಗಳು ಸಂಭವಿಸಿದೆ. ದ್ವಿಚಕ್ರ ವಾಹನದಲ್ಲಿ ಬಿದ್ದು ಅನೇಕರಿಗೆ ಗಾಯಗಳು ಸಂಭವಿಸಿದೆ. ಈ ರಸ್ತೆಯಲ್ಲಿ ಪ್ರಯಾಣಿಸಲು ವಾಹನ ಸವಾರರು, ಸ್ಥಳೀಯರು ಹರಸಾಹಸ ಪಡುವಂತಾಗಿದೆ. ಸಾಕಷ್ಟು ಸಂಖ್ಯೆಯ ಜನರು ಇಲ್ಲಿ ವಾಹನ ಚಲಾಯಿಸಲು ಸಾಧ್ಯವಾಗದೆ ವಾಹನದಲ್ಲಿ ಪ್ರಯಾಣಿಸುವುದನ್ನು ನಿಲ್ಲಿಸುವಂತಾಗಿದೆ. ಇನ್ನು ರಸ್ತೆ ಅವ್ಯವಸ್ಥೆಯಿಂದಾಗಿ ವಿದ್ಯಾರ್ಥಿಗಳು ಕೂಡ ತೀವ್ರ ಸಂಕಷ್ಟಕ್ಕೊಳಗಾಗಿದ್ದಾರೆ. ಇಲ್ಲಿನ ಶಾಸಕರು ಸತೀಶ್ ರೆಡ್ಡಿ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯ ಭಾರತಿ ರವರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರವನ್ನು ತಿಳಿಸಿ ಈ ರಸ್ತೆಯನ್ನು ಸರಿಪಡಿಸಿ ಜನರಿಗೆ ನೆರವಾಗುವಂತೆ ಇಲ್ಲಿನ ಜನರು ಮನವಿ ಮಾಡಿಕೊಂಡಿದ್ದಾರೆ. ಮಧುಗಿರಿ ತಾಲೂಕಿನ ಮಕ್ಕಳು ರಾಜ್ಯದಲ್ಲಿ ಮೊದಲ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಬೇಕು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸುತ್ತಿರುವುದಾಗಿ ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಜನಾರ್ದನ್ ಅವರು ಪರೀಕ್ಷಾ ಸಿದ್ಧತಾ ಕಾರ್ಯಾಗಾರದ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಸಹನಾ ನಾಗೇಶ್, ಮಾರುತಿ ಇಂಟರ್ನೆಟ್ ಸಂಸ್ಥೆಯ ರಮೇಶ್, ಮಹೇಶ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ವಿದ್ಯಾ ಪಾಟೀಲ್, ಎಸ್ಎಸ್ಎಲ್ಸಿ ನೋಡೆಲ್ ಅಧಿಕಾರಿಗಳಾದ ಹೇಮಲತಾ, ಮಾರುತಿ, ಪ್ರಾಣೇಶ್, ಪತ್ರಕರ್ತ ನಂದೀಶ್ ನಾಯ್ಕಪಿ ಹಾಗೂ ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯರುಗಳು ಹಾಗೂ ಅಧ್ಯಾಪಕರು ಮತ್ತು ಸುಮಾರು 850 ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆಪತ್ಕಾಲದಲ್ಲಿ ಮಾಡಿದ ಒಂದು ಸಹಾಯವು ಶ್ರೇಷ್ಠವಾದದ್ದು. ಅಂತಹ ಒಂದು ಸಹಾಯ ನಮ್ಮ ಈ ಒಂದು ಎಕ್ಸಾಮ್ ಹತ್ರ ಬಂದಾಗ ಆಪತ್ಕಾಲದಲ್ಲಿ ಪ್ರೇರಣಾ ಫೌಂಡೇಶನ್ ಅವರು ಅಂದ್ಕೊಂಡಿದ್ದಾರೆ. ಅಂತ ಟೈಮಲ್ಲಿ ನಾವು ಅವರಿಂದ ಎಲ್ಲ ಏನ್ ಹೇಳ್ತಾರೆಲ್ಲ ಗೈನ್ ಮಾಡಬೇಕು, ಗಲಾಟೆ ಮಾಡಬಾರ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಮಾರ್ಗದರ್ಶನದಿಂದ ಪ್ರೇರಣಾ ಫೌಂಡೇಶನ್ 2018ರಲ್ಲಿ ನಾವು ಶುರು ಮಾಡಿದ್ವಿ. ಇದಕ್ಕೂ ಮುಂಚೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರಾಗಿದ್ದಂತ ಸಂದರ್ಭದಲ್ಲೂ ಕೂಡ ಔಟ್ ಟು ಫೇಸಿಂಗ್ ಎಕ್ಸಾಮಿನೇಷನ್, ಪರೀಕ್ಷಾ ಸಿದ್ಧತಾ ಕಾರ್ಯಗಳನ್ನ ನಾವು ಮಾಡ್ಕೊಳ್ತಾ ಬರ್ತಾ ಇದ್ವಿ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರಾಷ್ಟ್ರೀಯ ಜನತಾ ದಳ ನಾಯಕ ಲಾಲು ಪ್ರಸಾದ್ ಯಾದವ್ ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟಿದ್ದು ಅವರನ್ನು ದೆಹಲಿಯ ಏಮ್ಸ್ಗೆ ಸ್ಥಳಾಂತರಿಸಲಾಗಿದೆ. ಕಳೆದ 2 ದಿನಗಳಿಂದ ಲಾಲು ಪ್ರಸಾದ್ ಅವರು ಉಸಿರಾಟದ ತೊಂದರೆ ಎದುರಿಸುತ್ತಿದ್ದಾರೆ. ಶುಕ್ರವಾರ ಅವರಿಗೆ ನ್ಯೂಮೋನಿಯಾ ಕಾಣಿಸಿಕೊಂಡಿತ್ತು. ಅವರ ವಯಸ್ಸನ್ನು ಪರಿಗಣಿಸಿ ಉತ್ತಮ ಚಿಕಿತ್ಸೆಗಾಗಿ ವೈದ್ಯರ ಸಲಹೆ ಮೇರೆಗೆ ನಾವು ಅವರನ್ನು ಏಮ್ಸ್ ದೆಹಲಿಗೆ ಸ್ಥಳಾಂತರಿಸಲು ನಿರ್ಧರಿಸಿದ್ದೇವೆ ಎಂದು ಏಮ್ಸ್ ನಿರ್ದೇಶಕ ಡಾಕ್ಟರ್ ಕಾಮೇಶ್ವರ್ ಪ್ರಸಾದ್ ಅವರು ತಿಳಿಸಿದ್ದಾರೆ. ಕರ್ನಾಟಕ ಮೇಕೆದಾಟು ಅಣೆಕಟ್ಟು ಯೋಜನೆಯ ವಿರುದ್ಧ ತಮಿಳುನಾಡಿನ ವಿಧಾನಸಭೆಯು ನಿರ್ಣಯ ಕೈಗೊಂಡಿರುವುದನ್ನು ಖಂಡಿಸಿ ಸರ್ಕಾರ, ಸೇನಾಪಡೆ ಕಾರ್ಯಕರ್ತರು ಮಂಗಳವಾರ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಶ್ರೀರಾಮೇಶ್ವರ ಉದ್ಯಾನದ ಆವರಣದಿಂದ ಭುವನೇಶ್ವರಿ ವೃತ್ತದವರೆಗೆ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಭಾವಚಿತ್ರ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಹಿಜಾಬ್ ಧರಿಸಿ ಬಂದಿದ್ದ ವಿದ್ಯಾರ್ಥಿನಿಯರಿಗೆ ಪರೀಕ್ಷೆ ಬರೆಯಲು ಅವಕಾಶ ನೀಡಿ 1 ಗಂಟೆಯ ಬಳಿಕ ಪ್ರಶ್ನೆ ಪತ್ರಿಕೆ ಮರಳಿ ಪಡೆದು ಪರೀಕ್ಷೆ ಬರೆಯಲು ನಿರಾಕರಿಸಿದ ಘಟನೆ ನಡೆದಿದೆ. ಪದವಿ ಮೊದಲನೇ ಸೆಮಿಸ್ಟರ್ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಈ ಘಟನೆ ನಡೆದಿದೆ. ಕೆಲವರು ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬಂದಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಗದ್ದಲ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರನ್ನು ಪರೀಕ್ಷೆ ಬರೆಸದೆ ವಾಪಸ್ ಕಳುಹಿಸಲಾಗಿದೆ ಎಂದು ತಿಳಿದು ಬಂದಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಕಾರಿನ ನಡುವೆ ಡಿಕ್ಕಿ ಸಂಭವಿಸಿ 5 ಸಾವನ್ನಪ್ಪಿದ ಘಟನೆ ಹಾಸನದ ಬೇಳೂರು ಬಳಿ ನಡೆದಿದೆ. ಬೇಲೂರು ಹೊರವಲಯದ ಕಲ್ಕೆರೆ ಬಳಿ ಈ ದುರಂತ ಸಂಭವಿಸಿದ್ದು, ಸರ್ಕಾರಿ ಬಸ್ ಹಾಗೂ ಆಲ್ಟೋ ಕಾರಿನ ನಡುವೆ ಅಪಘಾತವಾಗಿದೆ. ಕಾರಿನಲ್ಲಿದ್ದ 5 ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ.
ಕಾಶ್ಮೀರಿ ಫೈಲ್ ಸಿನಿಮಾ ಕೇವಲ ಪ್ರಚಾರಕ್ಕಾಗಿ ಮಾಡಿರುವ ಚಿತ್ರ. ರಾಜ್ಯದಲ್ಲಿ ಈ ಹಿಂದೆ ನಡೆದಿರುವ ಹಿಂಸೆಗಳು ಹಿಂದೂ ಮತ್ತು ಮುಸ್ಲಿಂ ಎನ್ನದೇ ಎಲ್ಲರ ಮೇಲೆ ನಡೆದಿದೆ. ಆ ದುರಂತವನ್ನು ನೆನೆಸಿಕೊಂಡರೆ ಇಂದಿಗೂ ನನ್ನ ಮನಸ್ಸಿಗೆ ನೋವಾಗುತ್ತದೆ. ಆದರೆ ಇದೀಗ ಜನಾಂಗೀಯ ನಿರ್ಮೂಲನೆಯಲ್ಲಿ ಆಸಕ್ತಿ ಹೊಂದಿರುವ ರಾಜಕೀಯ ಪಕ್ಷಗಳು ಇದನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದೆ ಎಂದು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಹೇಳಿದ್ದಾರೆ. ನೀರಿನ ರಾಜಕಾರಣ ಮಾಡಿ ಮುಖ್ಯಮಂತ್ರಿ ಆಗುತ್ತೇನೆ ಎನ್ನುವ ಭ್ರಮೆಯಿಂದ ಹೊರಗೆ ಬನ್ನಿ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಬಿಜೆಪಿ ಟಾಂಗ್ ನೀಡಿದೆ. ಮೇಕೆದಾಟು ಯೋಜನೆ ವಿಚಾರವಾಗಿ ಮಂಗಳವಾರ ಬಿಜೆಪಿ ಸರಣಿ ಟ್ವೀಟ್ ಮಾಡಿದೆ. ಮೇಕೆದಾಟು ಯೋಜನೆಯನ್ನು ಜಾರಿಗೊಳಿಸಲು ಬಿಡುವುದಿಲ್ಲವೆಂದು ತಮಿಳುನಾಡು ಸರ್ಕಾರ ವಿಧಾನಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡಿದೆ. ತಮ್ಮದೇ ಮೈತ್ರಿ ಪಕ್ಷದ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಏಕೆ ಮೌನವಾಗಿದ್ದಾರೆ? ತಮಿಳುನಾಡಿಗೆ ಪಾದಯಾತ್ರೆ ಮಾಡುವುದೆಂದು ಎಂದು ಪ್ರಶ್ನಿಸಿದ್ದಾರೆ. ದಿನವೂ ಕಾಕಿ ಬಟ್ಟೆ ಧರಿಸಿಕೊಂಡು ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸರು ಇಂದು ಕರ್ತವ್ಯದ ಜೊತೆಗೆ ಹೋಳಿ ಹಬ್ಬ ಆಚರಿಸಿದ್ದು ರಂಗಪಂಚಮಿ ಹಬ್ಬವನ್ನು ಸಂಭ್ರಮಿಸಿದರು. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿಂದು ಮಹಿಳಾ ಪೊಲೀಸ್ ಸಿಬ್ಬಂದಿ ಕರ್ತವ್ಯದ ಜೊತೆಗೆ ಬಣ್ಣ ಹಚ್ಚಿಕೊಂಡು ಸಾಮೂಹಿಕವಾಗಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು. ಅಲ್ಲದೆ ಸಾರ್ವಜನಿಕರೊಂದಿಗೆ ಕೂಡ ಸೌಜನ್ಯತೆಯಿಂದ ಬಣ್ಣದ ಹಬ್ಬವನ್ನು ಆಚರಿಸಿದ್ದಾರೆ. ಪುನೀತ್ಗೆ ಗೌರವ ಡಾಕ್ಟರೇಟ್ ನೀಡಿರುವುದು ನಮ್ಮ ಕುಟುಂಬದ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಅಶ್ವಿನಿ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಾಮಾಜಿಕ ಸೇವೆ ಮುಂದುವರಿಸುತ್ತೇವೆ ಎಂದು ನಟ ರಾಘವೇಂದ್ರ ರಾಜ್ಕುಮಾರ್ ಹೇಳಿದರು. ಮೈಸೂರು ವಿವಿ ಘಟಿಕೋತ್ಸವದಲ್ಲಿ ಮಾತನಾಡಿದ ಅವರು, ಜೀವನ ಒಂದು ಚಕ್ರವಿದ್ದಂತೆ. ನಮ್ಮ ತಂದೆಗೂ ಇದೇ ವಿವಿಯಲ್ಲಿ ಗೌರವ ಡಾಕ್ಟರೇಟ್ ಕೊಟ್ಟಿದ್ದರು. ಇನ್ನು ನನ್ನ ತಮ್ಮನಿಗೂ ಇದೇ ವಿವಿಯಲ್ಲಿ ಗೌರವ ಡಾಕ್ಟರೇಟ್ ಸಿಕ್ಕಿದೆ ಎಂದು ಹೇಳಿದರು. ಥಿಯೇಟರ್ಗಳಿಂದ ಜೇಮ್ಸ್ ಚಿತ್ರ ತೆಗೆಯುವಂತೆ ಒತ್ತಡ ಬರುತ್ತಿದ್ದು, ಈ ಹಿನ್ನೆಲೆಯಲ್ಲಿ ನಿರ್ಮಾಪಕ ಕಿಶೋರ್ ಪತ್ತಿಕೊಂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಈ ನಡುವೆ ಹಿಂದಿ ಚಿತ್ರ ಕಾಶ್ಮೀರಿ ಫೈಲ್ ಚಿತ್ರವನ್ನು ಬಿಡುಗಡೆ ಮಾಡಬೇಕು ಎಂದು ಬಿಜೆಪಿ ಶಾಸಕರು ಥಿಯೇಟರ್ ಮಾಲೀಕರಿಗೆ ಒತ್ತಡ ಹೇರುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಗಾಂಧಿ ಕುಟುಂಬವಿಲ್ಲದೆ ಕಾಂಗ್ರೆಸ್ ಪಕ್ಷವೇ ಇಲ್ಲ. ಸೋನಿಯಾ ಗಾಂಧಿ ನಾಯಕತ್ವದ ಬಗ್ಗೆ ನಮ್ಮಲ್ಲಿ ಯಾರೂ ಅಪಸ್ವರ ಎತ್ತಿಲ್ಲ. ಕಷ್ಟಕಾಲದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಮ್ಮನ್ನು ಉಳಿಸಿದ್ದೇ ಗಾಂಧಿ ಕುಟುಂಬ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಸೋನಿಯಾ ಗಾಂಧಿ ನಾಯಕತ್ವ ವಿರೋಧಿಸುತ್ತಿರುವ 23 ನಾಯಕರ ವಿಚಾರವಾಗಿ ಮಾತನಾಡಿದ ಅವರು, ನೋ ಕಾಂಗ್ರೆಸ್ ವಿದೌಟ್ ಗಾಂಧಿ ಫ್ಯಾಮಿಲಿ ಎಂದು ಹೇಳಿದರು. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಆಹಾರ ಯಾವ ರೀತಿ ತಯಾರು ಮಾಡಬೇಕು, ಶುಚಿತ್ವದ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಮುದಾಯ ಸಂಘಟನಾಧಿಕಾರಿ ರಾಮಾಂಜನಪ್ಪ ಹಾಗೂ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಅಭಿಯಾನ ವ್ಯವಸ್ಥಾಪಕರಾದ ದೊಡ್ಡವಲ್ಲಪ್ಪ ಹಾಗೂ ಡೆಲನ್ಮ ಶಾಖೆಯ ಸಹಾಯಕರು ಅಂಜನಪ್ಪ ಎನ್ಎಚ್ ಹಾಗೂ ಡೆನಲ್ಮ ಶಾಖೆಯ ವ್ಯವಸ್ಥಾಪಕರು ರೇವಣ್ಣ ಅವರು ವಾರ್ಡ್ಗೆ ಸಂಬಂಧಪಟ್ಟಂತೆ ಪಟ್ಟಣ ವ್ಯಾಪಾರ ಸಮಿತಿಯ ಸದಸ್ಯರಾದ ಶ್ರೀಧರ್, ರವಿಕುಮಾರ್, ವಸೀಂ ಅಕ್ರಮ್, ಟಿಎಸ್ ರಾಜಶೇಖರ್, ಮುತ್ತುರಾಜು, ಜಿ ಜಗದೀಶ್ ಹಾಗೂ ನಾರಾಯಣ, ತರಬೇತಿ ಸಂಸ್ಥೆಯ ತರಬೇತಿ ಆಯೋಜಕರು ಅಂಬರೀಶ್ ನಾರಾಯಣ್ ಹಾಗೂ ವ್ಯವಸ್ಥಾಪಕರು ಚಿದಾನಂದ ಗೌಡ ಮತ್ತು ಆಹಾರ ಪದಾರ್ಥ ಮಾರಾಟ ಮಾಡುವ ಬೀದಿ ಬದಿ ವ್ಯಾಪಾರಿಗಳು ಹಾಜರಿದ್ದರು. ಪಟ್ಟಣ ವ್ಯಾಪಾರ ಸಮಿತಿ ಸದಸ್ಯ ವಸೀಂ ಅಕ್ರಮ್ ಮಾತನಾಡಿ, ಭಾರತ ದೇಶದಲ್ಲಿ 50% ಜನ ರಸ್ತೆ ಬದಿಗಳಲ್ಲಿ ಆಹಾರ ಸೇವನೆ ಮಾಡುತ್ತಿದ್ದಾರೆ. ದೇಶದ ಜನರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಗುಣಮಟ್ಟದ ಆಹಾರ ಒದಗಿಸುವುದು ಅತಿ ಮುಖ್ಯ. ತರಬೇತಿ ಪಡೆದು ಪ್ರಯೋಜನ ಪಡೆದುಕೊಳ್ಳಬೇಕು, ವ್ಯಾಪಾರದಲ್ಲಿ ಅಳವಡಿಸಬೇಕು ಎಂದರು. ಆಲ್ರೆಡಿ ಸರ್ಟಿಫಿಕೇಟ್ ಇದೆ, ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ. ಈಗ ಒಂದು ಹೊಸದು ಏನಂತ ಹೇಳಿದ್ರೆ, ಈಗ ಸರ್ ಹೇಳಿದ್ರು ಆಲ್ಮೋಸ್ಟ್ ಮೋರ್ ದನ್ 50% ಜನ ಈ ಬೀದಿ ವ್ಯಾಪಾರಿ ಹತ್ರನ ಬಂದು ತಿಂತಾರೆ ಅಂತ ಹೇಳಿ. ಅಂದ್ರೆ ನೀವು ಒಂದು 50% ಪಾಪ್ಯುಲೇಷನ್, ಇಂಡಿಯಾದಲ್ಲಿರುವಂತಹ ಪಾಪ್ಯುಲೇಷನ್ಗೆ ಒಂದು ಒಳ್ಳೆ ಆರೋಗ್ಯ ಕೊಡ್ತಾ ಇದ್ದೀರಾ. ಆದ್ರೆ ಇನ್ನೊಂದು ಚೂರು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ಜನರು ಕೂಡ ನಿಮ್ಮ ಹತ್ರ ಜಾಸ್ತಿ ಆಕರ್ಷಿತರಾಗ್ತಾರೆ, ನಿಮ್ಮ ಹತ್ರ ಬರ್ತಾರೆ. ಅವಾಗ ಏನಾಗುತ್ತೆ, ಜನರ ಕಾಸು ಕಡಿಮೆ ಆಗುತ್ತೆ ಅಲ್ವಾ. ನೀವು ಈಗ 5 ಸ್ಟಾರ್ ಹೋಟೆಲ್ಗೆ ಹೋದ್ರೆ ಜಾಸ್ತಿ ಕ್ವಾಲಿಟಿ ಇರುತ್ತೆ, ನಿಮ್ಮ ಹತ್ರ ಕಡಿಮೆ ಕ್ವಾಲಿಟಿ ಇರುತ್ತೆ. ನಿಮ್ಮ ಹತ್ರನೇ ಒಂದು ಒಳ್ಳೆ ಫುಡ್ ಸಿಗ್ಬೇಕಾದ್ರೆ ಅವ್ರ ಕಡೆ ಎಲ್ಲಿ ಹೋಗೋದಿಲ್ಲ. ಸೊ ಈ ಒಂದು ಸರ್ಟಿಫಿಕೇಟ್ ಇಂದ ಏನಾಗುತ್ತೆ ನಿಮಗೆ ಅಂತ ಹೇಳಿದ್ರೆ, ಜನರಿಗೆ ಒಂದು ನಂಬಿಕೆ ಬರುತ್ತೆ, ನಿಮ್ಮ ಹತ್ರ ಒಂದು ಸುರಕ್ಷಿತವಾದ ಆಹಾರ ಸಿಗುತ್ತೆ. ನೀವು ಈ ಒಂದು ಟ್ರೈನಿಂಗ್ ಅನ್ನು ಅಟೆಂಡ್ ಆಗಿದ್ದೀವಿ. ಆರೋಗ್ಯದ ದೃಷ್ಟಿಯಿಂದ ಭಾರತ ದೇಶದಲ್ಲಿ ಸುಮಾರು 50% ಬೀದಿ ಬದಿ ವ್ಯಾಪಾರಿಗಳಿಗೆ ಆಹಾರ ಸೇವನೆ ಮಾಡ್ತಾ ಇದೆ ಅಲ್ವಾ.
ಜೀವನಕ್ಕೆ ಜನಗಳಿಗೆ ನಾವು ಕೊಟ್ಟರೆ ಒಳ್ಳೆ ಟೇಸ್ಟಿಂದ ಮುಂದಿನ ದಿನಗಳಲ್ಲಿ ನಾವು ಹೈಫೈ ಲೆವೆಲಲ್ಲಿ ಅವ್ರಿಗೆ ಒಂದು ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ. ಬೇಕೇ ಬೇಕು, ಬೇಕೇ ಬೇಕು, ಒಂದು ಕರೋನಾ ವಾರಿಯರ್ಸ್, ಒಂದು ಕರೋನಾ ವಾರಿಯರ್ಸ್, ಬೇಕೇ ಬೇಕು. ತುಮಕೂರಿನಲ್ಲಿ ಕೋವಿಡ್-19 ರ ತುರ್ತು ಪರಿಸ್ಥಿತಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಗೊಂಡ ಅರೆ ವೈದ್ಯಕೀಯ ಸಿಬ್ಬಂದಿಯನ್ನು 2022 ಮಾರ್ಚ್ 31 ನಂತರವೂ ಸೇವೆಯಿಂದ ಮುಂದುವರೆಸುವಂತೆ ಒತ್ತಾಯಿಸಿ ಕೊರೋನಾ ವಾರಿಯರ್ಸ್ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕೊರೋನಾ ವಾರಿಯರ್ಸ್, ಕೋವಿಡ್-19 ರ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗಿತ್ತು. ನಾವು ನಮ್ಮ ಕುಟುಂಬ, ಮನೆ ಮಠ ಬಿಟ್ಟು ನಮ್ಮ ಪ್ರಾಣದ ಹಂಗನ್ನು ತೊರೆದು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿಕೊಂಡು ಬರುತ್ತಿದ್ದೇವೆ. ನಮ್ಮ ಜೊತೆಯಲ್ಲೇ ಸೇರಿದ ಕೆಲವು ಆರೋಗ್ಯ ಸಿಬ್ಬಂದಿಗಳು ಪ್ರಾಣ ಭಯದಿಂದ ಹಾಗೂ ಕೊರೋನಾ ಮಹಾಮಾರಿಗೆ ಹೆದರಿ ಅರ್ಧಕ್ಕೆ ಕೆಲಸವನ್ನು ಬಿಟ್ಟು ಹೋದರು. ಆದರೆ ನಮ್ಮಲ್ಲಿ ಹಲವರಿಗೆ ಹಲವು ಬಾರಿ ಕೊರೋನಾ ಪಾಸಿಟಿವ್ ಬಂದು ಸಾವಿನ ಕದ ತಟ್ಟಿ ಸಾವಿನ ಸೋಲನ್ನು ಒಪ್ಪದೆ ಪುನಃ ಕರ್ತವ್ಯಕ್ಕೆ ಮರಳಿ ಕರ್ತವ್ಯವನ್ನು ಸಲ್ಲಿಸುತ್ತಿದ್ದೇವೆ. ಜೊತೆಗೆ ಕೊರೋನಾ ಲಸಿಕಾ ಅಭಿಯಾನದಲ್ಲಿ ಭಾರತದ ಐತಿಹಾಸಿಕ ಮೈಲುಗಲ್ಲಿನ ಸಾಧನೆಯಲ್ಲಿ ನಾವು ಸಹಭಾಗಿಯಾಗಿ ಕರ್ತವ್ಯ ಸಲ್ಲಿಸಿದ್ದೇವೆ. ಕಷ್ಟದ ಕಾಲದಲ್ಲಿ ನಾವು ಸರ್ಕಾರದ ಜೊತೆಯಾಗಿ ನಿಂತು ದುಡಿಯುತ್ತಿದ್ದೇವೆ. ಮುಂದೆಯೂ ಸಹ ದುಡಿಯಲು ಸಿದ್ಧರಿದ್ದೇವೆ. ಆದರೆ ಈ ಹಂತದಲ್ಲಿ ಕೊರೋನಾ ಹೆಚ್ಚಾಗುವುದರಿಂದಲೇ ಕೊರೋನಾ ವಾರಿಯರ್ಸ್ಗಳ ಕೆಲಸ ಉಳಿಯುತ್ತಿದೆ ಎನ್ನುವ ವಾತಾವರಣ ನಿರ್ಮಾಣವಾಗುತ್ತಿದೆ. ಕೊರೋನಾ ಕಡಿಮೆ ಆದ ಮೇಲೆ ನಮ್ಮನ್ನು ಕೆಲಸದಿಂದ ತೆಗೆದರೆ ಕೊರೋನಾ ವಾರಿಯರ್ಸ್ಗಳಾದ ಫಾರ್ಮಸಿ ಅಧಿಕಾರಿಗಳು, ಲ್ಯಾಬ್ ಟೆಕ್ನಿಷಿಯನ್, PHCO, ಗ್ರೂಪ್ ಡಿ, ಸ್ವಾಬ್ ಕಲೆಕ್ಟರ್, ಡಾಟಾ ಎಂಟ್ರಿ ಆಪರೇಟರ್ ಹಾಗೂ ಮತ್ತಿತರ ಕೊರೋನಾ ವಾರಿಯರ್ಸ್ಗಳು ನಿರ್ಗತಿಕರಾಗಿ ನಿರುದ್ಯೋಗಿಗಳಾಗಿ ಬೀದಿಗೆ ಬರಬೇಕಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈಗಾಗಲೇ ಪ್ರಧಾನಿ ಮೋದಿಜಿಯವರು ಕೊರೋನಾ ವಾರಿಯರ್ಸ್ ಆಗಿ 100 ದಿನಗಳ ಕಾಲ ಸೇವೆ ಸಲ್ಲಿಸಿದವರಿಗೆ ಸೇವಾ ಭದ್ರತೆಯನ್ನು ಒದಗಿಸಿ ಮುಂಬರುವ ಸರ್ಕಾರಿ ಕೆಲಸಗಳಿಗೆ ಮೊದಲ ಆದ್ಯತೆ ನೀಡುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಿದರೆ ಸುಮಾರು 4,000ಕ್ಕೂ ಹೆಚ್ಚು ಕೊರೋನಾ ವಾರಿಯರ್ಸ್ಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಆಧಾರವಾಗುತ್ತದೆ. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಹಲವು ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸಿಬ್ಬಂದಿ ಕೊರತೆ ಇದ್ದು, ರಾಜ್ಯಾದ್ಯಂತ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಅಂಕಿಅಂಶ ಸಮೇತ ಪತ್ರಿಕೆ, ಅಂತರ್ಜಾಲ ಹಾಗೂ ಮಾಧ್ಯಮಗಳಲ್ಲಿ ವರದಿಯಾಗಿರುವುದರಿಂದ ತಾವು ಇದನ್ನು ಪರಿಶೀಲಿಸಿ ಖಾಲಿ ಇರುವ ಸ್ಥಳಗಳಿಗೆ, ಆಸ್ಪತ್ರೆಗಳಿಗೆ ನಮ್ಮ ಸೇವಾ ಕಾರ್ಯವನ್ನು ಹಾಗೂ ಅನುಭವವನ್ನು ಪರಿಗಣಿಸಿ ಮಾನವೀಯತೆ ದೃಷ್ಟಿಯಿಂದ ನಮ್ಮನ್ನು ಖಾಲಿ ಇರುವ ಸ್ಥಳಗಳಿಗೆ ನೇಮಿಸಿದರೆ ನಮಗೂ ಉದ್ಯೋಗ ದೊರಕಿ ನಮ್ಮೆಲ್ಲರ ಕುಟುಂಬಗಳಿಗೆ ಭದ್ರತೆ ದೊರಕಿದಂತಾಗುತ್ತದೆ. ಈಗಾಗಲೇ ಹಲವಾರು ರಾಷ್ಟ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮಗಳ ತರಬೇತಿ ಮತ್ತು ಯೋಜನೆಗಳ ಬಗ್ಗೆ ಅರಿವು ಇರುವುದರಿಂದ ತಾವುಗಳು ದಯಮಾಡಿ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಮುಂದಿನ ನಮ್ಮ ಜೀವನಕ್ಕೆ ಭದ್ರತೆ ಒದಗಿಸಬೇಕೆಂದು ಮನವಿ ಮಾಡಿದರು. ಕೊರೋನಾ ಅನ್ನೋದು ಇವತ್ತು ಇಲ್ಲಿವರೆಗೂ ನಿಂತಿದ್ಯಾ? ಇಲ್ಲ. 2 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಬಂದಿರೋರೆಲ್ಲ ಯಾಕೆ ಬಂದಿದ್ದಾರೆ ಅಂತಂದ್ರೆ ಅವಾಗೆಲ್ಲ ನಾವು ಕೊರೋನಾ ವಾರಿಯರ್ಸ್ ಬೇಕಿತ್ತು, ಇವಾಗ ನಮ್ಮನ್ನ ಬೀದಿಗೆ ತಳ್ಳಿದ್ದಾರೆ. ಕಾರಣ ಏನು? ಅವಾಗ ಅವ್ರಿಗೆ ಅವಶ್ಯಕತೆ ಇತ್ತು ಸರ್ಕಾರಕ್ಕೆ ಆಗಲಿ ಯಾರಿಗೆ ಆಗಿರ್ಬೋದು, ಸಾರ್ವಜನಿಕರ ದೃಷ್ಟಿಯಿಂದ ನಾವು ಡ್ಯೂಟಿಗೆ ಬಂದ್ವಿ. ಇವತ್ತು ನಮ್ಮ ಉದ್ದೇಶ ಬೇಡ, ಅವ್ರಿಗೆ ನಮ್ಮ ಅವಶ್ಯಕತೆ ಬೇಡ, ನಮ್ಮನ್ನ ಬೀದಿಗೆ ತಳ್ತಾ ಇದ್ದಾರೆ. ನಮಗೆ ಮಕ್ಕಳಿದ್ದಾರೆ, ವಯಸ್ಸಾದ ತಂದೆ ತಾಯಿ ಇದ್ದಾರೆ. ಕೆಲಸ ಅನ್ನೋದು ಏನು ಕೇಳಿ? ಈ ಕಾಲದಲ್ಲಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತಂದ್ರೆ ಕೆಲಸ ಬೇಕು. ಮತ್ತೆ ಅದೇ ಥರ ನಿಲ್ಲಿಸ್ತಾರೆ. ಇದೇ ಥರ ಮಾಡಿ ಇವಾಗ 31ನೇ ತಾರೀಕು ಎಲ್ಲರನ್ನೂ ತೆಗಿಬೇಕು ಅಂತ ಮಾಡಿದರೆ ಇದರಲ್ಲಿ ಫಾರ್ಮಸಿಸ್ಟ್ ಇದ್ದಾರೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಇದ್ದಾರೆ, PHCOs ಇದ್ದಾರೆ, ಗ್ರೂಪ್ ಡಿನವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರನ್ನ ಕೋವಿಡ್ ಅಂತ ಕ್ರಿಟಿಕಲ್ ಸಿಚುವೇಶನಲ್ಲಿ ತಮ್ಮ ಪ್ರಾಣನೇ ಪಣ ಇಟ್ಟು ಅಂತ ಇದೆಲ್ಲನೂ ವರ್ಕ್ ಮಾಡಿದ್ದಾರೆ. ಅವಾಗ ವೆಹಿಕಲ್ಸ್ ಇರಲಿಲ್ಲ, ಒಂದೇನೂ ಇಲ್ಲ, ಅವ್ರಿಗೆ ಕೂಡ ಪ್ರೊಟೆಕ್ಷನ್ ಕೂಡ ಏನೂ ಇರಲಿಲ್ಲ. ಅಂಥ ಸ್ಟೇಜಲ್ಲಿ ಗೌರ್ಮೆಂಟ್ ನಮ್ಮನ್ನು ಉಪಯೋಗಿಸ್ಕೊಂಡಿದೆ. ಅವ್ರನ್ನ ನಾವು ಇಷ್ಟೇ ಕೇಳ್ಕೊತಾ ಇರೋದು ಏನಂದರೆ, ಇವ್ರ ಜೀವನ ಎಲ್ಲ ಇವಾಗ ಬೀದಿ ಬರೋ ಸ್ಟೇಜಿಗೆ ಬಂದಿದೆ, ಆಯಿತಾ? ಸಣ್ಣ ಮಕ್ಕಳನ್ನ ಬಿಟ್ಟು ಬಂದಿರೋರು ಇದ್ದಾರೆ, ಏಜ್ ಬಾರಾಗಿರೋರು ಇದೆ, ಮತ್ತೆ ಕಾಲ್ ಮಾಡಿದ್ರೆ ಹಾಕೊಂಡಲ್ಲೇ ಇರೋ ಚಾನ್ಸಸ್ ಇರೋರು ಇದ್ದಾರೆ. ಏನು ನಾವು ಇಷ್ಟೊಂದು ಜನ ಇದ್ದೀವಿ ಕೋವಿಡ್ ವಾರಿಯರ್ಸು, ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ಇಷ್ಟೊಂದು ಜನ ಇದ್ದೇ ಇದ್ದಾರೆ ಅಂತ 15 ಡಿಸ್ಟಿಕಲ್ಲಿ ಲೆಕ್ಕ ಮಾಡಿಕೊಂಡ್ರೆ 1000 ಜನ ಕೋವಿಡ್ ವಾರಿಯರ್ಸ್ ಇದ್ದಾರೆ. ಇಷ್ಟು ಜನಕ್ಕೂ ಬೀದಿಗೆ ಬರ್ತಾರೆ.
ಯಾರಿಗೆ ಸೇವಾ ಭದ್ರತೆ ಇರಲ್ಲ, ಏನೂ ಇರಲ್ಲ. ನೇಮಕಗೊಂಡ ಅರೆ ವೈದ್ಯಕೀಯ ಸಿಬ್ಬಂದಿಗಳು 2002 ಮಾರ್ಚ್ 31 ನಂತರವೂ ಸೇವೆಯಲ್ಲಿ ಮುಂದುವರಿಸಬೇಕು ಅಂತ. ಇದರಲ್ಲಿ ಫಾರ್ಮಸಿಸ್ಟ್ ಬರ್ತಾರೆ, ಸ್ಟಾಫ್ ನರ್ಸ್ ಬರ್ತಾರೆ, ನರ್ಸಿಂಗ್ ಆಫೀಸರ್ಸ್, ಡಿ ಗ್ರೂಪ್ಸ್ ಬರ್ತಾರೆ, DEO, LTಸು, ಲ್ಯಾಬ್ ಟೆಕ್ನಿಷಿಯನು, ಫಾರ್ಮಸಿಸ್ಟು, ANM, PHCs ಯಾರಪ್ಪ ಇದ್ದೀರಾ? ಎಲ್ಲರೂ ಕೋವಿಡ್ ಸ್ಟಾಫು ಯಾರೇ ಸ್ಕೀಮಲ್ಲಿ ತೊಗೊಂಡಿದ್ರು ಅವ್ರನ್ನೆಲ್ಲ ತೊಗೊಂಡಿದ್ದಾರೆ ಮ್ಯಾಮ್. ಸೊ ಅವ್ರನ್ನ ಈ 31st ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಮ್ಯಾಮ್, ನಮ್ಮನ್ನು ಕಂಟಿನ್ಯೂಷನ್ ಮಾಡಿ. 2 ವರ್ಷದಿಂದ ನಾವು ಸೇವೆ ಮಾಡಿದ್ದೀವಿ. ತುಮಕೂರು ಜಿಲ್ಲೆಯಲ್ಲಿ 2 ತಲೆಮಾರುಗಳಿಂದ ಭೂಮಿ ವಸತಿಗಳ ಸಮಸ್ಯೆಗಳನ್ನು ತಾಲೂಕು ಮತ್ತು ತುಮಕೂರು ಜಿಲ್ಲಾಡಳಿತ ಬಗೆಹರಿಸಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಹಂದ್ರಾಳ್ ನಾಗಭೂಷಣ್ ಅವರ ನೇತೃತ್ವದಲ್ಲಿ ನಿನ್ನೆಯಿಂದ ಅಹೋರಾತ್ರಿ ಧರಣಿ ಆರಂಭವಾಗಿದೆ. ಮೊದಲ ದಿನದ ಧರಣಿಗೆ ಚಾಲನೆ ನೀಡಿದ ಸಂದರ್ಭ ರಾಜ್ಯ ಸಮಿತಿ ಉಪಾಧ್ಯಕ್ಷರಾದ ಸಿರಿಮನೆ ನಾಗರಾಜು, ಬೆಂಗಳೂರು ನಗರ ಅಧ್ಯಕ್ಷರಾದ ಮರಿಯಪ್ಪ, ಚಿಂತಕರಾದ ಸಿ ಯತಿರಾಜು, ದೊರೈರಾಜು, ಬೀದಿ ಬದಿ ವ್ಯಾಪಾರಿಗಳ ಜಿಲ್ಲಾಧ್ಯಕ್ಷರಾದ ಭದ್ರೇಗೌಡರು, ಉಪಾಧ್ಯಕ್ಷರಾದ ಮಂಜುನಾಥ್, ದಯಾನಂದ್, ಲಂಕನಿವೆ ತುಮಕೂರು ಮಲ್ಲಿಕಾರ್ಜುನಯ್ಯ, ಉಪಾಧ್ಯಕ್ಷರಾದ ಕುನಿಗಲ್ ನರಸಿಂಹಮೂರ್ತಿ ಇತರರು ಹಾಜರಿದ್ದರು. ಧರಣಿಯ ವೇಳೆ ಮಳೆಯಾಗಿದ್ದು, ಈ ವೇಳೆ ಮಹಾನಗರ ಪಾಲಿಕೆಯು ಧರಣಿ ಸ್ಥಳದ ಪಕ್ಕದ ಗಾಜಿನ ಮನೆಯಲ್ಲಿ ಆಶ್ರಯ ನೀಡಿದರು. ಮಹಾನಗರದ ಪಾಲಿಕೆಯ ಆಯುಕ್ತರು ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಮತ್ತು ಸಿಬ್ಬಂದಿಗೆ ಧರಣಿ ನಿರತರು ಧನ್ಯವಾದಗಳನ್ನು ತಿಳಿಸಿದರು. ತುಮಕೂರು ಜಿಲ್ಲೆಯ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಪರವಾಗಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸ್ಥಳದಲ್ಲಿ ಜಿಲ್ಲಾ ಸಂಚಾಲಕರಾದ ಹಂದ್ರಾಳ್ ನಾಗಭೂಷಣ್, ಯತಿರಾಜ್, ಸಿರಿಮನೆ ನಾಗರಾಜು, ಮರಿಯಪ್ಪ, ಸ್ನೇಹಿತರಾದ ದಿನೇಶ್ ಬಾಬು, ಮಾರುತಿ, ಕೆಆರ್, ಸುನಿಲ್, ಉದ್ಯಮಿ ಚಂದ್ರಶೇಖರ್, ವೆಂಕಟೇಶ್, ಲೀಲಾವತಿ, ಗಂಗರಾಣಿ, ಹಲವು ಹೋರಾಟಗಾರರು, ಜಿಲ್ಲೆಯ ಭೂಮಿ ವಸತಿ ವಂಚಿತ ಜನರು ಭಾಗವಹಿಸಿದ್ದರು. ಇತ್ತೀಚೆಗೆ ಪಾವಗಡ ಸಮೀಪ ಪಳವಳ್ಳಿಕಟ್ಟೆ ಮೇಲೆ ಬಸ್ ಅಪಘಾತವಾಗಿ 6 ಜನ ಮೃತಪಟ್ಟು 30ಕ್ಕೂ ಹೆಚ್ಚು ಗಾಯಾಳುಗಳು ಬೆಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ಸಾವು ಬದುಕಿನ ನಡುವೆ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ. ಗಾಯಾಳುಗಳ ಪೈಕಿ ಮಹೇಂದ್ರ ಎಂಬ ವಿದ್ಯಾರ್ಥಿಗೆ ಶಸ್ತ್ರಚಿಕಿತ್ಸೆ ನೆರವು ಕೋರಿ ಪಾಲಕರು ಸಾಮಾಜಿಕ ಜಾಲತಾಣಗಳಲ್ಲಿ ಮನವಿ ಮಾಡಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ಹೆಲ್ಪ್ ಸೊಸೈಟಿ ಕಚೇರಿಯಲ್ಲಿ KNR ಅಭಿಮಾನಿ ಬಳಗ ಹಾಗೂ ಹೆಲ್ಪ್ ಸೊಸೈಟಿ ವತಿಯಿಂದ ಆರ್ಥಿಕ ಸಹಾಯವನ್ನು ಹೆಲ್ಪಿಂಗ್ ಹ್ಯಾಂಡ್ ಸಂಘಟನೆಯ ಮುಖ್ಯಸ್ಥರಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭ ನೆರವು ವಿತರಿಸಿ ಮಾತನಾಡಿದ KNR ಅಭಿಮಾನಿ ಬಳಗದ ಅಧ್ಯಕ್ಷ DCC ಶ್ರೀನಿವಾಸ್ ಮಾತನಾಡಿ, ರಾಜ್ಯ ಸರ್ಕಾರ ಮೃತಪಟ್ಟ ಕುಟುಂಬಗಳಿಗೆ ತಲಾ 20 ಲಕ್ಷ ಹಾಗೂ ಗಾಯಾಳುಗಳಿಗೆ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಭರಿಸುವಂತೆ ಈ ಮೂಲಕ ಒತ್ತಾಯಿಸಿದರು. ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನವ್ ಶಶಿಕಿರಣ್ ಮಾತನಾಡುತ್ತಾ, ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಸಂಪೂರ್ಣ ವೈದ್ಯಕೀಯ ವೆಚ್ಚ ಭರಿಸುವುದಾಗಿ ಹೇಳುತ್ತಿದ್ದಾರೆ. ಆದರೆ ಆಸ್ಪತ್ರೆಗಳಲ್ಲಿ ಗಾಯಾಳುಗಳ ಪೋಷಕರು ಗೋಳಾಡುತ್ತಿರುವುದನ್ನು ನೋಡಿದರೆ ಅವರ ನಿಜವಾದ ಸ್ಥಿತಿ ಅರ್ಥವಾಗುತ್ತಿದೆ. ಸರ್ಕಾರ ತಕ್ಷಣವೇ ಸೂಕ್ತ ಚಿಕಿತ್ಸೆ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬೇಕರಿ ನಾಗರಾಜ್ ಹಾಗೂ ಹೆಲ್ಪಿಂಗ್ ಹ್ಯಾಂಡ್ ಸ್ಥಳೀಯ ಪದಾಧಿಕಾರಿಗಳಾದ ಮಣಿಕಂಠ, ದರ್ಶನ್, ಶ್ರೀಕಾಂತ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಇವತ್ತು ಇಲ್ಲೆಲ್ಲ ಭೇಟಿಯಾಗಿರೋದು ಏನಕ್ಕೆ ಅಂದ್ರೆ, ಇದೇ ಪಾವಗಡ ತಾಲೂಕಿನ ಬುಡ್ಡಾರೆಡ್ಡಿಹಳ್ಳಿ ಹುಡುಗ ಮಹೇಂದ್ರ ಅನ್ನೋರಿಗೆ ಸ್ಪೈನಲ್ ಕಾರ್ಡ್ ಅನ್ನೋದು ಡ್ಯಾಮೇಜ್ ಆಗಿದೆ. ಅದಕ್ಕೆ ಅಂತ ನಾವು ಹೆಲ್ಪಿಂಗ್ ಹ್ಯಾಂಡ್ ಸೊಸೈಟಿಯಿಂದ ಎಲ್ಲ ಕಡೆ ಹೋಗಿ ಬರ್ತಾ ಇದ್ದೀವಿ, ಎಲ್ಲ ಕಡೆ ಕಲೆಕ್ಟ್ ಮಾಡ್ತಾ ಇದ್ವಿ. ಹಾಗಾಗಿ ನಮ್ಮ ಮಾನವ್ ಶಶಿಕಿರಣ್ ಅಣ್ಣ ಅವ್ರ ಹತ್ರ ಬಂದಿದ್ದೀವಿ. ಅವರು ಅವ್ರಿಗಾದಷ್ಟು ಸಹಾಯ ಮಾಡಿದ್ದಾರೆ, ಅವ್ರು ಚೆಕ್ಕನ್ನು ಕೊಟ್ಟಿದ್ದಾರೆ.
ಒಣ ದ್ರಾಕ್ಷಿಯಲ್ಲಿ ಐರನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಫೈಬರ್ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದು ಆರೋಗ್ಯಕ್ಕೆ ಹಲವು ಪ್ರಯೋಜನಗಳನ್ನು ಮಾಡುತ್ತದೆ. ಒಣ ದ್ರಾಕ್ಷಿ ನೀರು ಸೇವನೆಯಿಂದ ಮೂತ್ರಪಿಂಡವು ಸಕ್ರಿಯವಾಗಿ ಕೆಲಸ ಮಾಡುತ್ತದೆ. ಇದು ಶರೀರದಲ್ಲಿ ಇರುವ ಟ್ಯಾಕ್ಸಿನ್ ಅನ್ನು ಹೊರತರುತ್ತದೆ. ಇದರಿಂದ ಯಕೃತ್ ಸಮಸ್ಯೆ ನಿವಾರಣೆಯಾಗುತ್ತದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚಾಗುತ್ತದೆ. ಅಲರ್ಜಿ ಮತ್ತು ರೋಗಗಳ ಭಯ ಇರುವುದಿಲ್ಲ. ಒಣ ದ್ರಾಕ್ಷಿ ಸೇವನೆ ಮಾಡುತ್ತಾ ಬಂದರೆ ಜೀರ್ಣಕ್ರಿಯೆ ಸಕ್ರಿಯವಾಗಿ ನಡೆಯುತ್ತದೆ. ಮಲಬದ್ಧತೆ, ಆಸಿಡಿಟಿ ನಿವಾರಣೆಯಾಗುತ್ತದೆ. ರಕ್ತ ಶುದ್ಧಿಯಾಗಿ ಇದರಿಂದ ಮುಖದ ಮೇಲಿನ ಮೊಡವೆಗಳು ಮೂಡುವುದು ನಿಲ್ಲುತ್ತದೆ. ಒಣ ದ್ರಾಕ್ಷಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಾ ಮತ್ತು ಆಂಟಿ ಫಂಗಲ್ ಅಂಶ ಹೆಚ್ಚಾಗಿರುವುದರಿಂದ ಕೆರೆತ ಮೊದಲಾದ ಚರ್ಮ ಸಂಬಂಧಿ ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ಒಣ ದ್ರಾಕ್ಷಿಯ ನೀರು ಕೆಟ್ಟ ಕೊಬ್ಬನ್ನು ಇಳಿಸಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ಒಣ ದ್ರಾಕ್ಷಿಯಲ್ಲಿ ಹೆಚ್ಚಿನ ಪ್ರಮಾಣದ ಕಾರ್ಬೋಹೈಡ್ರೇಟ್ ಇರುವುದರಿಂದ ತೂಕ ಹೆಚ್ಚಿಸಿಕೊಳ್ಳಲು ಸಹ ಸಹಕಾರಿಯಾಗಿದೆ. ಮೈಸೂರು ವಿವಿ 102ನೇ ಘಟಿಕೋತ್ಸವದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. ಅಪ್ಪು ಪತ್ನಿ ಅಶ್ವಿನಿ ಅವರು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಸ್ವೀಕರಿಸಿದರು. ಮೈಸೂರು ವಿವಿಯಿಂದ ಪುನೀತ್ ರಾಜ್ಕುಮಾರ್ಗೆ ಮರಣೋತ್ತರ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ವೇಳೆ ಇಡೀ ಡಾಕ್ಟರ್ ರಾಜ್ಕುಮಾರ್ ಕುಟುಂಬವೇ ಹಾಜರಿತ್ತು. ಈ ವೇಳೆ ಪ್ರತಿಯೊಬ್ಬರು ಭಾವುಕರಾಗಿ ಅಗಲಿದ ಕರುನಾಡ ರತ್ನವನ್ನು ನೆನೆದರು. ಗಣ್ಯರ ಸಾಲಿನಲ್ಲಿ ಕುಳಿತುಕೊಂಡಿದ್ದ ಪುನೀತ್ ರಾಜ್ಕುಮಾರ್ ಅವರ ಸಹೋದರಿಯರು ಅಪ್ಪು ಪರವಾಗಿ ಅವರ ಪತ್ನಿ ಅಶ್ವಿನಿ ಅವರಿಗೆ ಮರಣೋತ್ತರ ಗೌರವ ಡಾಕ್ಟರೇಟ್ ಪ್ರದಾನ ಮಾಡುವಾಗ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು. ಈ ವಿಶೇಷ ಸಂದರ್ಭದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಿಂದ 2 ಚಿನ್ನದ ಪದಕ ಘೋಷಣೆ ಮಾಡಲಾಯಿತು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಂದ 2 ಬಂಗಾರದ ಪದಕ ಘೋಷಣೆ ಮಾಡಿದ್ದು, ಬಿಸಿನೆಸ್ ಮ್ಯಾನೇಜ್ಮೆಂಟ್ ಮತ್ತು ಲಲಿತ ಕಲಾ ವಿಭಾಗಕ್ಕೆ 1 ಚಿನ್ನದ ಪದಕ ಘೋಷಣೆಯಾಗಿದೆ. ಪಾರ್ವತಮ್ಮ ರಾಜ್ಕುಮಾರ್ ಹೆಸರಿನಲ್ಲಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ವಿಭಾಗಕ್ಕೆ ಚಿನ್ನದ ಪದಕ ಮತ್ತು ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಲಲಿತ ಕಲಾ ವಿಭಾಗಕ್ಕೆ ಚಿನ್ನದ ಪದಕ ನೀಡಲಾಗಿದ್ದು, 2 ಚಿನ್ನದ ಪದಕವನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ವಿತರಿಸಲಿದ್ದಾರೆ. ನಟ ರಾಘವೇಂದ್ರ ರಾಜ್ಕುಮಾರ್ ಮಾತನಾಡಿ, ಜೀವನ ಒಂದು ಚಕ್ರ ಇದ್ದಂತೆ. ನಮ್ಮ ತಂದೆಗೂ ಇದೇ ವಿವಿಯಲ್ಲಿ ಗೌರವ ಡಾಕ್ಟರೇಟ್ ಕೊಟ್ಟಿದ್ರು. ಇಂದು ನನ್ನ ತಮ್ಮನಿಗೂ ಇದೇ ವಿವಿಯಲ್ಲಿ ಗೌರವ ಡಾಕ್ಟರೇಟ್ ಸಿಕ್ಕಿದೆ. ನನಗೆ ಇದು ವೇದಿಕೆ ರೀತಿ ಕಾಣಿಸುತ್ತಿಲ್ಲ, ಸರಸ್ವತಿಯ ಮಂದಿರ ತರ ಕಾಣ್ತಿದೆ. ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಪ್ರಶಸ್ತಿಗಳು ಹುಡುಕಿ ಬರುತ್ತದೆ ಎಂದು ಪುನೀತ್ ಯಾವಾಗಲೂ ಹೇಳ್ತಿದ್ದ. ಹೂವಿನಿಂದ ನಾರು ಸ್ವರ್ಗ ಸೇರಿದಂತೆ ನನ್ನ ತಮ್ಮನಿಂದ ನಾನು ಸ್ವರ್ಗ ನೋಡುತ್ತಿದ್ದೇನೆ ಎಂದರು. ಬೆಂಗಳೂರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಸತೀಶ್ ರೆಡ್ಡಿ ಅವರ ಭಾಗದಲ್ಲಿ ರಸ್ತೆಯ ಸ್ಥಿತಿ ತೀವ್ರ ಹದಗೆಟ್ಟಿದೆ. ಬಾಲಾಜಿ ಲೇಔಟ್, ಹೊಂಗಸಂದ್ರ, ಹನುಮಾನ್ ದೇವಸ್ಥಾನ ಹತ್ತಿರ ಸರ್ಕಾರಿ ಪ್ರಾಥಮಿಕ ಶಾಲೆ, 6ನೇಯ ರಸ್ತೆ, ಮುಖ್ಯ ರಸ್ತೆ, ಮೊದಲನೆಯ ಅಡ್ಡ ರಸ್ತೆ. 1 ವಾರದ ಹಿಂದೆ ಈ ರಸ್ತೆಯನ್ನು ಅಗೆದು ಬಿಬಿಎಂಪಿ ಅಧಿಕಾರಿಗಳು ಈ ಸ್ಥಿತಿಗೆ ತಂದಿದ್ದಾರೆ. ಇಲ್ಲಿನ ಜನರು ಪ್ರತಿದಿನ ಕೆಲಸ ಕಾರ್ಯಗಳಿಗೆ ಹೋಗಲು ಬಹಳ ಕಷ್ಟಪಟ್ಟು ಹೋಗುತ್ತಿದ್ದಾರೆ. ಈ ಭಾಗದಲ್ಲಿ ಕಳೆದ 2 ದಿನಗಳ ಹಿಂದೆ ಸಾಕಷ್ಟು ಅಪಘಾತಗಳು ಸಂಭವಿಸಿದೆ. ದ್ವಿಚಕ್ರ ವಾಹನದಲ್ಲಿ ಬಿದ್ದು ಅನೇಕರಿಗೆ ಗಾಯಗಳು ಸಂಭವಿಸಿದೆ. ಈ ರಸ್ತೆಯಲ್ಲಿ ಪ್ರಯಾಣಿಸಲು ವಾಹನ ಸವಾರರು, ಸ್ಥಳೀಯರು ಹರಸಾಹಸ ಪಡುವಂತಾಗಿದೆ. ಸಾಕಷ್ಟು ಸಂಖ್ಯೆಯ ಜನರು ಇಲ್ಲಿ ವಾಹನ ಚಲಾಯಿಸಲು ಸಾಧ್ಯವಾಗದೆ ವಾಹನದಲ್ಲಿ ಪ್ರಯಾಣಿಸುವುದನ್ನು ನಿಲ್ಲಿಸುವಂತಾಗಿದೆ. ಇನ್ನು ರಸ್ತೆ ಅವ್ಯವಸ್ಥೆಯಿಂದಾಗಿ ವಿದ್ಯಾರ್ಥಿಗಳು ಕೂಡ ತೀವ್ರ ಸಂಕಷ್ಟಕ್ಕೊಳಗಾಗಿದ್ದಾರೆ. ಇಲ್ಲಿನ ಶಾಸಕರು ಸತೀಶ್ ರೆಡ್ಡಿ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯ ಭಾರತೀರವರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರವನ್ನು ತಿಳಿಸಿ ಈ ರಸ್ತೆಯನ್ನು ಸರಿಪಡಿಸಿ ಜನರಿಗೆ ನೆರವಾಗುವಂತೆ ಇಲ್ಲಿನ ಜನರು ಮನವಿ ಮಾಡಿಕೊಂಡಿದ್ದಾರೆ. ಮಧುಗಿರಿ
ತಾಲೂಕಿನ ಮಕ್ಕಳು ರಾಜ್ಯದಲ್ಲಿ ಮೊದಲ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಬೇಕು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸುತ್ತಿರುವುದಾಗಿ ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಜನಾರ್ದನ್ ಅವರು ಪರೀಕ್ಷಾ ಸಿದ್ಧತಾ ಕಾರ್ಯಾಗಾರದ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಸಹನಾ ನಾಗೇಶ್, ಮಾರುತಿ ಇಂಟರ್ನೆಟ್ ಸಂಸ್ಥೆಯ ರಮೇಶ್, ಮಾಹೇಶ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ವಿದ್ಯಾ ಪಾಟೀಲ್, ಎಸ್ಎಸ್ಎಲ್ಸಿ ನೋಡೆಲ್ ಅಧಿಕಾರಿಗಳಾದ ಹೇಮಲತಾ, ಮಾರುತಿ, ಪ್ರಾಣೇಶ್, ಪತ್ರಕರ್ತ ನಂದೀಶ್ ನಾಯ್ಕಪಿ ಹಾಗೂ ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯರುಗಳು ಹಾಗೂ ಅಧ್ಯಾಪಕರು ಮತ್ತು ಸುಮಾರು 850 ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆಪತ್ಕಾಲದಲ್ಲಿ ಮಾಡಿದ ಒಂದು ಸಹಾಯವು ಶ್ರೇಷ್ಠವಾದದ್ದು. ಅಂತಹ ಒಂದು ಸಹಾಯ ನಮ್ಮ ಈ ಒಂದು ಎಕ್ಸಾಮ್ ಹತ್ರ ಬಂದಾಗ ಆಪತ್ಕಾಲದಲ್ಲಿ ಪ್ರೇರಣಾ ಫೌಂಡೇಶನ್ ಅವರು ಹಮ್ಮಿಕೊಂಡಿದ್ದಾರೆ. ಅಂತ ಟೈಮಲ್ಲಿ ನಾವು ಅವರಿಂದ ಎಲ್ಲ ಏನ್ ಹೇಳ್ತಾರಲ್ಲ ಜೈನ್ ಮಾಡಬೇಕು, ಗಲಾಟೆ ಮಾಡಬಾರ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಮಾರ್ಗದರ್ಶನದಿಂದ ಪ್ರೇರಣಾ ಫೌಂಡೇಶನ್ 2018ರಲ್ಲಿ ನಾವು ಶುರು ಮಾಡಿದ್ವಿ. ಇದಕ್ಕೂ ಮುಂಚೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರಾಗಿದ್ದಂತ ಸಂದರ್ಭದಲ್ಲೂ ಕೂಡ ಔಟ್ ಟು ಫೇಸಿಂಗ್ ಎಕ್ಸಾಮಿನೇಷನ್ ಪರೀಕ್ಷಾ ಸಿದ್ಧತಾ ಕಾರ್ಯಗಳನ್ನ ನಾವು ಮಾಡ್ಕೊಳ್ತಾ ಬರ್ತಾ ಇದ್ವಿ. ರಾಜ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರಾಷ್ಟ್ರೀಯ ಜನತಾ ದಳ ನಾಯಕ ಲಾಲು ಪ್ರಸಾದ್ ಯಾದವ್ ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟಿದ್ದು ಅವರನ್ನು ದೆಹಲಿಯ ಏಮ್ಸ್ಗೆ ಸ್ಥಳಾಂತರಿಸಲಾಗಿದೆ. ಕಳೆದ 2 ದಿನಗಳಿಂದ ಲಾಲು ಪ್ರಸಾದ್ ಅವರು ಉಸಿರಾಟದ ತೊಂದರೆ ಎದುರಿಸುತ್ತಿದ್ದಾರೆ. ಶುಕ್ರವಾರ ಅವರಿಗೆ ನ್ಯೂಮೋನಿಯಾ ಕಾಣಿಸಿಕೊಂಡಿತ್ತು. ಅವರ ವಯಸ್ಸನ್ನು ಪರಿಗಣಿಸಿ ಉತ್ತಮ ಚಿಕಿತ್ಸೆಗಾಗಿ ವೈದ್ಯರ ಸಲಹೆ ಮೇರೆಗೆ ನಾವು ಅವರನ್ನು ಏಮ್ಸ್ ದೆಹಲಿಗೆ ಸ್ಥಳಾಂತರಿಸಲು ನಿರ್ಧರಿಸಿದ್ದೇವೆ ಎಂದು ಏಮ್ಸ್ ನಿರ್ದೇಶಕ ಡಾಕ್ಟರ್ ಕಾಮೇಶ್ವರ್ ಪ್ರಸಾದ್ ಅವರು ತಿಳಿಸಿದ್ದಾರೆ. ಕರ್ನಾಟಕ ಮೇಕೆದಾಟು ಅಣೆಕಟ್ಟು ಯೋಜನೆಯ ವಿರುದ್ಧ ತಮಿಳುನಾಡಿನ ವಿಧಾನಸಭೆಯು ನಿರ್ಣಯ ಕೈಗೊಂಡಿರುವುದನ್ನು ಖಂಡಿಸಿ ಸರ್ಕಾರ, ಸೇನಾಪಡೆ ಕಾರ್ಯಕರ್ತರು ಮಂಗಳವಾರ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಶ್ರೀರಾಮೇಶ್ವರ ಉದ್ಯಾನದ ಆವರಣದಿಂದ ಭುವನೇಶ್ವರಿ ವೃತ್ತದವರೆಗೆ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಭಾವಚಿತ್ರ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಹಿಜಾಬ್ ಧರಿಸಿ ಬಂದಿದ್ದ ವಿದ್ಯಾರ್ಥಿನಿಯರಿಗೆ ಪರೀಕ್ಷೆ ಬರೆಯಲು ಅವಕಾಶ ನೀಡಿ 1 ಗಂಟೆಯ ಬಳಿಕ ಪ್ರಶ್ನೆ ಪತ್ರಿಕೆ ಮರಳಿ ಪಡೆದು ಪರೀಕ್ಷೆ ಬರೆಯಲು ನಿರಾಕರಿಸಿದ ಘಟನೆ ನಡೆದಿದೆ. ಪದವಿ ಮೊದಲನೇ ಸೆಮಿಸ್ಟರ್ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಈ ಘಟನೆ ನಡೆದಿದೆ. ಕೆಲವರು ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬಂದಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಗದ್ದಲ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರನ್ನು ಪರೀಕ್ಷೆ ಬರೆಸದೆ ವಾಪಸ್ ಕಳುಹಿಸಲಾಗಿದೆ ಎಂದು ತಿಳಿದು ಬಂದಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಕಾರಿನ ನಡುವೆ ಡಿಕ್ಕಿ ಸಂಭವಿಸಿ 5 ಸಾವನ್ನಪ್ಪಿದ ಘಟನೆ ಹಾಸನದ ಬೇಳೂರು ಬಳಿ ನಡೆದಿದೆ. ಬೇಲೂರು ಹೊರವಲಯದ ಕಲ್ಕೆರೆ ಬಳಿ ಈ ದುರಂತ ಸಂಭವಿಸಿದ್ದು, ಸರ್ಕಾರಿ ಬಸ್ ಹಾಗೂ ಆಲ್ಟೋ ಕಾರಿನ ನಡುವೆ ಅಪಘಾತವಾಗಿದೆ. ಕಾರಿನಲ್ಲಿದ್ದ 5 ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಕಾಶ್ಮೀರಿ ಫೈಲ್ ಸಿನಿಮಾ ಕೇವಲ ಪ್ರಚಾರಕ್ಕಾಗಿ ಮಾಡಿರುವ ಚಿತ್ರ. ರಾಜ್ಯದಲ್ಲಿ ಈ ಹಿಂದೆ ನಡೆದಿರುವ ಹಿಂಸೆಗಳು ಹಿಂದೂ ಮತ್ತು ಮುಸ್ಲಿಂ ಎನ್ನದೇ ಎಲ್ಲರ ಮೇಲೆ ನಡೆದಿದೆ. ಆ ದುರಂತವನ್ನು ನೆನೆಸಿಕೊಂಡರೆ ಇಂದಿಗೂ ನನ್ನ ಮನಸ್ಸಿಗೆ ನೋವಾಗುತ್ತದೆ. ಆದರೆ ಇದೀಗ ಜನಾಂಗೀಯ ನಿರ್ಮೂಲನೆಯಲ್ಲಿ ಆಸಕ್ತಿ ಹೊಂದಿರುವ ರಾಜಕೀಯ ಪಕ್ಷಗಳು ಇದನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದೆ ಎಂದು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಹೇಳಿದ್ದಾರೆ. ನೀರಿನ ರಾಜಕಾರಣ ಮಾಡಿ ಮುಖ್ಯಮಂತ್ರಿಯಾಗುತ್ತೇನೆ ಎನ್ನುವ ಭ್ರಮೆಯಿಂದ ಹೊರಗೆ ಬನ್ನಿ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಬಿಜೆಪಿ ಟಾಂಗ್ ನೀಡಿದೆ. ಮೇಕೆದಾಟು ಯೋಜನೆ ವಿಚಾರವಾಗಿ ಮಂಗಳವಾರ ಬಿಜೆಪಿ ಸರಣಿ ಟ್ವೀಟ್ ಮಾಡಿದೆ. ಮೇಕೆದಾಟು ಯೋಜನೆಯನ್ನು ಜಾರಿಗೊಳಿಸಲು ಬಿಡುವುದಿಲ್ಲವೆಂದು ತಮಿಳುನಾಡು ಸರ್ಕಾರ ವಿಧಾನಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡಿದೆ. ತಮ್ಮದೇ ಮೈತ್ರಿ ಪಕ್ಷದ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಏಕೆ ಮೌನವಾಗಿದ್ದಾರೆ? ತಮಿಳುನಾಡಿಗೆ ಪಾದಯಾತ್ರೆ ಮಾಡುವುದೆಂದು ಎಂದು ಪ್ರಶ್ನಿಸಿದ್ದಾರೆ. ದಿನವೂ ಖಾಕಿ ಬಟ್ಟೆ ಧರಿಸಿಕೊಂಡು ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸರು ಇಂದು ಕರ್ತವ್ಯದ ಜೊತೆಗೆ ಹೋಳಿ ಹಬ್ಬ ಆಚರಿಸಿದ್ದು ರಂಗಪಂಚಮಿ ಹಬ್ಬವನ್ನು ಸಂಭ್ರಮಿಸಿದರು. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿಂದು ಮಹಿಳಾ ಪೊಲೀಸ್ ಸಿಬ್ಬಂದಿ ಕರ್ತವ್ಯದ ಜೊತೆಗೆ ಬಣ್ಣ ಹಚ್ಚಿಕೊಂಡು ಸಾಮೂಹಿಕವಾಗಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು. ಅಲ್ಲದೆ ಸಾರ್ವಜನಿಕರೊಂದಿಗೆ ಕೂಡ ಸೌಜನ್ಯತೆಯಿಂದ ಬಣ್ಣದ ಹಬ್ಬವನ್ನು ಆಚರಿಸಿದ್ದಾರೆ. ಪುನೀತ್ಗೆ ಗೌರವ ಡಾಕ್ಟರೇಟ್
ಡಾಕ್ಟರೇಟ್ ನೀಡಿರುವುದು ನಮ್ಮ ಕುಟುಂಬದ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಅಶ್ವಿನಿ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಾಮಾಜಿಕ ಸೇವೆ ಮುಂದುವರಿಸುತ್ತೇವೆ ಎಂದು ನಟ ರಾಘವೇಂದ್ರ ರಾಜ್ಕುಮಾರ್ ಹೇಳಿದರು. ಮೈಸೂರು ವಿವಿ ಘಟಿಕೋತ್ಸವದಲ್ಲಿ ಮಾತನಾಡಿದ ಅವರು, ಜೀವನ ಒಂದು ಚಕ್ರವಿದ್ದಂತೆ. ನಮ್ಮ ತಂದೆಗೂ ಇದೇ ವಿವಿಯಲ್ಲಿ ಗೌರವ ಡಾಕ್ಟರೇಟ್ ಕೊಟ್ಟಿದ್ದರು. ಇನ್ನು ನನ್ನ ತಮ್ಮನಿಗೂ ಇದೇ ವಿವಿಯಲ್ಲಿ ಗೌರವ ಡಾಕ್ಟರೇಟ್ ಸಿಕ್ಕಿದೆ ಎಂದು ಹೇಳಿದರು. ಥಿಯೇಟರ್ಗಳಿಂದ ಜೇಮ್ಸ್ ಚಿತ್ರ ತೆಗೆಯುವಂತೆ ಒತ್ತಡ ಬರುತ್ತಿದ್ದು, ಈ ಹಿನ್ನೆಲೆಯಲ್ಲಿ ನಿರ್ಮಾಪಕ ಕಿಶೋರ್ ಪತ್ತಿಕೊಂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಈ ನಡುವೆ ಹಿಂದಿ ಚಿತ್ರ ಕಾಶ್ಮೀರಿ ಫೈಲ್ ಚಿತ್ರವನ್ನು ಬಿಡುಗಡೆ ಮಾಡಬೇಕು ಎಂದು ಬಿಜೆಪಿ ಶಾಸಕರು ಥಿಯೇಟರ್ ಮಾಲೀಕರಿಗೆ ಒತ್ತಡ ಹೇರುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಗಾಂಧಿ ಕುಟುಂಬವಿಲ್ಲದೆ ಕಾಂಗ್ರೆಸ್ ಪಕ್ಷವೇ ಇಲ್ಲ. ಸೋನಿಯಾ ಗಾಂಧಿ ನಾಯಕತ್ವದ ಬಗ್ಗೆ ನಮ್ಮಲ್ಲಿ ಯಾರೂ ಅಪಸ್ವರ ಎತ್ತಿಲ್ಲ. ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಮ್ಮನ್ನು ಉಳಿಸಿದ್ದೇ ಗಾಂಧಿ ಕುಟುಂಬ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಸೋನಿಯಾ ಗಾಂಧಿ ನಾಯಕತ್ವ ವಿರೋಧಿಸುತ್ತಿರುವ 23 ನಾಯಕರ ವಿಚಾರವಾಗಿ ಮಾತನಾಡಿದ ಅವರು, ನೋ ಕಾಂಗ್ರೆಸ್ ವಿದೌಟ್ ಗಾಂಧಿ ಫ್ಯಾಮಿಲಿ ಎಂದು ಹೇಳಿದರು. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಆಹಾರ ಯಾವ ರೀತಿ ತಯಾರು ಮಾಡಬೇಕು, ಶುಚಿತ್ವದ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಮುದಾಯ ಸಂಘಟನಾಧಿಕಾರಿ ರಾಮಾಂಜನಪ್ಪ ಹಾಗೂ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಅಭಿಯಾನ ವ್ಯವಸ್ಥಾಪಕರಾದ ದೊಡ್ಡವಲ್ಲಪ್ಪ ಹಾಗೂ ಡೆಲನ್ಮ ಶಾಖೆಯ ಸಹಾಯಕರು ಅಂಜನಪ್ಪ ಎನ್ಎಚ್ ಹಾಗೂ ಡೆನಲ್ಮ ಶಾಖೆಯ ವ್ಯವಸ್ಥಾಪಕರು ರೇವಣ್ಣ ಅವರು ವಾರ್ಡ್ಗೆ ಸಂಬಂಧಪಟ್ಟಂತೆ ಪಟ್ಟಣ ವ್ಯಾಪಾರ ಸಮಿತಿಯ ಸದಸ್ಯರಾದ ಶ್ರೀಧರ್, ರವಿಕುಮಾರ್, ವಸೀಂ ಅಕ್ರಮ್, ಟಿಎಸ್ ರಾಜಶೇಖರ್, ಮುತ್ತುರಾಜು, ಜಿ ಜಗದೀಶ್ ಹಾಗೂ ನಾರಾಯಣ, ತರಬೇತಿ ಸಂಸ್ಥೆಯ ತರಬೇತಿ ಆಯೋಜಕರು ಅಂಬರೀಶ್ ನಾರಾಯಣ್ ಹಾಗೂ ವ್ಯವಸ್ಥಾಪಕರು ಚಿದಾನಂದ ಗೌಡ ಮತ್ತು ಆಹಾರ ಪದಾರ್ಥ ಮಾರಾಟ ಮಾಡುವ ಬೀದಿ ಬದಿ ವ್ಯಾಪಾರಿಗಳು ಹಾಜರಿದ್ದರು. ಪಟ್ಟಣ ವ್ಯಾಪಾರ ಸಮಿತಿ ಸದಸ್ಯ ವಸೀಂ ಅಕ್ರಮ್ ಮಾತನಾಡಿ, ಭಾರತ ದೇಶದಲ್ಲಿ 50% ಜನ ರಸ್ತೆ ಬದಿಗಳಲ್ಲಿ ಆಹಾರ ಸೇವನೆ ಮಾಡುತ್ತಿದ್ದಾರೆ. ದೇಶದ ಜನರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಗುಣಮಟ್ಟದ ಆಹಾರ ಒದಗಿಸುವುದು ಅತಿ ಮುಖ್ಯ. ತರಬೇತಿ ಪಡೆದು ಪ್ರಯೋಜನ ಪಡೆದುಕೊಳ್ಳಬೇಕು, ವ್ಯಾಪಾರದಲ್ಲಿ ಅಳವಡಿಸಬೇಕು ಎಂದರು. ಆಲ್ರೆಡಿ ಸರ್ಟಿಫಿಕೇಟ್ ಇದೆ, ವ್ಯಾಪಾರ ಮಾಡ್ತಾ ಇದ್ದೀರಾ. ಈಗ ಒಂದು ಹೊಸದು ಏನಂತ ಹೇಳಿದ್ರೆ, ಈಗ ಸರ್ ಹೇಳಿದ್ರು ಆಲ್ಮೋಸ್ಟ್ ಮೋರ್ ದನ್ 50% ಜನ ಈ ಬೀದಿ ವ್ಯಾಪಾರಿಯ ಪರಿಣಾಮ ಬಂದು ನಿಂತಾರೆ ಅಂತ ಹೇಳಿ. ಅಂದ್ರೆ ನೀವು ಒಂದು 50% ಪಾಪ್ಯುಲೇಷನ್, ಇಂಡಿಯಾದಲ್ಲಿರುವಂತಹ ಪಾಪ್ಯುಲೇಷನ್ಗೆ ಒಂದು ಒಳ್ಳೆ ಆರೋಗ್ಯ ಕೊಡ್ತಾ ಇಲ್ಲ. ಆದ್ರೆ ಇನ್ನೊಂದು ಚೂರು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ಜನರು ಕೂಡ ನಿಮ್ಮ ಹತ್ರ ಜಾಸ್ತಿ ಆಕರ್ಷಿತರಾಗ್ತಾರೆ, ನಿಮ್ಮ ಹತ್ರ ಬರ್ತಾರೆ. ಅವಾಗ ಏನಾಗುತ್ತೆ, ಜನರ ಪಾಪು ಕಡಿಮೆ ಆಗುತ್ತೆ ಅಲ್ವಾ. ನೀವು ಈಗ 5 ಸ್ಟಾರ್ ಹೋಟೆಲ್ಗೆ ಹೋದ್ರೆ ಜಾಸ್ತಿ ಕ್ವಾಲಿಟಿ ಇರುತ್ತೆ, ನಿಮ್ಮ ಹತ್ರ ಕಡಿಮೆ ಕ್ವಾಲಿಟಿ ಇರುತ್ತೆ. ನಿಮ್ಮ ಹತ್ರನೇ ಒಂದು ಒಳ್ಳೆ ಫುಡ್ ಸಿಗ್ಬೇಕಾದ್ರೆ ಅವ್ರ ಕಡೆ ಎಲ್ಲಿ ಹೋಗೋದಿಲ್ಲ. ಸೊ ಈ ಒಂದು ಸರ್ಟಿಫಿಕೇಟ್ ಇಂದ ಏನಾಗುತ್ತೆ ನಿಮಗೆ ಅಂತ ಹೇಳಿದ್ರೆ, ಜನರಿಗೆ ಒಂದು ನಂಬಿಕೆ ಬರುತ್ತೆ, ನಿಮ್ಮ ಹತ್ರ ಒಂದು ಸುರಕ್ಷಿತವಾದ ಆಹಾರ ಸಿಗುತ್ತೆ. ನೀವು ಈ ಒಂದು ಟ್ರೈನಿಂಗ್ ಅನ್ನು ಅಟೆಂಡ್ ಆಗಿದ್ದೀರಿ. ಆರೋಗ್ಯದ ದೃಷ್ಟಿಯಿಂದ ಭಾರತ ದೇಶದಲ್ಲಿ ಸುಮಾರು 50% ಬೀದಿ ಬದಿ ವ್ಯಾಪಾರಿಗಳಿಗೆ ಆಹಾರ ಸೇವನೆ ಮಾಡ್ತಾ ಇದೆ ಅಲ್ವಾ. ಇಷ್ಟೊಂದು 50%, 100ರಿಂದ 50 ಜನನೇ ಹೈಫೈ ಹೋಟೆಲ್ಗಳಲ್ಲಿ ವ್ಯಾಪಾರ ಊಟ ಮಾಡೋದು. 50% ನಮ್ಮ ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡ್ತಾರೆ. ಅದಕ್ಕೆ ಗುಣಮಟ್ಟದ ಆಹಾರ ಜೀವನಕ್ಕೆ ಜನಗಳಿಗೆ ಕೊಟ್ಟರೆ ಒಳ್ಳೆ ಟೇಸ್ಟಿಂದ ಮುಂದಿನ ದಿನಗಳಲ್ಲಿ ನಾವು ಹೈಫೈ ಲೆವೆಲ್ ಅವ್ರಿಗೆ ಒಂದು ಟ್ರಾಫಿಕ್ ಡಿಸೈಡ್ ಮಾಡೋಕ್ಕಾಗುತ್ತೆ. ಬೇಕೇ ಬೇಕು, ಬೇಕೇ ಬೇಕು. ಒಂದು ಕರೋನಾ ವಾರಿಯರ್ಸ್, ಒಂದು ಕರೋನಾ ವಾರಿಯರ್ಸ್, ಬೇಕೇ ಬೇಕು. ತುಮಕೂರಿನಲ್ಲಿ ಕೋವಿಡ್-19 ತುರ್ತು ಪರಿಸ್ಥಿತಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಗೊಂಡ ಅರೆ ವೈದ್ಯಕೀಯ ಸಿಬ್ಬಂದಿಯನ್ನು 2022 ಮಾರ್ಚ್ 31 ನಂತರವೂ ಸೇವೆಯಿಂದ ಮುಂದುವರಿಸುವಂತೆ ಒತ್ತಾಯಿಸಿ ಕೊರೋನಾ ವಾರಿಯರ್ಸ್ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕೊರೋನಾ ವಾರಿಯರ್ಸ್, ಕೋವಿಡ್-19 ತುರ್ತು ಪರಿಸ್ಥಿತಿಯಲ್ಲಿ ನಮ್ಮನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗಿತ್ತು. ನಾವು ನಮ್ಮ ಕುಟುಂಬ, ಮನೆ ಮಠ ಬಿಟ್ಟು ನಮ್ಮ ಪ್ರಾಣದ ಹಂಗನ್ನು ತೊರೆದು
ದುಡಿದು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿಕೊಂಡು ಬರುತ್ತಿದ್ದೇವೆ. ನಮ್ಮ ಜೊತೆಯಲ್ಲೇ ಸೇರಿದ ಕೆಲವು ಆರೋಗ್ಯ ಸಿಬ್ಬಂದಿಗಳು ಪ್ರಾಣ ಭಯದಿಂದ ಹಾಗೂ ಕೊರೋನಾ ಮಹಾಮಾರಿಗೆ ಹೆದರಿ ಅರ್ಧಕ್ಕೆ ಕೆಲಸವನ್ನು ಬಿಟ್ಟು ಹೋದರು. ಆದರೆ ನಮ್ಮಲ್ಲಿ ಹಲವರಿಗೆ ಹಲವು ಬಾರಿ ಕೊರೋನಾ ಪಾಸಿಟಿವ್ ಬಂದು ಸಾವಿನ ಕದ ತಟ್ಟಿ ಸಾವಿನ ಸೋಲನ್ನು ಒಪ್ಪದೆ ಪುನಃ ಕರ್ತವ್ಯಕ್ಕೆ ಮರಳಿ ಕರ್ತವ್ಯವನ್ನು ಸಲ್ಲಿಸುತ್ತಿದ್ದೇವೆ. ಜೊತೆಗೆ ಕೊರೋನಾ ಲಸಿಕಾ ಅಭಿಯಾನದಲ್ಲಿ ಭಾರತದ ಐತಿಹಾಸಿಕ ಮೈಲುಗಲ್ಲಿನ ಸಾಧನೆಯಲ್ಲಿ ನಾವು ಸಹಭಾಗಿಯಾಗಿ ಕರ್ತವ್ಯ ಸಲ್ಲಿಸಿದ್ದೇವೆ. ಕಷ್ಟದ ಕಾಲದಲ್ಲಿ ನಾವು ಸರ್ಕಾರದ ಜೊತೆಯಾಗಿ ನಿಂತು ದುಡಿಯುತ್ತಿದ್ದೇವೆ. ಮುಂದೆಯೂ ಸಹ ದುಡಿಯಲು ಸಿದ್ಧರಿದ್ದೇವೆ. ಆದರೆ ಈ ಹಂತದಲ್ಲಿ ಕೊರೋನಾ ಹೆಚ್ಚಾಗುವುದರಿಂದಲೇ ಕೊರೋನಾ ವಾರಿಯರ್ಸ್ಗಳ ಕೆಲಸ ಉಳಿಯುತ್ತಿದೆ ಎನ್ನುವ ವಾತಾವರಣ ನಿರ್ಮಾಣವಾಗುತ್ತಿದೆ. ಕೊರೋನಾ ಕಡಿಮೆ ಆದ ಮೇಲೆ ನಮ್ಮನ್ನು ಕೆಲಸದಿಂದ ತೆಗೆದರೆ ಕೊರೋನಾ ವಾರಿಯರ್ಸ್ಗಳಾದ ಫಾರ್ಮಸಿ ಅಧಿಕಾರಿಗಳು, ಲ್ಯಾಬ್ ಟೆಕ್ನಿಷಿಯನ್, PHCO, ಗ್ರೂಪ್ ಡಿ, ಸ್ವಾಬ್ ಕಲೆಕ್ಟರ್, ಡಾಟಾ ಎಂಟ್ರಿ ಆಪರೇಟರ್ ಹಾಗೂ ಮತ್ತಿತರ ಕೊರೋನಾ ವಾರಿಯರ್ಸ್ಗಳು ನಿರ್ಗತಿಕರಾಗಿ ನಿರುದ್ಯೋಗಿಗಳಾಗಿ ಬೀದಿಗೆ ಬರಬೇಕಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈಗಾಗಲೇ ಪ್ರಧಾನಿ ಮೋದಿಜಿಯವರು ಕೊರೋನಾ ವಾರಿಯರ್ಸ್ ಆಗಿ 100 ದಿನಗಳ ಕಾಲ ಸೇವೆ ಸಲ್ಲಿಸಿದವರಿಗೆ ಸೇವಾ ಭದ್ರತೆಯನ್ನು ಒದಗಿಸಿ ಮುಂಬರುವ ಸರ್ಕಾರಿ ಕೆಲಸಗಳಿಗೆ ಮೊದಲ ಆದ್ಯತೆ ನೀಡುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಿದರೆ ಸುಮಾರು 4,000ಕ್ಕೂ ಹೆಚ್ಚು ಕೊರೋನಾ ವಾರಿಯರ್ಸ್ಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಆಧಾರವಾಗುತ್ತದೆ. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಹಲವು ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸಿಬ್ಬಂದಿ ಕೊರತೆ ಇದ್ದು, ರಾಜ್ಯಾದ್ಯಂತ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಅಂಕಿಅಂಶ ಸಮೇತ ಪತ್ರಿಕೆ, ಅಂತರ್ಜಾಲ ಹಾಗೂ ಮಾಧ್ಯಮಗಳಲ್ಲಿ ವರದಿಯಾಗಿರುವುದರಿಂದ ತಾವು ಇದನ್ನು ಪರಿಶೀಲಿಸಿ ಖಾಲಿ ಇರುವ ಸ್ಥಳಗಳಿಗೆ, ಆಸ್ಪತ್ರೆಗಳಿಗೆ ನಮ್ಮ ಸೇವಾ ಕಾರ್ಯವನ್ನು ಹಾಗೂ ಅನುಭವವನ್ನು ಪರಿಗಣಿಸಿ ಮಾನವೀಯತೆ ದೃಷ್ಟಿಯಿಂದ ನಮ್ಮನ್ನು ಖಾಲಿ ಇರುವ ಸ್ಥಳಗಳಿಗೆ ನೇಮಿಸಿದರೆ ನಮಗೂ ಉದ್ಯೋಗ ದೊರಕಿ ನಮ್ಮೆಲ್ಲರ ಕುಟುಂಬಗಳಿಗೆ ಭದ್ರತೆ ದೊರಕಿದಂತಾಗುತ್ತದೆ. ಈಗಾಗಲೇ ಹಲವಾರು ರಾಷ್ಟ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮಗಳ ತರಬೇತಿ ಮತ್ತು ಯೋಜನೆಗಳ ಬಗ್ಗೆ ಅರಿವು ಇರುವುದರಿಂದ ತಾವುಗಳು ದಯಮಾಡಿ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಮುಂದಿನ ನಮ್ಮ ಜೀವನಕ್ಕೆ ಭದ್ರತೆ ಒದಗಿಸಬೇಕೆಂದು ಮನವಿ ಮಾಡಿದರು. ಕೊರೋನಾ ಅನ್ನೋದು ಇವತ್ತು ಇಲ್ಲಿವರೆಗೂ ನಿಂತಿದ್ಯಾ? ಇಲ್ಲ. 2 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಬಂದಿರೋರೆಲ್ಲ ಯಾಕೆ ಬಂದಿದ್ದಾರೆ ಅಂತಂದ್ರೆ ಅವಾಗೆಲ್ಲ ನಾವು ಕೊರೋನಾ ವಾರಿಯರ್ಸ್ ಬೇಕಿತ್ತು, ಇವಾಗ ನಮ್ಮನ್ನ ಬೀದಿಗೆ ತಳ್ಳಿದ್ದಾರೆ. ಏನು ಕಾರಣ ಏನು? ಅವಾಗ ಅವ್ರಿಗೆ ಅವಶ್ಯಕತೆ ಇತ್ತು ಸರ್ಕಾರಕ್ಕೆ ಆಗಲಿ ಯಾರಿಗೆ ಆಗಿರ್ಬೋದು, ಸಾರ್ವಜನಿಕರ ದೃಷ್ಟಿಯಿಂದ ನಾವು ಡ್ಯೂಟಿಗೆ ಬಂದ್ವಿ. ಇವತ್ತು ನಮ್ಮ ಉದ್ದೇಶ ಬೇಡ, ಅವ್ರಿಗೆ ನಮ್ಮ ಅವಶ್ಯಕತೆ ಬೇಡ, ನಮ್ಮನ್ನು ಬೀದಿಗೆ ತಳ್ತಾ ಇದ್ದಾರೆ. ನಮಗೆ ಮಕ್ಕಳಿದ್ದಾರೆ, ವಯಸ್ಸಾದ ತಂದೆ ತಾಯಿ ಇದ್ದಾರೆ. ಕೆಲಸ ಅನ್ನೋದು ಏನು ಕೇಳಿ, ಈ ಕಾಲದಲ್ಲಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತಂದ್ರೆ ಕೆಲಸ ಬೇಕು. ಮತ್ತೆ ಅದೇ ಥರ ನಿಲ್ಲಿಸ್ತಾರೆ. ಇದೇ ಥರ ಮಾಡಿ ಇವಾಗ 31ನೇ ತಾರೀಕು ಎಲ್ಲರನ್ನೂ ತೆಗಿಬೇಕು ಅಂತ ಮಾಡಿದರೆ ಇದರಲ್ಲಿ ಫಾರ್ಮಸಿಸ್ಟ್ ಇದ್ದಾರೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಇದ್ದಾರೆ, PHCOs ಇದ್ದಾರೆ, ಗ್ರೂಪ್ ಡಿನವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರನ್ನ ಕೋವಿಡ್ ಅಂತ ಕ್ರಿಟಿಕಲ್ ಸಿಚುವೇಷನಲ್ಲಿ ತಮ್ಮ ಪ್ರಾಣನೇ ಪಣ ಇಟ್ಟು ಅಂತ ಇದನ್ನು ವರ್ಕ್ ಮಾಡಿದ್ದಾರೆ. ಅವಾಗ ವೆಹಿಕಲ್ಸ್ ಇರಲಿಲ್ಲ, ಒಂದೇನೂ ಇಲ್ಲ, ಅವ್ರಿಗೆ ಕೂಡ ಪ್ರೊಟೆಕ್ಷನ್ ಕೂಡ ಏನೂ ಇರಲಿಲ್ಲ. ಅಂಥ ಸ್ಟೇಜಲ್ಲಿ ಗೌರ್ಮೆಂಟ್ ನಮ್ಮನ್ನು ಉಪಯೋಗಿಸ್ಕೊಂಡಿದೆ. ಅವ್ರನ್ನ ನಾವು ಇಷ್ಟೇ ಕೇಳ್ಕೊತಾ ಇರೋದು ಏನಂದರೆ, ಜೀವನ ಎಲ್ಲ ಇವಾಗ ಬೀದಿ ಬರೋ ಸ್ಟೇಜಿಗೆ ಬಂದಿದೆ, ಆಯಿತಾ? ಸಣ್ಣ ಮಕ್ಕಳನ್ನ ಬಿಟ್ಟು ಬಂದಿರೋರು ಇದ್ದಾರೆ, ಏಜ್ ಬಾರಾಗಿರೋರು ಇದೆ, ಮತ್ತೆ ಕಾಲ್ ಮಾಡಿದ್ರೆ ಹಾಕೊಂಡಲ್ಲೇ ಇರೋ ಚಾನ್ಸಸ್ ಇರೋರು ಇದ್ದಾರೆ. ಏನು ನಾವು ಇಷ್ಟೊಂದು ಜನ ಇದ್ದೀವಿ ಕೋವಿಡ್ ವಾರಿಯರ್ಸು, ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ಇಷ್ಟೊಂದು ಜನ ಇದ್ದೇ ಇದ್ದಾರೆ. ಅಂತ 15 ಡಿಸ್ಟಿಕಲ್ಲಿ ಲೆಕ್ಕ ಮಾಡಿಕೊಂಡ್ರೆ 1000 ಜನ ಕೋವಿಡ್ ವಾರಿಯರ್ಸ್ ಇದ್ದಾರೆ. ಇಷ್ಟು ಜನಕ್ಕೂ ಬೀದಿಗೆ ಬರ್ತಾರೆ, ಯಾರಿಗೆ ಸೇವಾ ಭದ್ರತೆ ಇರಲ್ಲ, ಏನೂ ಇರಲ್ಲ. ನೇಮಕಗೊಂಡ ಅರೆ ವೈದ್ಯಕೀಯ ಸಿಬ್ಬಂದಿಗಳು 2002 ಮಾರ್ಚ್ 31 ನಂತರವೂ ಸೇವೆಯಲ್ಲಿ ಮುಂದುವರಿಸಬೇಕು ಅಂತ. ಇದರಲ್ಲಿ ಫಾರ್ಮಸಿಸ್ಟ್ ಬರ್ತಾರೆ, ಸ್ಟಾಫ್ ನರ್ಸ್ ಬರ್ತಾರೆ, ನರ್ಸಿಂಗ್ ಆಫೀಸರ್ಸ್, ಡಿ ಗ್ರೂಪ್ಸ್ ಬರ್ತಾರೆ, DEO, LTs, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟು, ANM, PHCs ಯಾರಪ್ಪ ಇದ್ದೀರಾ? ಎಲ್ಲರೂ ಕೋವಿಡ್ ಸ್ಟಾಫು ಯಾರ್ಯಾರು ಸ್ಕೀಮಲ್ಲಿ ತೊಗೊಂಡಿದ್ರು ಅವ್ರನ್ನೆಲ್ಲ ತೊಗೊಂಡಿದ್ದಾರೆ ಮ್ಯಾಮ್. ಸೊ ಅವ್ರನ್ನ ಈ 31st ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಮ್ಯಾಮ್, ನಮ್ಮನ್ನು ಕಂಟಿನ್ಯೂಷನ್ ಮಾಡಿ. 2 ವರ್ಷದಿಂದ ನಾವು ಸೇವೆ ಮಾಡಿದ್ದೀವಿ. ತುಮಕೂರು ಜಿಲ್ಲೆಯಲ್ಲಿ 2 ತಲೆಮಾರುಗಳಿಂದ ಭೂಮಿ ವಸತಿಗಳ ಸಮಸ್ಯೆಗಳನ್ನು ತಾಲೂಕು ಮತ್ತು ತುಮಕೂರು ಜಿಲ್ಲಾಡಳಿತ ಬಗೆಹರಿಸಿರುವುದಿಲ್ಲ.
ಈ ಹಿನ್ನೆಲೆಯಲ್ಲಿ ಹಂದ್ರಾಳ್ ನಾಗಭೂಷಣ್ ಅವರ ನೇತೃತ್ವದಲ್ಲಿ ನಿನ್ನೆಯಿಂದ ಅಹೋರಾತ್ರಿ ಧರಣಿ ಆರಂಭವಾಗಿದೆ. ಮೊದಲ ದಿನದ ಧರಣಿಗೆ ಚಾಲನೆ ನೀಡಿದ ಸಂದರ್ಭ ರಾಜ್ಯ ಸಮಿತಿ ಉಪಾಧ್ಯಕ್ಷರಾದ ಸಿರಿಮನೆ ನಾಗರಾಜು, ಬೆಂಗಳೂರು ನಗರ ಅಧ್ಯಕ್ಷರಾದ ಮರಿಯಪ್ಪ, ಚಿಂತಕರಾದ ಸಿ ಯತಿರಾಜು, ದೊರೈರಾಜು, ಬೀದಿ ಬದಿ ವ್ಯಾಪಾರಿಗಳ ಜಿಲ್ಲಾಧ್ಯಕ್ಷರಾದ ಭದ್ರೇಗೌಡರು, ಉಪಾಧ್ಯಕ್ಷರಾದ ಮಂಜುನಾಥ್, ದಯಾನಂದ್, ಲಂಕನಿವೆ, ತುಮಕೂರು ಮಲ್ಲಿಕಾರ್ಜುನಯ್ಯ, ಉಪಾಧ್ಯಕ್ಷರಾದ ಕುನಿಗಲ್ ನರಸಿಂಹಮೂರ್ತಿ ಇತರರು ಹಾಜರಿದ್ದರು. ಧರಣಿಯ ವೇಳೆ ಮಳೆಯಾಗಿದ್ದು, ಈ ವೇಳೆ ಮಹಾನಗರ ಪಾಲಿಕೆಯು ಧರಣಿ ಸ್ಥಳದ ಪಕ್ಕದ ಗಾಜಿನ ಮನೆಯಲ್ಲಿ ಆಶ್ರಯ ನೀಡಿದರು. ಮಹಾನಗರದ ಪಾಲಿಕೆಯ ಆಯುಕ್ತರು ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಮತ್ತು ಸಿಬ್ಬಂದಿಗೆ ಧರಣಿ ನಿರತರು ಧನ್ಯವಾದಗಳನ್ನು ತಿಳಿಸಿದರು. ತುಮಕೂರು ಜಿಲ್ಲೆಯ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಪರವಾಗಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸ್ಥಳದಲ್ಲಿ ಜಿಲ್ಲಾ ಸಂಚಾಲಕರಾದ ಹಂದ್ರಾಳ್ ನಾಗಭೂಷಣ್, ಯತಿರಾಜ್, ಸಿರಿಮನೆ ನಾಗರಾಜು, ಮರಿಯಪ್ಪ, ಸ್ನೇಹಿತರಾದ ದಿನೇಶ್ ಬಾಬು, ಮಾರುತಿ, ಕೆಆರ್, ಸುನಿಲ್, ಉದ್ಯಮಿ ಚಂದ್ರಶೇಖರ್, ವೆಂಕಟೇಶ್, ಲೀಲಾವತಿ, ಗಂಗರಾಣಿ, ಹಲವು ಹೋರಾಟಗಾರರು, ಜಿಲ್ಲೆಯ ಭೂಮಿ ವಸತಿ ವಂಚಿತ ಜನರು ಭಾಗವಹಿಸಿದ್ದರು. ಇತ್ತೀಚೆಗೆ ಪಾವಗಡ ಸಮೀಪ ಪಳವಳ್ಳಿ ಕಟ್ಟೆ ಮೇಲೆ ಬಸ್ ಅಪಘಾತವಾಗಿ 6 ಜನ ಮೃತಪಟ್ಟು 30ಕ್ಕೂ ಹೆಚ್ಚು ಗಾಯಾಳುಗಳು ಬೆಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ಸಾವು ಬದುಕಿನ ನಡುವೆ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ. ಗಾಯಾಳುಗಳ ಪೈಕಿ ಮಹೇಂದ್ರ ಎಂಬ ವಿದ್ಯಾರ್ಥಿಗೆ ಶಸ್ತ್ರಚಿಕಿತ್ಸೆ ನೆರವು ಕೋರಿ ಪಾಲಕರು ಸಾಮಾಜಿಕ ಜಾಲತಾಣಗಳಲ್ಲಿ ಮನವಿ ಮಾಡಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ಹೆಲ್ಪ್ ಸೊಸೈಟಿ ಕಚೇರಿಯಲ್ಲಿ ಕೆಎನ್ಆರ್ ಅಭಿಮಾನಿ ಬಳಗ ಹಾಗೂ ಹೆಲ್ಪ್ ಸೊಸೈಟಿ ವತಿಯಿಂದ ಆರ್ಥಿಕ ಸಹಾಯವನ್ನು ಹೆಲ್ಪಿಂಗ್ ಹ್ಯಾಂಡ್ ಸಂಘಟನೆಯ ಮುಖ್ಯಸ್ಥರಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭ ನೆರವು ವಿತರಿಸಿ ಮಾತನಾಡಿದ ಕೆಎನ್ಆರ್ ಅಭಿಮಾನಿ ಬಳಗದ ಅಧ್ಯಕ್ಷ ಡಿಸಿಸಿ ಶ್ರೀನಿವಾಸ್ ಮಾತನಾಡಿ, ರಾಜ್ಯ ಸರ್ಕಾರ ಮೃತಪಟ್ಟ ಕುಟುಂಬಗಳಿಗೆ ತಲಾ 20 ಲಕ್ಷ ಹಾಗೂ ಗಾಯಾಳುಗಳಿಗೆ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಭರಿಸುವಂತೆ ಈ ಮೂಲಕ ಒತ್ತಾಯಿಸಿದರು. ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್ ಮಾತನಾಡುತ್ತಾ, ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಸಂಪೂರ್ಣ ವೈದ್ಯಕೀಯ ವೆಚ್ಚ ಭರಿಸುವುದಾಗಿ ಹೇಳುತ್ತಿದ್ದಾರೆ. ಆದರೆ ಆಸ್ಪತ್ರೆಗಳಲ್ಲಿ ಗಾಯಾಳುಗಳ ಪೋಷಕರು ಗೋಳಾಡುತ್ತಿರುವುದನ್ನು ನೋಡಿದರೆ ಅವರ ನಿಜವಾದ ಸ್ಥಿತಿ ಅರ್ಥವಾಗುತ್ತಿದೆ. ಸರ್ಕಾರ ತಕ್ಷಣವೇ ಸೂಕ್ತ ಚಿಕಿತ್ಸೆ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬೇಕರಿ ನಾಗರಾಜ್ ಹಾಗೂ ಹೆಲ್ಪಿಂಗ್ ಹ್ಯಾಂಡ್ ಸ್ಥಳೀಯ ಪದಾಧಿಕಾರಿಗಳಾದ ಮಣಿಕಂಠ, ದರ್ಶನ್, ಶ್ರೀಕಾಂತ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಇವತ್ತು ಇಲ್ಲೆಲ್ಲ ಭೇಟಿಯಾಗಿರೋದು ಏನಕ್ಕೆ ಅಂದ್ರೆ, ಇದೇ ಪಾವಗಡ ತಾಲೂಕಿನ ಬುಡ್ಡಾರೆಡ್ಡಿಹಳ್ಳಿ ಹುಡುಗ ಮಹೇಂದ್ರ ಅನ್ನೋರಿಗೆ ಸ್ಪೈನಲ್ ಕಾರ್ಡ್ ಅನ್ನೋದು ಡ್ಯಾಮೇಜ್ ಆಗಿದೆ. ಅದಕ್ಕೆ ಅಂತ ನಾವು ಹೆಲ್ಪಿಂಗ್ ಹ್ಯಾಂಡ್ ಸೊಸೈಟಿಯಿಂದ ಎಲ್ಲ ಕಡೆ ಹೋಗಿ ಬರ್ತಾ ಇದ್ದೀವಿ, ಎಲ್ಲ ಕಡೆ ಕಲೆಕ್ಟ್ ಮಾಡ್ತಾ ಇದ್ವಿ. ಹಾಗಾಗಿ ನಮ್ಮ ಮಾನವ ಶಶಿಕಿರಣ್ ಅಣ್ಣ ಅವರ ಹತ್ರ ಬಂದಿದ್ದೀವಿ. ಅವರು ಅವ್ರಿಗೆ ಆದಷ್ಟು ಸಹಾಯ ಮಾಡಿದ್ದಾರೆ, ಅವ್ರು ಚೆಕ್ಕನ್ನು ಕೊಟ್ಟಿದ್ದಾರೆ. ಒಣ ದ್ರಾಕ್ಷಿಯಲ್ಲಿ ಐರನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಫೈಬರ್ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದು ಆರೋಗ್ಯಕ್ಕೆ ಹಲವು ಪ್ರಯೋಜನಗಳನ್ನು ಮಾಡುತ್ತದೆ. ಒಣ ದ್ರಾಕ್ಷಿ ನೀರು ಸೇವನೆಯಿಂದ ಮೂತ್ರಪಿಂಡವು ಸಕ್ರಿಯವಾಗಿ ಕೆಲಸ ಮಾಡುತ್ತದೆ. ಇದು ಶರೀರದಲ್ಲಿ ಇರುವ ಟ್ಯಾಕ್ಸಿನ್ ಅನ್ನು ಹೊರತರುತ್ತದೆ. ಇದರಿಂದ ಯಕೃತ್ ಸಮಸ್ಯೆ ನಿವಾರಣೆಯಾಗುತ್ತದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚಾಗುತ್ತದೆ. ಅಲರ್ಜಿ ಮತ್ತು ರೋಗಗಳ ಭಯ ಇರುವುದಿಲ್ಲ. ಒಣ ದ್ರಾಕ್ಷಿ ಸೇವನೆ ಮಾಡುತ್ತಾ ಬಂದರೆ ಜೀರ್ಣಕ್ರಿಯೆ ಸಕ್ರಿಯವಾಗಿ ನಡೆಯುತ್ತದೆ. ಮಲಬದ್ಧತೆ, ಆಸಿಡಿಟಿ ನಿವಾರಣೆಯಾಗುತ್ತದೆ. ರಕ್ತ ಶುದ್ಧಿಯಾಗಿ ಇದರಿಂದ ಮುಖದ ಮೇಲಿನ ಮೊಡವೆಗಳು ಮೂಡುವುದು ನಿಲ್ಲುತ್ತದೆ. ಒಣ ದ್ರಾಕ್ಷಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಾ ಮತ್ತು ಆಂಟಿ ಫಂಗಲ್ ಅಂಶ ಹೆಚ್ಚಾಗಿರುವುದರಿಂದ ಕೆರೆತ ಮೊದಲಾದ ಚರ್ಮ ಸಂಬಂಧಿ ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ಒಣ ದ್ರಾಕ್ಷಿಯ ನೀರು ಕೆಟ್ಟ ಕೊಬ್ಬನ್ನು ಇಳಿಸಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ಒಣ ದ್ರಾಕ್ಷಿಯಲ್ಲಿ ಹೆಚ್ಚಿನ ಪ್ರಮಾಣದ ಕಾರ್ಬೋಹೈಡ್ರೇಟ್ ಇರುವುದರಿಂದ ತೂಕ ಹೆಚ್ಚಿಸಿಕೊಳ್ಳಲು ಸಹ ಸಹಕಾರಿಯಾಗಿದೆ.
ಮೈಸೂರು ವಿವಿ 102ನೇ ಘಟಿಕೋತ್ಸವದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. ಅಪ್ಪು ಪತ್ನಿ ಅಶ್ವಿನಿ ಅವರು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಸ್ವೀಕರಿಸಿದರು. ಮೈಸೂರು ವಿವಿಯಿಂದ ಪುನೀತ್ ರಾಜ್ಕುಮಾರ್ಗೆ ಮರಣೋತ್ತರ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ವೇಳೆ ಇಡೀ ಡಾಕ್ಟರ್ ರಾಜ್ಕುಮಾರ್ ಕುಟುಂಬವೇ ಹಾಜರಿತ್ತು. ಈ ವೇಳೆ ಪ್ರತಿಯೊಬ್ಬರು ಭಾವುಕರಾಗಿ ಅಗಲಿದ ಕರುನಾಡ ರತ್ನವನ್ನು ನೆನೆದರು. ಗಣ್ಯರ ಸಾಲಿನಲ್ಲಿ ಕುಳಿತುಕೊಂಡಿದ್ದ ಪುನೀತ್ ರಾಜ್ಕುಮಾರ್ ಅವರ ಸಹೋದರಿಯರು ಅಪ್ಪು ಪರವಾಗಿ ಅವರ ಪತ್ನಿ ಅಶ್ವಿನಿ ಅವರಿಗೆ ಮರಣೋತ್ತರ ಗೌರವ ಡಾಕ್ಟರೇಟ್ ಪ್ರದಾನ ಮಾಡುವಾಗ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು. ಈ ವಿಶೇಷ ಸಂದರ್ಭದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಿಂದ 2 ಚಿನ್ನದ ಪದಕ ಘೋಷಣೆ ಮಾಡಲಾಯಿತು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಂದ 2 ಬಂಗಾರದ ಪದಕ ಘೋಷಣೆ ಮಾಡಿದ್ದು, ಬಿಸಿನೆಸ್ ಮ್ಯಾನೇಜ್ಮೆಂಟ್ ಮತ್ತು ಲಲಿತ ಕಲಾ ವಿಭಾಗಕ್ಕೆ 1 ಚಿನ್ನದ ಪದಕ ಘೋಷಣೆಯಾಗಿದೆ. ಪಾರ್ವತಮ್ಮ ರಾಜ್ಕುಮಾರ್ ಹೆಸರಿನಲ್ಲಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ವಿಭಾಗಕ್ಕೆ ಚಿನ್ನದ ಪದಕ ಮತ್ತು ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಲಲಿತ ಕಲಾ ವಿಭಾಗಕ್ಕೆ ಚಿನ್ನದ ಪದಕ ನೀಡಲಾಗಿದ್ದು, 2 ಚಿನ್ನದ ಪದಕವನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ವಿತರಿಸಲಿದ್ದಾರೆ. ನಟ ರಾಘವೇಂದ್ರ ರಾಜ್ಕುಮಾರ್ ಮಾತನಾಡಿ, ಜೀವನ ಒಂದು ಚಕ್ರ ಇದ್ದಂತೆ. ನಮ್ಮ ತಂದೆಗೂ ಇದೇ ವಿವಿಯಲ್ಲಿ ಗೌರವ ಡಾಕ್ಟರೇಟ್ ಕೊಟ್ಟಿದ್ರು. ಇಂದು ನನ್ನ ತಮ್ಮನಿಗೂ ಇದೇ ವಿವಿಯಲ್ಲಿ ಗೌರವ ಡಾಕ್ಟರೇಟ್ ಸಿಕ್ಕಿದೆ. ನನಗೆ ಇದು ವೇದಿಕೆ ರೀತಿ ಕಾಣಿಸುತ್ತಿಲ್ಲ, ಸರಸ್ವತಿಯ ಮಂದಿರ ತರ ಕಾಣ್ತಿದೆ. ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಪ್ರಶಸ್ತಿಗಳು ಹುಡುಕಿ ಬರುತ್ತದೆ ಎಂದು ಪುನೀತ್ ಯಾವಾಗಲೂ ಹೇಳ್ತಿದ್ದ. ಹೂವಿನಿಂದ ನಾರು ಸ್ವರ್ಗ ಸೇರಿದಂತೆ ನನ್ನ ತಮ್ಮನಿಂದ ನಾನು ಸ್ವರ್ಗ ನೋಡುತ್ತಿದ್ದೇನೆ ಎಂದರು. ಬೆಂಗಳೂರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಸತೀಶ್ ರೆಡ್ಡಿ ಅವರ ಭಾಗದಲ್ಲಿ ರಸ್ತೆಯ ಸ್ಥಿತಿ ತೀವ್ರ ಹದಗೆಟ್ಟಿದೆ. ಬಾಲಾಜಿ ಲೇಔಟ್, ಹೊಂಗಸಂದ್ರ, ಹನುಮಾನ್ ದೇವಸ್ಥಾನ ಹತ್ತಿರ ಸರ್ಕಾರಿ ಪ್ರಾಥಮಿಕ ಶಾಲೆ, 6ನೇಯ ರಸ್ತೆ, ಮುಖ್ಯ ರಸ್ತೆ, ಮೊದಲನೆಯ ಅಡ್ಡ ರಸ್ತೆ. 1 ವಾರದ ಹಿಂದೆ ಈ ರಸ್ತೆಯನ್ನು ಅಗೆದು ಬಿಬಿಎಂಪಿ ಅಧಿಕಾರಿಗಳು ಈ ಸ್ಥಿತಿಗೆ ತಂದಿದ್ದಾರೆ. ಇಲ್ಲಿನ ಜನರು ಪ್ರತಿದಿನ ಕೆಲಸ ಕಾರ್ಯಗಳಿಗೆ ಹೋಗಲು ಬಹಳ ಕಷ್ಟಪಟ್ಟು ಹೋಗುತ್ತಿದ್ದಾರೆ. ಈ ಭಾಗದಲ್ಲಿ ಕಳೆದ 2 ದಿನಗಳ ಹಿಂದೆ ಸಾಕಷ್ಟು ಅಪಘಾತಗಳು ಸಂಭವಿಸಿದೆ. ದ್ವಿಚಕ್ರ ವಾಹನದಲ್ಲಿ ಬಿದ್ದು ಅನೇಕರಿಗೆ ಗಾಯಗಳು ಸಂಭವಿಸಿದೆ. ಈ ರಸ್ತೆಯಲ್ಲಿ ಪ್ರಯಾಣಿಸಲು ವಾಹನ ಸವಾರರು, ಸ್ಥಳೀಯರು ಹರಸಾಹಸ ಪಡುವಂತಾಗಿದೆ. ಸಾಕಷ್ಟು ಸಂಖ್ಯೆಯ ಜನರು ಇಲ್ಲಿ ವಾಹನ ಚಲಾಯಿಸಲು ಸಾಧ್ಯವಾಗದೆ ವಾಹನದಲ್ಲಿ ಪ್ರಯಾಣಿಸುವುದನ್ನು ನಿಲ್ಲಿಸುವಂತಾಗಿದೆ. ಇನ್ನು ರಸ್ತೆ ಅವ್ಯವಸ್ಥೆಯಿಂದಾಗಿ ವಿದ್ಯಾರ್ಥಿಗಳು ಕೂಡ ತೀವ್ರ ಸಂಕಷ್ಟಕ್ಕೊಳಗಾಗಿದ್ದಾರೆ. ಇಲ್ಲಿನ ಶಾಸಕರು ಸತೀಶ್ ರೆಡ್ಡಿ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯ ಭಾರತೀರವರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರವನ್ನು ತಿಳಿಸಿ ಈ ರಸ್ತೆಯನ್ನು ಸರಿಪಡಿಸಿ ಜನರಿಗೆ ನೆರವಾಗುವಂತೆ ಇಲ್ಲಿನ ಜನರು ಮನವಿ ಮಾಡಿಕೊಂಡಿದ್ದಾರೆ. ಮಧುಗಿರಿ ತಾಲೂಕಿನ ಮಕ್ಕಳು ರಾಜ್ಯದಲ್ಲಿ ಮೊದಲ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಬೇಕು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸುತ್ತಿರುವುದಾಗಿ ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಜನಾರ್ದನ್ ಅವರು ಪರೀಕ್ಷಾ ಸಿದ್ಧತಾ ಕಾರ್ಯಾಗಾರದ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಸಹನಾ ನಾಗೇಶ್, ಮಾರುತಿ ಇಂಟರ್ನೆಟ್ ಸಂಸ್ಥೆಯ ರಮೇಶ್, ಮಹೇಶ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ವಿದ್ಯಾ ಪಾಟೀಲ್, ಎಸ್ಎಸ್ಎಲ್ಸಿ ನೋಡೆಲ್ ಅಧಿಕಾರಿಗಳಾದ ಹೇಮಲತಾ, ಮಾರುತಿ, ಪ್ರಾಣೇಶ್, ಪತ್ರಕರ್ತ ನಂದೀಶ್ ನಾಯ್ಕಪಿ ಹಾಗೂ ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯರುಗಳು ಹಾಗೂ ಅಧ್ಯಾಪಕರು ಮತ್ತು ಸುಮಾರು 850 ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆಪತ್ಕಾಲದಲ್ಲಿ ಮಾಡಿದ ಒಂದು ಸಹಾಯವು ಶ್ರೇಷ್ಠವಾದದ್ದು. ಅಂತಹ ಒಂದು ಸಹಾಯ ನಮ್ಮ ಈ ಒಂದು ಎಕ್ಸಾಮ್ ಹತ್ರ ಬಂದಾಗ ಆಪತ್ಕಾಲದಲ್ಲಿ ಪ್ರೇರಣಾ ಫೌಂಡೇಶನ್ ಅವರು ಅಂದ್ಕೊಂಡಿದ್ದಾರೆ. ಅಂತ ಟೈಮಲ್ಲಿ ನಾವು ಅವರಿಂದ ಎಲ್ಲ ಏನ್ ಹೇಳ್ತಾರಲ್ಲ ಗೈಡ್ ಮಾಡಬೇಕು, ಗಲಾಟೆ ಮಾಡಬಾರ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಮಾರ್ಗದರ್ಶನದಿಂದ ಪ್ರೇರಣಾ ಫೌಂಡೇಶನ್ 2018ರಲ್ಲಿ ನಾವು ಶುರು ಮಾಡಿದ್ವಿ. ಇದಕ್ಕೂ ಮುಂಚೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರಾಗಿದ್ದಂತ ಸಂದರ್ಭದಲ್ಲೂ ಕೂಡ ಔಟ್ ಟು ಫೇಸಿಂಗ್ ಎಕ್ಸಾಮಿನೇಷನ್ ಪರೀಕ್ಷಾ ಸಿದ್ಧತಾ ಕಾರ್ಯಗಳನ್ನ ನಾವು ಮಾಡ್ಕೊಳ್ತಾ ಬರ್ತಾ ಇದ್ವಿ.
ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರಾಷ್ಟ್ರೀಯ ಜನತಾ ದಳ ನಾಯಕ ಲಾಲು ಪ್ರಸಾದ್ ಯಾದವ್ ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟಿದ್ದು ಅವರನ್ನು ದೆಹಲಿಯ ಏಮ್ಸ್ಗೆ ಸ್ಥಳಾಂತರಿಸಲಾಗಿದೆ. ಕಳೆದ 2 ದಿನಗಳಿಂದ ಲಾಲು ಪ್ರಸಾದ್ ಅವರು ಉಸಿರಾಟದ ತೊಂದರೆ ಎದುರಿಸುತ್ತಿದ್ದಾರೆ. ಶುಕ್ರವಾರ ಅವರಿಗೆ ನ್ಯೂಮೋನಿಯಾ ಕಾಣಿಸಿಕೊಂಡಿತ್ತು. ಅವರ ವಯಸ್ಸನ್ನು ಪರಿಗಣಿಸಿ ಉತ್ತಮ ಚಿಕಿತ್ಸೆಗಾಗಿ ವೈದ್ಯರ ಸಲಹೆ ಮೇರೆಗೆ ನಾವು ಅವರನ್ನು ಏಮ್ಸ್ ದೆಹಲಿಗೆ ಸ್ಥಳಾಂತರಿಸಲು ನಿರ್ಧರಿಸಿದ್ದೇವೆ ಎಂದು ಏಮ್ಸ್ ನಿರ್ದೇಶಕ ಡಾಕ್ಟರ್ ಕಾಮೇಶ್ವರ್ ಪ್ರಸಾದ್ ಅವರು ತಿಳಿಸಿದ್ದಾರೆ. ಕರ್ನಾಟಕ ಮೇಕೆದಾಟು ಅಣೆಕಟ್ಟು ಯೋಜನೆಯ ವಿರುದ್ಧ ತಮಿಳುನಾಡಿನ ವಿಧಾನಸಭೆಯು ನಿರ್ಣಯ ಕೈಗೊಂಡಿರುವುದನ್ನು ಖಂಡಿಸಿ ಸರ್ಕಾರ ಸೇನಾಪಡೆ ಕಾರ್ಯಕರ್ತರು ಮಂಗಳವಾರ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಶ್ರೀರಾಮೇಶ್ವರ ಉದ್ಯಾನದ ಆವರಣದಿಂದ ಭುವನೇಶ್ವರಿ ವೃತ್ತದವರೆಗೆ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಭಾವಚಿತ್ರ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಹಿಜಾಬ್ ಧರಿಸಿ ಬಂದಿದ್ದ ವಿದ್ಯಾರ್ಥಿನಿಯರಿಗೆ ಪರೀಕ್ಷೆ ಬರೆಯಲು ಅವಕಾಶ ನೀಡಿ 1 ಗಂಟೆಯ ಬಳಿಕ ಪ್ರಶ್ನೆ ಪತ್ರಿಕೆ ಮರಳಿ ಪಡೆದು ಪರೀಕ್ಷೆ ಬರೆಯಲು ನಿರಾಕರಿಸಿದ ಘಟನೆ ನಡೆದಿದೆ. ಪದವಿ ಮೊದಲನೇ ಸೆಮಿಸ್ಟರ್ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಈ ಘಟನೆ ನಡೆದಿದೆ. ಕೆಲವರು ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬಂದಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಗದ್ದಲ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರನ್ನು ಪರೀಕ್ಷೆ ಬರೆಸದೆ ವಾಪಸ್ ಕಳುಹಿಸಲಾಗಿದೆ ಎಂದು ತಿಳಿದುಬಂದಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಕಾರಿನ ನಡುವೆ ಡಿಕ್ಕಿ ಸಂಭವಿಸಿ 5 ಸಾವನ್ನಪ್ಪಿದ ಘಟನೆ ಹಾಸನದ ಬೇಳೂರು ಬಳಿ ನಡೆದಿದೆ. ಬೇಲೂರು ಹೊರವಲಯದ ಕಲ್ಕೆರೆ ಬಳಿ ಈ ದುರಂತ ಸಂಭವಿಸಿದ್ದು ಸರ್ಕಾರಿ ಬಸ್ ಹಾಗೂ ಆಲ್ಟೋ ಕಾರಿನ ನಡುವೆ ಅಪಘಾತವಾಗಿದೆ. ಕಾರಿನಲ್ಲಿದ್ದ 5 ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ರಕ್ಷಣೆ ಮಾಡ್ತಾ ಇದ್ದೀವಿ. ಯಾರನ್ನಾದ್ರೂ ನಿಲುವಳಿ ಒಳಗೆ ಬರೋದಿಲ್ಲ. ಕೇಳಿ ಬೇಡಿಕೆಗಳ ಮೇಲೆ ಪ್ರಶ್ನೆನೇ ಇಲ್ಲ ಸರ್. ಸರ್ ಈಗ ಪತ್ರ ಬರೆದು 4 ತಿಂಗಳಾಯ್ತು. ಅದಕ್ಕೆ ನಾನು ಇಲ್ಲಿ 62(3) ಪ್ರಕಾರ ಬರೋದಿಲ್ಲ ಅಂತ ಓಪನ್ ಚರ್ಚೆ ಸಿಗ್ತಾ ಇದೀವಿ. ಪ್ರಜಾವಾಣಿ ಪತ್ರಿಕೆ ಬಂದಿತ್ತು 7/3/2022 ಅಷ್ಟೇ. ನಾನು ಪೊಲೀಸ್ ಸ್ಟೇಷನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಬಂದಿದೆ. ಇದೆಲ್ಲ ನೋಡ್ತಾ ಕೂತಿರ್ಬೇಕಾ ನಾವು? ಈಗ ಈ ವಿಷಯ ನೋಡ್ತಾ ಕೂತಿರ್ಬೇಕಾ? ನೀವು ಮಾತಾಡೋದಕ್ಕೆ ನಾನು ಕೊಡ್ತೀನಿ, ಬಟ್ ನಿಲುವಳಿ ಸೂಚನೆಯಲ್ಲಿ ಬರೋದಿಲ್ಲ. ಬೇರೆ ರೀತಿಯಲ್ಲಿ ನೀವು ಈ ವಿಷಯವನ್ನು ರಾಜ್ಯದ ಹಣ ಮೇಲೆ ಚರ್ಚೆ ಇದೆ. ಈಗ ಜನರ ಹಣ ಅಲ್ಲ, ಬೆವರು ಸುರಿಸ್ತಕ್ಕಂಥ ಜನರ ಬೇಡಿಕೆಗಳ ಮೇಲೆ ಚರ್ಚೆ ಇದೆ. ಈಗ ಮೊನ್ನೆ ಕುಮಾರಸ್ವಾಮಿ ಅವರು ಮಾತನಾಡುವಾಗ ಮೊನ್ನೆ ಬಜೆಟ್ ಮೇಲೆ ಅಲ್ಲ ರಾಜ್ಯಪಾಲರ ಭಾಷಣದ ಮೇಲೆ ಮಾತನಾಡುವಾಗ ಅವರು ಬೇರೆ ಬೇರೆ ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ರು. ಆಗ ನಾವು ಯಾರಾದ್ರೂ ಏನಾದ್ರು ಹೇಳಿದ್ವಿ. ರಾಜ್ಯಪಾಲರ ಭಾಷಣದ ಚರ್ಚೆ ಆಗಲಿಲ್ಲ. ಸ್ಪೆಸಿಫಿಕ್ ಆಗಿ ಚರ್ಚೆ ಈಗ ಸ್ಪೆಸಿಫಿಕ್ ಆಗಿ ಚರ್ಚೆ ಆಗಲಿಲ್ಲ, ಮಾಡಲಿಲ್ಲ. ಮುಖ್ಯಮಂತ್ರಿ ಅಲ್ಲ ಕುಮಾರಸ್ವಾಮಿ ಅವರು ಬಜೆಟ್ ಸಾಮಾನ್ಯ ಚರ್ಚೆ ಮೇಲೆ ಮಾಡಿದ್ದು, ರಾಜ್ಯಪಾಲರದ್ದು ಅಲ್ಲ, ಸಾಮಾನ್ಯ ಚರ್ಚೆ ಮೇಲೆ ಮಾತಾಡಿದ್ರು. ಕರಪ್ಷನ್ ಇಶ್ಯೂಸ್ ಡಿಫರೆಂಟ್ ಇಶ್ಯೂ. ಜನರಲ್ ಬಜೆಟ್ ಬೇರೆ, ಜನರಲ್ ಬಜೆಟ್ ಮೇಲೆ ಇದನ್ನ ಮಾತಾಡಕ್ ಆಗಲ್ಲ. ಮಾತಾಡ್ಬೋದಿತ್ತು. ಕುಮಾರಸ್ವಾಮಿ ಅವರು ಮಾತಾಡಲಿಲ್ಲ. ಇಲಾಖೆ ಮೇಲೆ ಬೇಕಾದ್ರೆ ಮಾತಾಡ್ಬೋದು. But that is a different thing. ಯಾವ ಇಲಾಖೆಯಲ್ಲಿ ಆಗಿದೆ ಅದ್ರ ಬಗ್ಗೆ ಹೇಳ್ಬೋದು. ಮಾನ್ಯ ಸಭಾಧ್ಯಕ್ಷರು ಸರ್ಕಾರ ನಿಲುವು ಬಹಳ ಸ್ಪಷ್ಟವಾಗಿದೆ. ಪತ್ರ ಬರೆದಿದ್ದಾರೆ. ಕಮಿಷನ್ ನಮ್ದ ಸರ್ಕಾರ ನಿಲುವು ಸ್ಪಷ್ಟವಾಗಿದೆ. ಈ ವಿಚಾರದಲ್ಲಿ ಚರ್ಚೆ ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ. ಒಂದೇ ನಿಮಿಷ ಸರ್, ನಂಗೆ ಮಾತಾಡೋಕಿದ್ರು ಬಿಡಿ. ಈ ಸಬ್ಜೆಕ್ಟ್ ಅನ್ನ ನಾವು ಕೂಡ ಮುಕ್ತವಾಗಿ ಚರ್ಚೆ ಮಾಡ್ತೀವಿ. ಯಾರ ಕಾಲದಲ್ಲಿ ಏನಾಯ್ತು, ಈಗೇನು ನಡೀತಾ ಇದೆ, ಅವತ್ತೇನು ನಡೀತು, ಎಲ್ಲವೂ ಕೂಡ ಬಹಿರಂಗವಾಗಿದ್ದಾವೆ. ಮತ್ತು ಇದಾದ್ಮೇಲೆ ನಾವೇನು ಕ್ರಮ ತೆಗೆದುಕೊಂಡಿದ್ದೇವೆ, ಅದ್ರ ಮೇಲೆ ಏನೆಲ್ಲ ಮಾಡೋದು ನಾವು ಖಂಡಿತವಾಗಿ ಉತ್ತರ ಕೊಡ್ತೀವಿ. ಚರ್ಚೆ ಮಾಡೋದಕ್ಕೆ ನಮ್ಮ ಸಿದ್ಧರಿದ್ದೇವೆ. ಯಾರನ್ನೂ ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ. ಈ ನಿಯಮದಲ್ಲಿ ಬರೋದಲ್ಲ, ಬೇರೆ ನಿಯಮದಲ್ಲಿ ತೆಗೆದುಕೊಂಬನ್ನಿ. ನೀವು ಯಾವ ಸಮಯದಲ್ಲಿ ಫಿಕ್ಸ್ ಮಾಡ್ತೀವಿ, ನಾವು ಚರ್ಚೆ ಮಾಡೋದು ಸಿದ್ಧರಿದ್ದೇವೆ. ಇನ್ನೊಂದು ನಿಯಮ ಯಾವುದಿದೆ? ಯಾವುದು? ಈ ನಿಯಮದಲ್ಲಿ ಬರೋದಿಲ್ಲ. ಈ ನಿಯಮದಲ್ಲಿ ಬರ್ತದೆ. ಇಲ್ಲಿ ಚರ್ಚೆ ಮಾಡೋದು ಮುಖ್ಯನಾ, ಇಂಥದೇ ನಿಯಮದಲ್ಲಿ ಚರ್ಚೆ ಮಾಡ್ಬೇಕು ಅನ್ನೋದು ಮುಖ್ಯನಾ? ಚರ್ಚೆ ಆಗೋದು ಮುಖ್ಯ. ಚರ್ಚೆ ಆಗ್ಬೇಕು. ಯಾವ್ದಾದ್ರು ಚರ್ಚೆ ಆಗ್ಬೇಕು ಅಷ್ಟೇ, ಅದೇ ಮುಖ್ಯ. ನಿಯಮ ನೀವು ಈ ನಿಯಮದಲ್ಲಿ ಬರ್ದಿರೋ ನಿಯಮದಲ್ಲಿ ತಂದ್ರೆ ಅರ್ಥ ಏನು? ಒಂದು ನಿಮಿಷ, ನಿಜವಾಗ್ಲೂ ಚರ್ಚೆ ಮಾಡೋ ಮನಸ್ಸಿದೆ. ಯಡಿಯೂರಪ್ಪನವ್ರು ಏನೋ ಹೇಳ್ತಾರೆ. ಯಡಿಯೂರಪ್ಪನವ್ರು ಏನೋ ಮಾತಾಡ್ತಿದ್ದಾರೆ. ಯಡಿಯೂರಪ್ಪನವ್ರು ಒಂದು ನಿಮಿಷ ಕೇಳಿ
ಸಾಕಷ್ಟು ಅನುಭವ ಇದ್ದು ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷ ನಾಯಕರು ಅಲ್ಕೊಂತಿದ್ದೀರ. ಈಗಾಗಲೇ ಈ ವಿಷಯದ ಬಗ್ಗೆ ಒಂದು ಸಾರಿ ಸ್ಪೀಕರ್ ಅವರು ಇದು ಈ ನಿಯಮದಡಿಯಲ್ಲಿ ಬರೋಲ್ಲ ಅಂತ ಹೇಳಿಬಿಟ್ಟು ಅದನ್ನು ರಿಜೆಕ್ಟ್ ಮಾಡಿದ ಮೇಲೆ ನೀವು ಯು ಆರ್ ಕ್ವಶನಿಂಗ್. No, I am not questioning. I am making a request. One minute, ದಯಮಾಡಿ ಸಿದ್ದರಾಮಯ್ಯನವರೇ, ಸಾಕಷ್ಟು ಅನುಭವ ಇದೆ ನಿಮಗೆ. ಒಂದು ಸರಿ ಸ್ಪೀಕರ್ ರೂಲಿಂಗ್ ಕೊಟ್ಟ ಮೇಲೆ ನೀವು ಅದನ್ನು ಮತ್ತೆ ಪರಿಶೀಲನೆ ಮಾಡಿ ಅಂತ ಒಂದು ಸರಿ ಹೇಳಿದ ಮೇಲೆ, ಇಲ್ಲ ಈ ನಿಯಮಾವಳಿಯಲ್ಲಿ ಬರೋಲ್ಲ ಅಂತ ಅವ್ರು ಹೇಳಿದ ಮೇಲೆ ನೀವು ಮತ್ತೊಮ್ಮೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದು ಅಕ್ಷಮ್ಯ ಅಪರಾಧ. ನೀವು ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಇದು ನಿಮಗೆ ಶೋಭೆ ತರುವಂಥದ್ದಲ್ಲ. ದಯಮಾಡಿ ಬೇರೆ ನಿಯಮಾವಳಿಯಲ್ಲಿ ತಗೊಳ್ಳಿ, ಚರ್ಚೆ ಮಾಡಿ. ಬೇಕಾದಷ್ಟು ವಿಷಯಗಳಿದೆ, ನಮ್ಮ ಕಾಲದಲ್ಲಿ ನಿಮ್ಮ ಕಾಲದಲ್ಲಿ ಏನಾಯಿತು ಎಲ್ಲವನ್ನು ಸವಿಸ್ತಾರವಾಗಿ ಚರ್ಚೆ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಸಿದ್ಧ ಇದ್ದಾರೆ. ಈ ನಿಯಮಾವಳಿಯಲ್ಲಿ ಬರೋದಿಲ್ಲ, ದಯಮಾಡಿ ಬೇರೆ ವಿಷಯ ತಗೊಳ್ಳಿ. ಅಧ್ಯಕ್ಷರೇ, ಬೇಡಿಕೆಗಳ ಮೇಲೆ ಮಾತಾಡುವ ಮಾಡಿ, ಸಮಯ ಆಗುತ್ತೆ, ಸಮಯ ನೀವು ಕೊಡಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ? ಅಲ್ಲ, ನಾನು ಹೇಳಾಯ್ತಲ್ಲ ಈಗ. ಯಾವುದೇ ನೀ ಕೂತ್ಕೋ. ಎಲ್ಲ ಸದಸ್ಯರು ಮಾತಾಡ್ಬೇಕು ಅಂತ ಎರಡೆರಡು ದಿನ ನೀವೇ ಎಕ್ಸ್ಟೆಂಡ್ ಮಾಡಿದ್ರಿ. ಯಾವುದು? ನೀವೇ ಮೊನ್ನೆ ಸಿಎಂ ಅವರು ಉತ್ತರ ಕೊಡ್ಬೇಕಾಯ್ತು, ಕೊಡಕ್ಕೆ ಬಿಡ್ಲಿಲ್ಲ. ತಿರ್ಗ ಬುಧವಾರ ಕೊಟ್ರು. 2 ದಿನ ಹೇಳ್ದಂತೆ ಯಡಿಯೂರಪ್ಪನವ್ರು ಒಂದ್ಸರಿ ಹೇಳ್ತಾರೆ, ಇವರು ಒಂದ್ಸರಿ ಹೇಳ್ತಾರೆ, ಮಾಧುಸ್ವಾಮಿ ಒಂದ್ಸರಿ ಹೇಳ್ತಾರೆ, ಎಲ್ರಿಗೂ ಈಡಾಗ್ತಾ ಕೂತ್ಕೊಳ್ಳ ನಾನು. ಮತ್ತೆ 3ನೇ ಸರಿ ಅಪೀಲ್ ಅಂತಿರಲ್ಲ ಸರ್. ಯಾವ ಕೋರ್ಟಲ್ಲಿ 3ನೇ ಸರಿ 4ನೇ ಸರಿ ಅಪೀಲ್ಗೆ ಅವಕಾಶ ಕೊಡ್ತೀವಿ? ಈಗ ಬರೋದಿಲ್ಲ ಇದು ಈ ನಿಯಮಾವಳಿಯಲ್ಲಿ ಅಂತ ಸ್ಪಷ್ಟವಾಗಿ ನಾನು. ಭ್ರಷ್ಟಾಚಾರದ ವಿಚಾರ ಎಲ್ಲಿ ಮಾತಾಡ್ಬೇಕು ಹೇಳಿ ನೋಡೋಣ. ನೀವು ಬೇಡಿಕೆಗಳ ಮೇಲೆ ಮಾತಾಡಿ. ಬೇಡಿಕೆಗಳ ಮೇಲೆ 16ನಲ್ಲಿ ಮಾತಾಡಬಾರದಾ? 16ನಲ್ಲಿ ಬರೋದಿಲ್ಲ ಅದು. ನೀವು ಬರಲ್ಲ ಅಂತ ಹೆಂಗ್ ಹೇಳ್ತೀರಿ? ನಮ್ಮ ಮಾತೆ ನಮ್ಮ ಆರ್ಗ್ಯುಮೆಂಟೇ ಕೇಳಿಲ್ಲ. ಈ ನಿಯಮಾವಳಿಗಳನ್ನು ಹೇಳಿ, ಯಾವ ನಿಯಮಾವಳಿಗಳು ಬರಲ್ಲ ಹೇಳಿ. ಈಗ ನಾನು ಹೇಳಿದೆ 62(3 ನೋಡಿ, ನೀವೇ ಓದಿದ್ರಿ ಅದನ್ನ? ಓದ್ದೆ ನಾನು. ಈಗ ನೋಡಿ, ನವೆಂಬರ್ ತಿಂಗಳಲ್ಲಿ ನವೆಂಬರ್ ಕೇಳಿ, ನವೆಂಬರ್ 19, 20ನೇ ತಾರೀಕು ಇದು ಆಗಿರೋದು, ಪತ್ರಿಕೆಯಲ್ಲಿ ಬಂದಿರೋದು. ಅವರು ಮತ್ತೆ ನೀವು ಅದನ್ನು ಹೇಳಿದಿರಿ. ಈಗ 6-7ರಲ್ಲಿ ಪತ್ರ ಹೇಳಿದಿರಿ ರೀಸೆಂಟ್ ಆಗಿ. ಇದು ಬಂದ ಮೇಲೆ ಕೆನ್ ವಿ ಕೀಪ್ ಕ್ವೈಟ್? ಈಗ ಅದು ಬರೋದಿಲ್ಲ. ಈಗ as an opposition party it is our responsibility and it is our duty. ಬೇರೆ ಬೆಲೆ ರೂಪದಲ್ಲಿ ತಗೋಬರ್ಲಿ. ಇದೇ ರೂಪ ನೀವು ಇದೇ ವಿಷಯ ಚರ್ಚೆ ಮಾಡೋದು ಬಹಳ ಮುಖ್ಯ ಅಲ್ಲ. ಸರ್ಕಾರ ಯಾಕೆ ಹೇಳ್ತೀರಿ? ಆಯ್ತಪ್ಪ, ಹಿಂದಿನ ಕಾಲದಲ್ಲೂ ನಡೆದಿದೆ, ಆ ಕಾಲದಲ್ಲೂ ನಡೆದಿದೆ, ಈ ಕಾಲದಲ್ಲೂ ನಡೆದಿದೆ ಅಂತೀರಿ. Why you are afraid? ಸರ್, ನಾನು ನಿಮಗೆ ಬೇರೆ ರೀತಿಯಲ್ಲಿ ಚರ್ಚೆಗೆ ಸಿದ್ಧನಿದ್ದೀನಿ, ತಗೊಂಡು ಬನ್ನಿ ಅಂತ ಹೇಳ್ತಾ ಇರೋದು. ಯಾಕೆ ನಾನು ಇವತ್ತು ತಂದಿರೋದು ಈಗ ನಿಯಮ ಬಾಹಿರವಾಗಿ ರಿಜೆಕ್ಟ್ ಆಗಿದೆ ವಿತೌಟ್ ಹಿಯರಿಂಗ್ ಮೀ. ನೀವು ಮಾಡೋದು ನೋಡಿದ್ರೆ ಕೇವಲ ಒಂದು ಲೆಟರ್ ಆಧಾರದ ಮೇಲೆ ನಿಮ್ಮ ಹತ್ರ ಏನಿಲ್ಲ, ಅದಕ್ಕೆ ಇದು ನಿಲುವಳಿಯಲ್ಲಿ ಬರಂಗಿಲ್ಲ ಅಂತ ಹೇಳಿ ಆದ್ರೂ ಕೂಡ ಗೊತ್ತಿದ್ದು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಿ ನೀವು. ನಿಮಗೆ ಅಲ್ಲ, ವಿಷಯವನ್ನ ಮಣ್ಣೆ ಮಾಡಕ್ ಸೀರಿಯಸ್ ಯಾಕೆ ಪ್ರಶ್ನೆ ಮಾಡ್ಕೊಳ್ತೀರಿ? ಪ್ರತಿ ದಿನ ಬರ್ತದೆ. ಈಗ ಮೊನ್ನೆ ಪೊಲೀಸ್ ಇಲಾಖೆ ಮೇಲೆ ಬಂದಿತ್ತು, ಸದಸ್ಯರು ಭಾಗವಹಿಸಲಿ. ನಿನ್ನೆ ಹೆಲ್ತ್ ಡಿಪಾರ್ಟ್ಮೆಂಟ್ ಬಂದಿತ್ತು. ಇವೆಲ್ಲ ರೀಸೆಂಟ್ ಅಕರೆನ್ಸ್ ಅಲ್ಲ ಅಂತಂದ್ರೆ ನಾವು ಗವರ್ಮೆಂಟ್
ನಾನು ಯಾರೋ ಒಬ್ಬರು ಹೇಳಿದ್ರು ಅಂತ ಹೇಳಕ್ಕಾಗೋದಿಲ್ಲ. ಜವಾಬ್ದಾರಿ ಇರ್ತಕ್ಕಂಥ ಈಗ ಆಯ್ತು ಸಿದ್ದರಾಮಯ್ಯನವರು ಮಾನ್ಯ ಸಭಾಧ್ಯಕ್ಷರೇ, ಸೋಮವಾರ ನೀವು ಆಯ್ತಪ್ಪ ಪೇಪರ್ ಬಂದಂತೆಲ್ಲ ಸುಳ್ಳು ಅಂತ ಜನ ನೀವು ಹೇಳೋದೆಲ್ಲ ಸುಳ್ಳು. ಡಿಪಾರ್ಟ್ಮೆಂಟ್ ತಗೊಳ್ತಾರೆ, 3ನೇ ಸೋಮವಾರ ಹೆಲ್ತ್ ಡಿಪಾರ್ಟ್ಮೆಂಟ್ ತಗೊಳ್ತಾರೆ. ಇದು ಇಟ್ ಈಸ್ ಎ ನೆಕ್ಸಸ್, ಇಟ್ ಈಸ್ ಎ ಪೊಲಿಟಿಕಲ್ ಕಾನ್ಸ್ಪಿರಸಿ. No. It is a conspiracy. Okay. Conspiracy made by the government. ಡಿಫಾಮೇಷನ್ ಆಗ್ತಾ ಇದ್ದೀನಿ. ಈಗ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದೇನೆ, ನಿಮ್ಮ ನಿಲುವಳಿಯನ್ನ ನಾನು ಈಗಾಗಲೇ ತಿರಸ್ಕಾರ ಮಾಡಿದ್ದೇನೆ. ನಿಮ್ಮ ತಮ್ಮ ಅಪೀಲನ್ನು ನಾನು ಕೇಳಿದ್ದೇನೆ. ನಿಮ್ಮ ಅಪೀಲನ್ನು ನಾನು ಕೇಳಿದ್ದೇನೆ. ನಿಮ್ಮ ಅಪೀಲನ್ನು ಕೇಳಿದ ನಂತರವೂ ಸಹ ಇದು ನಿಯಮಾವಳಿಗಳ ಅಡಿಯಲ್ಲಿ ಬರದೇ ಇರೋದ್ರಿಂದ ಇದನ್ನು ತಿರಸ್ಕಾರ ಮಾಡಿದ್ದೇನೆ. ಹಾಗಾಗಿ ಮುಂದಿನ ವಿಷಯಕ್ಕೆ ಹೋಗ್ತಾ ಇದ್ದೇನೆ. ಮುಂದಿನ ವಿಷಯ ನಡೆಸಬೇಕು. ಈಗ 2021-22ನೇ ಸಾಲಿನ ಪೂರಕ ಅಂದಾಜುಗಳ 3ನೇ ಹಾಗೂ ಅಂತಿಮ ಕಂತು ಬೇಡಿಕೆಗಳ ಪ್ರಸ್ತಾವವನ್ನು ಮಂಡಿಸುವುದು ಮುಖ್ಯಮಂತ್ರಿಗಳು ಮಂಡಿಸ್ತಾ ಇದ್ದಾರೆ. ತೀರ್ಮಾನ ಮಾಡ್ಕೊಂಡ ಕಾಣಿಸುತ್ತೆ. ಈ ತರ ತೀರ್ಮಾನ ಮಾಡಿದ್ರೆ ಅಸೆಂಬ್ಲಿ ನಾವೆಲ್ಲ ವಿರೋಧ ಪಕ್ಷದವ್ರು ಕೆಲಸ ಮಾಡೋದು ಇಲ್ಲ. ಕೊಡಿ ನೀವು ಬೇರೆ ರೀತಿಯಲ್ಲಿ ಕೊಡಿ, ಬೇಡಿಕೆಗಳನ್ನ ಕೊಡಿ ನೀವು. ಓಕೆ, ತಾವು ಹೇಳಿ. 21-22 ಸಾಲಿನ ಪೂರಕ ಅಂದಾಜುಗಳು 3ನೇ ಹಾಗೂ ಅಂತಿಮ ಕಂತ ಬೇಡಿಕೆಗಳನ್ನು ಮಂಡಿಸಲಾಯಿತು. ಈಗ ಈ ಪೂರಕ ಅಂದಾಜುಗಳನ್ನು ಮಂಡಿಸಿದ್ದಾರೆ, ಇದಷ್ಟೇ. ಈಗ 69ರ ಅಡಿಯಲ್ಲಿ ಈಗ ಶ್ರೀಯುತ HD ಕುಮಾರಸ್ವಾಮಿ ಅವರು ತಾವು ಚರ್ಚೆಯನ್ನು, ಅಲ್ಪಾವಧಿ ಕಾಲದ ಚರ್ಚೆಯನ್ನು ಪ್ರಾರಂಭಿಸಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಕಳೆದ ವಾರ ಯಾವೊಂದು ನಿಲುವಳಿಯನ್ನು ತಮ್ಮ ಮುಂದೆ ಮಂಡನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಒಂದು ಸೂಕ್ಷ್ಮವಾದಂಥ ವಿಚಾರ ರಾಜ್ಯದಲ್ಲಿ ಕಳೆದ 2 ತಿಂಗಳಿಂದ ನಡೀತಾ ಇರ್ತಕ್ಕಂಥದ್ದು, ಈಗಲೂ ಸಹ ಅದು ಮುಂದುವರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದೇನಿದೆ, ಇದು ಭಾಳ ಸೂಕ್ಷ್ಮವಾದಂಥ ವಿಚಾರವೂ ಇದೆ. ಹಲವಾರು ರೀತಿಯ ಸೂಕ್ಷ್ಮವಾದಂಥ ವಿಚಾರಗಳನ್ನು ಒಳಗೊಂಡಂಥ ಈ ಒಂದು ಪ್ರಮುಖವಾದಂಥ ವಿಷಯದಲ್ಲಿ ಏನು ಕರ್ನಾಟಕ ರಾಜ್ಯ ಮೊದಲಿಂದಲೂ ಒಂದು ರೀತಿಯ ಅತ್ಯಂತ ಶಾಂತಿಯುತವಾದಂಥ, ಅತ್ಯಂತ ಸಾಮರಸ್ಯವನ್ನು ಹೊಂದಿರತಕ್ಕಂಥ, ಸೌಹಾರ್ದತೆಯ ಬಾಳನ್ನು ಲೀಡ್ ಮಾಡ್ತಕ್ಕಂಥ ಒಂದು ರಾಜ್ಯ ಇದು. ಸನ್ಮಾನ್ಯ ಅಧ್ಯಕ್ಷರೇ, ನಾನು 14ನೇ ತಾರೀಕಿನಂದು ಈ ಒಂದು ನಿಲುವಳಿ ಸೂಚನೆಯನ್ನು ತರಲಿಕ್ಕೇನು ಪ್ರಯತ್ನ ಪಟ್ಟೆ. ಇವತ್ತು ನನಗೆ ಮಾತನಾಡಲಿಕ್ಕೇನು ಅವಕಾಶ ಕೊಟ್ಟಿದ್ದೀರಿ. ನಿಮಗೆ ಪ್ರಥಮವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ಈ ಒಂದು ವಿಷಯ ನನಗೆ ಯಾವುದೇ ರೀತಿಯ ರಾಗ ದ್ವೇಷದ ಹಿನ್ನೆಲೆಯಿಂದ ಮಾಡ್ತಾ ಇರತಕ್ಕಂಥದ್ದಲ್ಲ. ಈ ವಿಷಯಗಳನ್ನು ಮಂಡನೆ ಮಾಡ್ತಾ ಇರತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ ಒಂದು ಭಾಗದಲ್ಲಿ ಪ್ರಾರಂಭ ಆದಂಥ, ಒಂದು ಸಣ್ಣ ಶಾಲೆಯಲ್ಲಿ ಪ್ರಾರಂಭ ಆದಂಥ ಘಟನೆ ಇದು ಇನ್ನೂ ಸಹ ಜೀವಂತ ಮುಂದುವರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಇದು ಬೆಳಗ್ಗೆಯೂ ಸಹ 0 ಅವರ್ನಲ್ಲಿ ನಮ್ಮ ಉಪನಾಯಕರು ಖಾದರ್ ಅವರು ವಿಷಯ ಪ್ರಸ್ತಾಪ ಮಾಡಿದ್ದಾರೆ, ನೆನ್ನೆ ಮೊನ್ನೆಯ ಕೆಲವು ಬೆಳವಣಿಗೆಗಳನ್ನು. ಅಧ್ಯಕ್ಷ, ನಾನು ಅದ್ರ ಬಗ್ಗೆ ನಂತರ ಬರ್ತೀನಿ. ಅಧ್ಯಕ್ಷರೇ, ಇವತ್ತು ಯಾವೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಶಾಲೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರಗಳನ್ನು ಧರಿಸ್ತಕ್ಕಂಥ ವಿಷಯದಲ್ಲಿ ಉಡುಪಿಯ ಒಂದು ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಪ್ರಾರಂಭ ಆದಂಥ ಒಂದು ಘಟನೆ, ಆ ಘಟನೆಯಲ್ಲಿ ಅಧ್ಯಕ್ಷರೇ, ಒಂದು ಸಮುದಾಯದ ಹೆಣ್ಣುಮಕ್ಕಳು ಧರಿಸಿದಂಥ ಒಂದು ಉಡುಪಿನ ವಿಷಯದಲ್ಲಿ ಅಲ್ಲಿಯ ಶಾಲೆಯ
ಪ್ರಾಂಶುಪಾಲರು ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಕಡ್ಡಾಯವಾಗಿರೋದಿಲ್ಲ. 21-22 ಅಧ್ಯಕ್ಷರೇ ಸೇರಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು DD ಅವರು ಹೇಳ್ತಾರೆ. ಆದರೆ ಪ್ರಿನ್ಸಿಪಾಲರು ಅದನ್ನು ಸ್ವಲ್ಪ ಸಮರ್ಪಕವಾಗಿ ನಿರ್ವಹಣೆ ಮಾಡಿಬಿಟ್ಟಿದ್ರೆ ಆ ಒಂದು ವಿಷಯದಲ್ಲಿ ಆ ತಕ್ಷಣದಲ್ಲಿ ಯಾವುದೇ ರೀತಿಯ ಇಂಥ ಒಂದು ಘಟನೆ ಅಲ್ಲಿ ಪ್ರಾರಂಭ ಆದಂಥದ್ದು ಈ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಧ್ಯಕ್ಷರೇ. ಅವ್ರು ಹೇಳ್ತಾರೆ ಪ್ರಾಂಶುಪಾಲರಿಗೆ, DD ಅವರು ಹೇಳ್ತಾರೆ, ಏನಾದರೂ ಮುಂದೆ ಏನಾದರೂ ನೀವು ತಗೊಂಡಂಥ ನಿರ್ಧಾರದಲ್ಲಿ ಹೆಚ್ಚು ಕಡಿಮೆ ಆದರೆ ನೀವೇ ಹೊಣೆಗಾರರು ಅಂತೇಳಿ ಪ್ರಾಂಶುಪಾಲರಿಗೆ ಸಂದೇಶ ಕೊಡ್ತಾರೆ ಅಧ್ಯಕ್ಷರೇ. ಅಷ್ಟೆಲ್ಲ ಆದರೂ ಇವರು ಸ್ವಲ್ಪ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥದ್ರಲ್ಲಿ ಭಾಳ ಸ್ವಲ್ಪ ನಿರ್ಲಕ್ಷ್ಯದ ಮನೋಭಾವ ಮತ್ತು ಕೇರ್ಲೆಸ್ ಆದಂಥ ಹಿನ್ನೆಲೆಯಲ್ಲಿ ಇದು ಹಂತವಾಗಿ ಅಲ್ಲಿ ಒಂದು ಜಿಲ್ಲೆಗೆ ಪ್ರಾರಂಭ ಆಗ್ತದೆ ಅಧ್ಯಕ್ಷರೇ. ಆ ಜಿಲ್ಲೆಯಲ್ಲಿ ಪ್ರಾರಂಭ ಆದಂಥದ್ದು ಅಧ್ಯಕ್ಷರೇ. ನಂತರ ಆ ಸರ್ಕಾರಿ ಪದವಿ ಪೂರ್ವ ಶಾಲೆಯಲ್ಲಿ 2/9/2010 ವಾರ್ಷಿಕ ಸಂಚಿಕೆಯಲ್ಲಿ ಬಂದಂಥ ಮಹತ್ವದ ಸಾಕ್ಷಿಗಳೇನಿದೆ, ಆ ಸಾಕ್ಷಿಗಳ ಆಧಾರದ ಮೇಲೆ ವಿದ್ಯಾರ್ಥಿನಿಯರಿಗೆ ಸಮಾನ ವಸ್ತ್ರ ಸಂಹಿತೆ ಇರ್ತಕ್ಕಂಥದ್ದು ವಾರ್ಷಿಕ ಸಂಚಿಕೆಯಲ್ಲಿ ಇರ್ತಕ್ಕಂಥ ವರದಿಯನ್ನು ಬಹಿರಂಗಪಡಿಸ್ತಕ್ಕಂಥವ್ರ ಮುಖಾಂತರ ಕೆಲವು ಫೋಟೋ ಚಿತ್ರಗಳನ್ನು ಕೊಟ್ಟು ಅಲ್ಲಿ ಸ್ವಲ್ಪ ಈ ಒಂದು ವಸ್ತ್ರವನ್ನು ಉಪಯೋಗ ಮಾಡ್ತಕ್ಕಂಥ ವಿಷಯದಲ್ಲಿ ಅಲ್ಲಿ ಸಂಘರ್ಷ ಪ್ರಾರಂಭ ಆಗ್ತದೆ. ಅಲ್ಲಿಂದ ಸಂಪೂರ್ಣ ಹಲವಾರು ಜಿಲ್ಲೆಗಳಿಗೆ, ಮೊದಲು ಉಡುಪಿ ಜಿಲ್ಲೆಯಲ್ಲಿ ಪ್ರಾರಂಭ ಆದಂಥದ್ದು ಅಧ್ಯಕ್ಷರೇ, ಹಲವಾರು ಜಿಲ್ಲೆಗಳಲ್ಲಿ ಎರಡು ಸಮಾಜದ ನಡುವೆ ಸಂಘರ್ಷಗಳು ಪ್ರಾರಂಭ ಆದಂಥದ್ದು ಏನಿದೆ ಅಧ್ಯಕ್ಷರೇ, ಇಲ್ಲಿ ಈ ಜಿಲ್ಲೆಗಳಲ್ಲಿ ಶುರುವಾಗಿದ್ದು ರಾಜ್ಯ ಮಟ್ಟದಲ್ಲಿ ಪ್ರಾರಂಭ ಆಗಿದ್ದು ಅಲ್ಲಿಂದ ದೇಶದ ನಾನಾ ಭಾಗದಲ್ಲೂ ಸಹ ಈ ಒಂದು ಸಮವಸ್ತ್ರದ ವಿಷಯದಲ್ಲಿ ಆ ಸಣ್ಣ ಒಂದು ಶಾಲೆಯಲ್ಲಿ ಪ್ರಾರಂಭ ಆದಂಥದ್ದು ಎಲ್ಲ ಕಡೆ ವ್ಯಾಪಿಸಲಿಕ್ಕೆ ಪ್ರಾರಂಭ ಆಯಿತು ಅಧ್ಯಕ್ಷರೇ. ನಾನು ಮೊನ್ನೆ ಹೈಕೋರ್ಟ್ನ ಒಂದು ತೀರ್ಪೇನು ಬಂದಿದೆ, ತೀರ್ಪಿನಲ್ಲಿ ಅಧ್ಯಕ್ಷರೇ, ತ್ರಿಸದಸ್ಯ ಪೀಠದಲ್ಲಿ ಕೊಟ್ಟಂಥ ತೀರ್ಪಿನಲ್ಲಿ ಇದರಲ್ಲಿ ಈ ಒಂದು ರೀತಿಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಕೆಲವು ಕಾಣದ ಕೈಗಳ ಹಿಂದೆ ಇರ್ತಕ್ಕಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಹೈಕೋರ್ಟ್ನ ಒಂದು ತೀರ್ಪು ಕೊಟ್ಟಂಥ ಸಂದರ್ಭದಲ್ಲಿ ಅಧ್ಯಕ್ಷರೇ, ಇಲ್ಲಿ ಪ್ರಶ್ನೆ, ಈ ಒಂದು ಕಾರಣದ ಕೈಗಳು ಅಂತಕ್ಕಂಥದ್ದು ಎಲ್ಲ ಸಮಾಜದಲ್ಲೂ ಸ್ವಲ್ಪ ನಡೆದಿರ್ತಕ್ಕಂಥದ್ದು ನಿಜ. ಇಲ್ಲಿ ನಾನು ವಾಸ್ತವಾಂಶ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಅಧ್ಯಕ್ಷರೇ, ಈ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅಂತಕ್ಕಂಥದ್ದೇನಿದೆ, ಆ ಒಂದು ಸಂಸ್ಥೆಯವರು, ಸಂಘದವರು ಈ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಚಿತಾವಣೆ ಮಾಡಿದ್ರು ಅಂತಕ್ಕಂಥದ್ದು ಒಂದು ಭಾಗ ಅಧ್ಯಕ್ಷರೇ. ಅಲ್ಲಿ ಅದು ಪ್ರಾರಂಭ ಆದಂಥದ್ದು ಈ ವಿದ್ಯಾರ್ಥಿ ಸಂಘಟನೆಗಳೇನಿದ್ದಾವೆ, ಆ ವಿದ್ಯಾರ್ಥಿ ಸಂಘಟನೆಗಳು ಎರಡೂ ಸಮಾಜದ ಸಂಘಟನೆಗಳಿಂದ ಈ ಒಂದು ಉಡುಪಿನ ವಿಷಯದಲ್ಲಿ ಸಂಘರ್ಷಗಳು ಪ್ರಾರಂಭ ಆಯಿತು ಅಧ್ಯಕ್ಷರೇ. ಇದರ ಮೇಲೆ ಸರ್ಕಾರ ಒಂದು ತೀರ್ಮಾನ ಮಾಡಿದೆ, ಕೆಲವು ರಜಾ ಕೊಟ್ಟರೆ ತೀರ್ಮಾನ ಮಾಡಿ ಸರ್ಕಾರದಿಂದ ನೀವು ಒಂದು ಡ್ರೆಸ್ ಕೋಡನ್ನು ನೀವು
ಸರ್ಕಾರದಿಂದ ಆದೇಶ ಮಾಡಿದ್ರಿ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಅಧ್ಯಕ್ಷರೇ. ಇದ್ರ ಮಧ್ಯದಲ್ಲಿ ಅಧ್ಯಕ್ಷರೇ ಯಾವೊಂದು ಕೋರ್ಟ್ ಮುಂದೆ ಈ ಹೆಣ್ಣುಮಕ್ಕಳು ಒಂದು ಪಿ ಎ ಎಲ್ ಆಗ್ತಾರೆ, ನನಗೆ ಆಶ್ಚರ್ಯ ಅಧ್ಯಕ್ಷರೇ. ಈ ಒಂದು ವರ್ಗದಲ್ಲಿ ಯಾವ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ನಡೆದಿದೆ ಇದರಲ್ಲಿ. ಏಕೆಂದರೆ ಹಿಂದಿನಿಂದ ಹಲವಾರು ವರ್ಷಗಳಿಂದ ಯಾವುದೇ ರೀತಿಯ ಸಮಸ್ಯೆಗಳಿರಲಿಲ್ಲ. ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಎಂದೂ ಸಹ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಇರಲಿಲ್ಲ. ಅಧ್ಯಕ್ಷರೇ, ಯಾಕಂದರೆ ನನ್ನ ಅಭಿಪ್ರಾಯದಲ್ಲಿ ಶಾಲಾ ಮಕ್ಕಳೇನಿದ್ದಾರೆ ಅವರ ಒಂದು ಹಾಲಿನಂಥ ಶುಭ್ರವಾದಂಥ ಮನಸ್ಸು ಅದು. ಆ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶಗಳಿರೋದಿಲ್ಲ, ಯಾವುದೇ ರೀತಿಯ ದ್ವೇಷ ಇರೋದಿಲ್ಲ. ಅಂಥ ಒಂದು ಮನಸ್ಸುಗಳ ಮೇಲೆ ಒಂದು ದುಷ್ಪರಿಣಾಮ ಬೀರ್ತಕ್ಕಂಥ ರೀತಿಯ ಒಂದು ವಾತಾವರಣಕ್ಕೆ ಕೆಲವರು ಉಳಿ ಹಿಂಡಿದ್ದಾರೆ, ಆ ಒಂದು ಹಾಲಿನಂಥ ಒಂದು ಮನಸ್ಸುಗಳ ಮೇಲೆ. ಅಧ್ಯಕ್ಷರೇ, ಇಲ್ಲಿ ಅಧ್ಯಕ್ಷರೇ ಇದರ ಮೇಲೆ ಕೆಲವರು ಏನು ಹೈಕೋರ್ಟ್ ಮುಂದೆ ಅರ್ಜಿ ಹಾಕಿದಾಗ ಒಂದು ಮಧ್ಯಂತರ ವರದಿನೂ ಕೊಟ್ಟಿದ್ದಾರೆ. ಆ ಮಧ್ಯಂತರ ವರದಿ ಕೊಟ್ಟ ನಂತರ ಅಧ್ಯಕ್ಷರೇ ಕೆಲವು ನಮ್ಮ ಎಲ್ಲ ಸಮಾಜದ ನಮ್ಮ ಧಾರ್ಮಿಕ ಗುರುಗಳು ಅಧ್ಯಕ್ಷರೇ ಒಂದು ಸಭೆ ಮಾಡ್ತಾರೆ ಅಧ್ಯಕ್ಷರೇ. ಕೋರ್ಟ್ ಆದೇಶ ಪಾಲನೆಗೆ ಧರ್ಮಗುರುಗಳ ಕರೆ, ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಕಾಪಾಡಲು ಎಲ್ಲರೂ ಸಹಕರಿಸಿ, ಮುರುಘಾ ಶರಣ ನೇತೃತ್ವದಲ್ಲಿ ಸರ್ವಧರ್ಮಗುರುಗಳ ಮನವಿ. ಇದರಲ್ಲಿ ಅಧ್ಯಕ್ಷರೇ ನಮ್ಮ ಮುಸಲ್ಮಾನ್ ಸಮಾಜದ ಸುನ್ನಿ ಜಮಾಯತ್ ಕರ್ನಾಟಕದ ಅಧ್ಯಕ್ಷ ಮೌಲಾನಾ ತನ್ವೀರ್ ಆಶ್ಮಿ ಪೀರ್ ಅವರು ಸಹ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಕ್ರಿಶ್ಚಿಯನ್ ಸಮಾಜದ ಕೆಲವು ಗುರುಗಳು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಧ್ಯಕ್ಷರೇ. ಅವರು ನಾವು ಈ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಒಗ್ಗಟ್ಟಾಗಿದ್ದೇವೆ. ಈ ಒಂದು ವಿವಾದ ಸೃಷ್ಟಿಯಾದ ನಂತರ ವಾತಾವರಣ ಹಾಳಾಗಿದೆ, ಎಲ್ಲ ಧರ್ಮದವರ ಆಚರಣೆಗಳು ನಡೆಯುತ್ತಾ ಬಂದಿವೆ. ಇವುಗಳಿಗೆ ಅಡ್ಡಿ ಉಂಟು ಮಾಡಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಬಾರದು. ನಾವೆಲ್ಲ ಒಂದು ಶಾಂತಿಯುತವಾದಂಥ ಒಂದು ವಾತಾವರಣವನ್ನು ನಾವು ಮುಂದುವರಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಎಲ್ಲ ಧರ್ಮಗುರುಗಳ ಅಧ್ಯಕ್ಷರೇ ಅವತ್ತು ಒಂದು ಸಂದೇಶ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಇಷ್ಟೆಲ್ಲ ಒಂದು ವಾತಾವರಣ ನಿರ್ಮಾಣ ಆಯಿತು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇದು ಭಾಳ ದೊಡ್ಡ ಮಟ್ಟದ ಚರ್ಚೆಗಳು ಪ್ರಾರಂಭ ಆಯಿತು. ಇದು ಅಧ್ಯಕ್ಷರೇ ಈ ಶಾಲಾ ಸಮವಸ್ತ್ರ ನೀತಿ ಏನಿದೆ ಇದು ಮೊದಲಿಂದಲೂ ನಡ್ಕೊಂಬಂದಿದೆ. 2014ರಲ್ಲಿ ಬಹುಶಃ ಹೈಕೋರ್ಟ್ನಲ್ಲಿ ಅದು ಆ ಒಂದು 2014ರಲ್ಲಿ ಬಂದಂಥ ಸಮವಸ್ತ್ರ ನೀತಿ ಬಗ್ಗೆನೂ ನಾವು ಅಲ್ಲಿ ಫೈಂಡಿಂಗ್ ಕೊಟ್ಟಿದ್ದಾರೆ ಅವರು ತೀರ್ಪಲ್ಲಿ ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ ಈ ಶಾಲೆಯಲ್ಲಿ ಪ್ರಾರಂಭ ಆದಂಥ ಈ ಒಂದು ಸಮವಸ್ತ್ರದ ಒಂದು ಭಿನ್ನಾಭಿಪ್ರಾಯಗಳು ಇಲ್ಲಿ ಕೆಲವು ರಾಜಕೀಯವೂ ಇದಕ್ಕೆ ಬೆರೀಲಿಕ್ಕೆ ಪ್ರಾರಂಭ ಆಯ್ತು ಅಧ್ಯಕ್ಷರೇ. ರಾಜಕೀಯದ ಮುಖಂಡರುಗಳು ಸಹ ಹಲವಾರು ರೀತಿಯ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಅಧ್ಯಕ್ಷರೇ ಈ ಸಂದರ್ಭದಲ್ಲಿ ನಾನು ಹೆಸರನ್ನ ಉಲ್ಲೇಖ ಮಾಡಿ ಹೇಳಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಇಲ್ಲಿ ಯಾವೊಂದು ದ್ವೇಷದ ಭಾವನೆಗಳು ನಿರ್ಮಾಣ ಆಯ್ತು ಅಧ್ಯಕ್ಷರೇ, ಹೈಕೋರ್ಟ್ನವರೇ ಆತಂಕ ವ್ಯಕ್ತಪಡಿಸ್ತಾರೆ. ರಾಜ್ಯ ಒತ್ತಿ ಉರಿಯುತ್ತಿದೆ ಅಂತಕ್ಕಂಥದ್ದನ್ನು ಹೈಕೋರ್ಟ್ನಲ್ಲಿ ಆತಂಕವನ್ನು ವ್ಯಕ್ತಪಡಿಸಿದಂಥದ್ದೇನಿದೆ ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ ಒಂದು ಆರ್ಟಿಕಲ್ ನಾನು ಗಮನಿಸಿದೆ ಒಂದು ಪತ್ರಿಕೆಯಲ್ಲಿ, ತುಂಬ ಉತ್ತಮವಾದಂಥ ಒಂದು ಆರ್ಟಿಕಲ್ ಅದು. ನಾನು ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ, ಪ್ರಮುಖವಾದಂಥ ಒಂದು ಅಂಶ ಹೇಳ್ತೀನಿ ಅಧ್ಯಕ್ಷರೇ. ಇವತ್ತು ಏನಾಗಿದೆ ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ಅಧ್ಯಕ್ಷರೇ, ಎಲ್ಲ ಸಮುದಾಯಗಳ ನಿಯಂತ್ರಣ ಆಯಾ ಸಮುದಾಯದ ಪ್ರಗತಿಪರರ ಕೈಯಲ್ಲಿರಬೇಕು ಅಥವಾ ಮೂಲಭೂತವಾದಿಗಳ ಕೈಗೆ ಸಿಕ್ಕಿ ನಲಗಬೇಕು ಎಂಬುದನ್ನು ಆಯಾ ಸಮುದಾಯವೇ ನಿರ್ಧರಿಸಬೇಕು. ಎಲ್ಲ ಸಮಸ್ಯೆಯನ್ನು ನ್ಯಾಯಾಲಯವೋ ಸರ್ಕಾರಿ ಆದೇಶವೋ ಬಗೆಹರಿಸಬೇಕು ಎಂಬ ಮನಸ್ಥಿತಿಯಿಂದ ಹೊರಬರಬೇಕು. ಸುಧಾರಣೆಯತ್ತ ಇಟ್ಟ ಒಂದು ಹೆಜ್ಜೆ ನಂತರ ಹಿಮ್ಮುಖವಾಗಿ 2 ಹೆಜ್ಜೆ ಇಟ್ಟರೆ ಮಾನವ ಸಮಾಜ ಮತ್ತೆ ಶಿಲಾಯುಗದತ್ತ ಸಾಗುತ್ತದೆ ಅಂತಕ್ಕಂಥದ್ದು ಅಂತಿಮವಾಗಿ ಅವರ ಒಂದು ಆರ್ಟಿಕಲ್ನಲ್ಲಿರ್ತಕ್ಕಂಥ
ಒಂದು ಸಮಾಪ್ತಿ ಮಾಡ್ತಕ್ಕಂಥದ್ದು ಅಧ್ಯಕ್ಷರು ಹೇಳ್ತಕ್ಕಂಥದ್ದು ಹಲವಾರು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅದೆಲ್ಲವನ್ನು ಈಗ ಹೇಳಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಇದು ಏನು ಮೊದಲು ಈ ವಸ್ತ್ರದ ಬಗ್ಗೆ ಎರಡು ಸಮಾಜದ ನಡುವೆ ನಡೆಯಿತು ಪೈಪೋಟಿ ಅಧ್ಯಕ್ಷರೇ. ಒಂದು ಕಡೆ ಕುಶಾಲನಗರದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಚೂರಿ ಇರಿತಾ ಇತ್ತು. ಅಲ್ಲಿಂದ ಈ ಒಂದು ಕೋಮು ರಾಜಕೀಯದ ಹಿನ್ನೆಲೆಯಲ್ಲಿ 22 ಮಂದಿಗೆ ಗಾಯ ಆಯಿತು. ಅದರ ಜೊತೆಗೆ ಶಾಲಾ ಕಾಲೇಜುಗಳಿಗೆ ರಜಾ ಘೋಷಣೆ ಆಯಿತು. ನನಗೆ ಒಂದು ಅಧ್ಯಕ್ಷರೇ, ಇಷ್ಟೆಲ್ಲ ನಡುವೆ ಒಂದು ಚಿತ್ರ ನೋಡಿದೆ ಅಧ್ಯಕ್ಷರೇ. ನಾವು ಒಂದು ಹಿಂದೂ ಸಮಾಜದ ಹೆಣ್ಣುಮಗಳು, ಒಂದು ಮುಸಲ್ಮಾನ್ ಸಮಾಜದ ಹೆಣ್ಣುಮಗಳು, ಅವರಿಬ್ಬರು ಒಬ್ಬರು ಕೈನ ಅವರೇನು ಅಂಟ್ಕೊಂಡು ಅವರಿಬ್ಬರು ಒಟ್ಟಿಗೆ ಶಾಲೆಗೆ ಹೋಗ್ತಿರ್ತಕ್ಕಂಥ ಒಂದು ದೃಶ್ಯ ಅಧ್ಯಕ್ಷರೇ. ಇಂಥ ಒಂದು ಸಾಮರಸ್ಯವನ್ನು ಹೊಂದಿದ್ದಂಥ ನಮ್ಮ ಶಿಕ್ಷಣ ಕ್ಷೇತ್ರ, ನಾವು ಕರ್ನಾಟಕ ರಾಜ್ಯವನ್ನು ಬಹುಶಃ ಇವತ್ತಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಣದ ಕಾಶಿ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗ್ತದೆ ಅಧ್ಯಕ್ಷರು. ಇವತ್ತು ಕರ್ನಾಟಕದಲ್ಲಿ ಶಿಕ್ಷಣ ಇವತ್ತು ನಮ್ಮ ದೇಶದ ಯಾವುದೇ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಜ್ಯ ಇದು ಶಿಕ್ಷಣ ಕ್ಷೇತ್ರದಲ್ಲಿ ಅಧ್ಯಕ್ಷರೇ. ಇಂಥ ಒಂದು ಕ್ಷೇತ್ರದಲ್ಲಿ ಪ್ರಾರಂಭ ಆದಂಥ ಈ ಒಂದು ಸಂಘರ್ಷಗಳು ಅಧ್ಯಕ್ಷರೇ, ಮನಸ್ಸುಗಳು ಒಡೆಯತಕ್ಕಂಥ ಕೆಲಸಗಳೇನು ಪ್ರಾರಂಭ ಆಯಿತು ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ ಈ ಒಂದು ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನ ಒಂದು ಹತ್ಯೆ ಆದಂಥದ್ದು ಒಂದು ಘಟನೆ ನಡೆದೋಯ್ತು. ಆ ಹಿಂದೂ ಕಾರ್ಯಕರ್ತನ ಹತ್ಯೆ ಆದಾಗ ಎಲ್ಲರಲ್ಲೂ ಒಂದು ಪ್ರಾಥಮಿಕವಾಗಿ ಬಂದಂಥದ್ದು ಈ ಒಂದು ಉಡುಪಿಯಲ್ಲಿ ಪ್ರಾರಂಭ ಆದಂಥ ಈ ಒಂದು ಸಮವಸ್ತ್ರದ ಸಂಘರ್ಷ ಅವನ ಒಂದು ಹತ್ಯೆಗೆ ಕಾರಣ ಅಂತಕ್ಕಂಥ ಒಂದು ಭಾವನೆಗಳು ಪ್ರಾರಂಭಿಕ ಅಂತಲ್ಲಿ ಮೂಡಿದಂಥದ್ದು ನಿಜ. ಆ ಹತ್ಯೆಯಾದಂಥ ಯುವಕನ ಕುಟುಂಬದ ಅವರ ಸಹೋದರಿ ಹೇಳಿದಂಥ ಕೆಲವು ಪದಗಳನ್ನು ಮಾಧ್ಯಮದ ಸ್ನೇಹಿತರ ಮುಂದೆ ಇವತ್ತು ಆ ಒಂದು ವೇದನೆ, ಆ ನೋವನ್ನು ವ್ಯಕ್ತಪಡಿಸಿದಂಥದ್ದು ನಾವೆಲ್ಲರೂ ಇವತ್ತು 2 ಬಾರಿ ಯೋಚನೆ ಮಾಡಬೇಕಂತ ಪರಿಸ್ಥಿತಿಯಲ್ಲಿದ್ದೇವೆ ರಾಜಕಾರಣಿಗಳು. ಅಧ್ಯಕ್ಷರೇ, ನಾವು ರಾಜಕಾರಣವನ್ನು ನಾವು ರಾಜಕೀಯದ ಚುನಾವಣೆ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು ಬೇರೆ. ಆದರೆ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ, ಈ ಒಂದು ಹಿಂದೂ ಸಂಘಟನೆಯ ಯುವಕನ ಹತ್ಯೆಯ ನಂತರ ಮತ್ತೆ ಕೆಲವು ಚರ್ಚೆಗಳಾಯಿತು, ಪ್ರಶ್ನೆ ಮಾಡಿದ್ರು, ಮಂತ್ರಿಗಳು ಬಂದರು ಅಂತೇಳಿ ಆ ಮಂತ್ರಿಗಳೇ ಪ್ರಶ್ನೆಯಲ್ಲಿ 144 ಸೆಕ್ಷನ್ನ ಉಲ್ಲಂಘನೆ ಮಾಡಿದ್ರು ಅಂತಕ್ಕಂಥದ್ದು, ಈ ಹಲವಾರು ರೀತಿಯ ಚರ್ಚೆಗಳೇನು ನಡೆದಿದೆ ಅಧ್ಯಕ್ಷರೇ. ಇಲ್ಲಿ ಈ ಹತ್ಯೆ ನಡೀತಕ್ಕಂಥ ಉದ್ದೇಶ ಏನು ಅಂತಕ್ಕಂಥದ್ದು ಒಂದು ರೀತಿ ಒಂದು ಅನುಮಾನಕ್ಕೆ ಎಡೆ ಕೊಡ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಅಧ್ಯಕ್ಷರೇ. ಈ ಹತ್ಯೆ ಆದಂಥ ಹಿನ್ನೆಲೆ ಏನಿದೆ, ಈ ಹತ್ಯೆಗೆ ಕಾರಣಗಳೇನು ಅಂತಕ್ಕಂಥದ್ದನ್ನು ಈಗಾಗಲೇ ಕೆಲವ್ರನ್ನ ಬಂಧಿಸಿದ್ದಾರೆ ಸರ್ಕಾರ. ಆದರೆ ಇದರ ಹಿನ್ನೆಲೆ ಏನಿದೆ ಅಂತಕ್ಕಂಥದ್ದನ್ನು ನನ್ನ ಅಭಿಪ್ರಾಯದಲ್ಲಿ ನೀವು ಸಮಗ್ರವಾಗಿ ನಿಷ್ಪಕ್ಷಪಾತವಂಥ ಒಂದು ತನಿಖೆಯನ್ನು ನಡೆಸಿ ನಿಜವಾದಂಥ ಸತ್ಯ ಏನು ಅಂತಕ್ಕಂಥದ್ದನ್ನು ನಾಡಿನ ಜನತೆಯ ಮುಂದೆ ಇಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ, ಒಂದು ನಾನು ವಿಷಯವನ್ನು ಹೇಳಬೇಕಾಗ್ತದೆ. ಈ ದೇಶದ ಬಗ್ಗೆ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ. ನಾನು ಮೊದಲೇ ಹೇಳಿದ್ದೇನೆ, ಕರ್ನಾಟಕ ರಾಜ್ಯ ಒಂದು ಶಿಕ್ಷಣ ಕಾಶಿ. ಕರ್ನಾಟಕ ರಾಜ್ಯ ಯಾವ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ನಾಡಗೀತನಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ. ನಮ್ಮ ರಾಜ್ಯ ಆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದೇನಿದೆ, ಅದು ಯಾವುದೇ ಕಾರಣಕ್ಕೂ ಅದಕ್ಕೆ ಅಪಚಾರ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಧ್ಯಕ್ಷ. ಇವತ್ತು ಸ್ವಾತಂತ್ರ್ಯ ಬಂದ ನಂತರ ಈ ದೇಶದಲ್ಲಿ ಹಲವಾರು ಘಟನೆಗಳು ನಡೆದೋಗಿದ್ದಾವೆ ಅಧ್ಯಕ್ಷರೇ. ಅಂದರೆ ಪಂಜಾಬ್ನಲ್ಲಿ 5 ನದಿಗಳೇನಿದೆ, ಈ 6th ರಿವರ್ ಅಂತಕ್ಕಂಥದ್ದನ್ನು ಅವ್ರು ಬರೆಯಲಿಕ್ಕೆ ಕಾರಣ
ಅವತ್ತು ಆ ನದಿಯಲ್ಲಿ ಹರಿದಂಥದ್ದು 5 ಪಂಚನದಿಗಳೇನಿತ್ತು, ಆ ನದಿಯಲ್ಲಿ ಹರಿದಂಥದ್ದು ನಮ್ಮ ಗಂಗಾ ನದಿಯ ನೀರಲ್ಲ, ಸಿಂಧೂ ನದಿಯ ನೀರಲ್ಲ. ಆ ನದಿಯಲ್ಲಿ ಹರಿದಂಥದ್ದು ಆ ಪಂಚನದಿಗಳಲ್ಲಿ ಈ ದೇಶದ ಯಾವ ಅಮಾಯಕ ಜನತೆ ಇದ್ದಾರೆ ಅವರ ದೇಹದಿಂದ ಹರಿದಂಥ ರಕ್ತ ಆ ನದಿಯಲ್ಲಿ ಹರಿತು ಅಂತಕ್ಕಂಥದ್ದು 6th ರಿವರ್ ಅಂತಕ್ಕಂಥ ಒಂದು ಕ್ಯಾಪ್ಷನ್ ಇಟ್ಟು ಒಂದು ಅದರ ಘಟನೆಗಳನ್ನು ವಿವರಿಸಿದ್ದಾರೆ ಅಧ್ಯಕ್ಷರೇ. ಇನ್ನೊಂದು ದ ಅದರ್ ಸೈಡ್ ಆಫ್ ಸೈಲೆನ್ಸ್ ಅಂತ ಹೇಳಿ ಅಧ್ಯಕ್ಷರೇ. ಅದರ್ ಸೈಡ್ ಆಫ್ ಸೈಲೆನ್ಸ್ ಅಂತಕ್ಕಂಥದ್ರಲ್ಲಿ ಈ ಪಾರ್ಟಿಷನ್ ಟೈಮ್ನಲ್ಲಿ ನಡೆದಂಥ ಘಟನೆಗಳಿದೆಯಲ್ಲ, ಇದೆಲ್ಲವನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಲಕ್ಷಾಂತರ ಕುಟುಂಬಗಳು ಬದುಕ್ತಂಥವ್ರ ಪರಿಸ್ಥಿತಿಗಳು ಏನಿದೆ, ಆ ಒಂದು ಪಾರ್ಟಿಷನಲ್ಲಿ ಇಲ್ಲಿಂದ ಅಲ್ಲಿಗೆ ಹೋದವರು, ಅಲ್ಲಿಂದ ಇಲ್ಲಿಗೆ ಬಂದಂಥವ್ರು, ಅವರ ಬದುಕುಗಳು ಇವತ್ತೇನಾಗಿದೆ, ಇನ್ಸಿಡೆಂಟ್ಗಳನ್ನು ಕೋಟ್ ಮಾಡಿದ್ದಾರೆ ಇದರಲ್ಲಿ. ಇದೆಲ್ಲವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಅಧ್ಯಕ್ಷರೇ, ಸುಮಾರು 10 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಜೀವ ಕಳ್ಕೊಂಡಿದ್ದಾರೆ, ಮಾನಹಾನಿಯಾಗಿದೆ, ಅತ್ಯಾಚಾರ ಆಗಿದೆ, ಅವರ ದೇಹದಿಂದ ರಕ್ತ ಹರಿದಿದೆ. ಯಾವೊಂದು ಭಾರತ ದೇಶವನ್ನು ನಾವು ಪವಿತ್ರ ಪುಣ್ಯ ಭೂಮಿ ಅಂತೀವಿ, ಈ ಒಂದು ಸ್ವಾತಂತ್ರ್ಯ ಬರ್ತಕ್ಕಂಥ ಸಂದರ್ಭದ ಪಾರ್ಟಿಷನ್ನ ಸಮಯದಲ್ಲಿ ಯಾವೊಂದು ನಾವು ಆ ಗಂಗಾ ಜಲವನ್ನು ಪೂಜಿಸ್ತೀವಿ, ನಮ್ಮ ಭೂಮಿಯನ್ನು ನಾವು ಆ ಗಂಗಾ ನದಿಯ ನೀರಿನ ಫಲವತ್ತತೆಯನ್ನು ಈ ಭೂಮಿಗೇನು ಹರಿಸಬೇಕಾಗಿತ್ತು, ಆ ಗಂಗಾ ನದಿಯ ನೀರಿನ ಫಲವತ್ತತೆಯಿಂದ ಈ ಭೂಮಿಯನ್ನು ನಾವು ಪವಿತ್ರಗೊಳಿಸಲಿಲ್ಲ ಅಧ್ಯಕ್ಷರೇ. ಇದು ಆ 10 ಲಕ್ಷಕ್ಕೂ ಹೆಚ್ಚು ಅಮಾಯಕರ ಬಲಿದಾನ ಇದೆಯಲ್ಲ, ಆ ಒಂದು ಹಿಂಸಾಚಾರ, ಅವರ ದೇಹದಲ್ಲಿ ಹರಿದಂಥ ಆ ರಕ್ತವನ್ನು ಇವತ್ತು ಭೂಮಿ ಮೇಲೆ ಚೆಲ್ಲಿ, ಆ ರಕ್ತದಿಂದ ಇವತ್ತು ಈ ಭೂಮಿಯ ಪವಿತ್ರತೆ ಏನಾಗಿದೆ ಅಂತಕ್ಕಂಥದ್ದನ್ನು ತೀರ್ಮಾನ ನಾವು ನೀವು ಸೇರಿ ಮಾಡಬೇಕಾಗಿದೆ. ಅಂಥ ಒಂದು ಪರಿಸ್ಥಿತಿಗಳು ಇಲ್ಲಿ ಏನು, ನಾನು ಭಾಳ ವಿಷಯಗಳಿದ್ದಾವೆ, ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಇದನ್ನು ಸುಮ್ಮನೆ ನಿಮ್ಗೆ ಕೋಟ್ ಮಾಡ್ತಾ ಇದ್ದೇನೆ. ಇವತ್ತು ಈ ದೇಶದ ಹಿನ್ನೆಲೆ, ಯಾವ ಪಾರ್ಟಿಷನ್ ಸಂದರ್ಭದಲ್ಲಿ ಆದಂಥ ಘಟನೆಗಳು, ಅದರಲ್ಲಿ ಏನು ಜಾತಿ ಪ್ರಶ್ನೆ ಇಲ್ಲ. ಇವತ್ತು ಹಿಂದೂ ಮುಸಲ್ಮಾನ್ ಅಷ್ಟೇ ಅಲ್ಲ, ದಲಿತರ ಬಗ್ಗೆ ಬರೆದಿದ್ದಾರೆ. ಅವತ್ತು ಸುಮಾರು 2.5 ಲಕ್ಷ ದಲಿತರು ಅವರು ಪಾಕಿಸ್ತಾನದಲ್ಲಿರಬೇಕು, ಪಂಜಾಬ್ನ ಬಾರ್ಡರ್ನಲ್ಲಿ, ಪಂಜಾಬ್ನ ಭಾಗದಲ್ಲಿ ಇರ್ತಾರೆ 2 ಜಿಲ್ಲೆನಲ್ಲಿ, 2.5 ಲಕ್ಷ ಕುಟುಂಬ. ಅಲ್ಲಿ ಪಾಕಿಸ್ತಾನದವರಿಗೆ ಸ್ಕೇವೆಂಜರ್ಸ್ ಬೇಕು, ಸ್ಕ್ಯಾವೆಂಜರ್ಸ್ ಇಲ್ಲ, ಇವ್ರನ್ನೇನಾದ್ರು ಮಾಡಲ್ಲಿ ಇಟ್ಕೋಬೇಕು. ಇವೆಲ್ಲ ದೊಡ್ಡ ಇತಿಹಾಸ ಇದೆ, ಅದು ಓದ್ತಾ ಹೋದರೆ ಯಾವ್ಯಾವ ರೀತಿಯಲ್ಲಿ ಆ ಪಾರ್ಟಿಷನ್ ಸಂದರ್ಭದಲ್ಲಿ ಆ ಅಮಾಯಕರುಗಳ ಬಲಿದಾನ ಆಗಿದೆ. ಅವರ ಬಲಿದಾನದಿಂದ ಈ ಒಂದು ಸ್ವಾತಂತ್ರ್ಯ ಬಂದಿರತಕ್ಕಂಥ ಇವತ್ತಿನ ಈ ದೇಶದ ನಡವಳಿಕೆಗಳು ನಾವು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ರಾಜಕಾರಣ ಮಾಡೋಣ ಅಧ್ಯಕ್ಷರೇ, ಇವತ್ತು ಒಂದೊಂದು ಪಕ್ಷದ್ದು ಒಂದೊಂದು ರೀತಿಯ ಅಜೆಂಡಾಗಳು ಇಟ್ಕೊಂಡಿದ್ದೇವೆ ನಾವು. ಇವತ್ತೆಲ್ಲ ನಮ್ಮ ಗೃಹ ಸಚಿವರು ಹೇಳಿಕೆಯನ್ನು ನೋಡ್ತಾ ಇದ್ದೆ, ಬೆಳಗ್ಗೆ ಹೇಳಿದ್ದಾರೆ ಒಂದು ರಾಷ್ಟ್ರೀಯ ಪಕ್ಷದ ಬಗ್ಗೆ. ಇವತ್ತು ದೇಶದಲ್ಲಿ ಪರಿಸ್ಥಿತಿ ಬರಬೇಕಾದ್ರೆ ನಿಮ್ಮೊಂದು ಅಜೆಂಡಾ ಇಟ್ಕೊಂಡು ಒಬ್ಬರನ್ನ ಓಲೈಸ್ಲಿಕ್ಕೆ ಹೋಗಿ ಈ ವಾತಾವರಣ ನಿರ್ಮಾಣ ಆಗಿದೆ ಅಂತ ಇವತ್ತು ಹೇಳಿದ್ದೀರಿ ಅಧ್ಯಕ್ಷರೇ. ಇಲ್ಲಿ ನಾನು ಯಾತಕ್ಕೆ ಈ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ, ಈ ದೇಶದ ಬ್ಯಾಕ್ಗ್ರೌಂಡ್ ಏನಿದೆ, ಅವತ್ತು ಏನು ರೆಫ್ಯೂಜೀಸ್ ಬಂದರು, ಅವತ್ತಿನ ಸರ್ಕಾರಗಳಿಗೆ ಒಂದು ಕಡೆ ಹಣದ ಕೊರತೆ, ಒಂದು ಕಡೆ ಪ್ರತಿಯೊಬ್ಬ ರೆಫ್ಯೂಜೀಸ್ ಏನು ಬಂದಿದ್ದಾರೆ ಅಲ್ಲಿಂದ ಮೈಗ್ರೇಟ್ ಆಗಿ ಅವರ ಬದುಕನ್ನು ಕಟ್ಟಿಕೊಡಬೇಕು ಅಂಥ ಒಂದು ಸವಾಲುಗಳ ನಡುವೆ ಈ ದೇಶ ಏನು ಒಂದು ಸ್ವಾತಂತ್ರ್ಯ ಹೊಂದಿ ದೇಶದ ಪ್ರಗತಿಯನ್ನು ನಾವು ಕಾಣಲಿಕ್ಕೆ ಪ್ರಾರಂಭ ಮಾಡೋದು. ಈಗ 75 ವರ್ಷಗಳನ್ನು ಸವದಿದ್ದೇವೆ. ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ. ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಾನು ನಮ್ಮ ರಾಜ್ಯದಲ್ಲಿ ಈ ರೀತಿಯ ಬೆಳವಣಿಗೆಯನ್ನು ನಾವು ನೋಡ್ತೀವಿ ಅಂತಕ್ಕಂಥದ್ದನ್ನು ಕನಸು ಮನಸ್ಸಿನಲ್ಲೂ ತಿಳ್ಕೊಂಡಿರಲಿಲ್ಲ. ಇಂಥ ಒಂದು ವಾತಾವರಣವನ್ನು ನಾವು ನೋಡ್ತೀವಿ ಅಂತ ಹೇಳಿ. ಮೊದಲಿಂದಲೂ ನಮ್ಮ ರಾಜ್ಯ ಒಂದು ಅತ್ಯಂತ ಶಾಂತಿಯಿಂದ ಇರ್ತಕ್ಕಂಥ ರಾಜ್ಯ ಇದು. ಒಬ್ರಿಗೊಬ್ಬರಿಗೆ ಒಂದು ಬಾಂಧವ್ಯದ ಬಾಂಡಿಂಗ್ ಇರ್ತಕ್ಕಂಥದ್ದು.
ಎಮೋಷನ್ ಇರ್ತಕ್ಕಂಥ ಒಂದು ರಾಜ್ಯ ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ. ಇಂಥ ಒಂದು ರಾಜ್ಯದಲ್ಲಿ ಒಂದು ದ್ವೇಷದ ದಳ್ಳೂರಿಗೆ ನಮ್ಮನ್ನೇ ನಾವು ಇವತ್ತೆಲ್ಲ ದುಡ್ಕೊತಾ ಇದ್ದೇವೆ ಅಧ್ಯಕ್ಷರೇ. ಅದರ ಹಿನ್ನೆಲೆಯಲ್ಲಿ ನಾನು ಇವತ್ತು ಏನೋ ಒಂದು ಹರ್ಷ ಅಂತಕ್ಕಂಥ ಹುಡುಗನ ಒಂದು ಹತ್ಯೆಯ ಹಿನ್ನೆಲೆಯಲ್ಲಿ ಇವತ್ತು ಸತ್ಯಾಂಶಗಳು ಏನಿದೆ ಅಂತಕ್ಕಂಥದ್ದನ್ನು ಸರ್ಕಾರ ತರಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷರೇ ನಾನು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಈ ಒಂದು ಶಾಂತಿಯ ತೋಟ ಅಂತಕ್ಕಂಥದ್ದನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ಸರ್ಕಾರದ ಮೇಲೆ ಹೇಳಿ. ಮಾನ್ಯ ಅಧ್ಯಕ್ಷರೇ, ಮನೆ ಖಾದರ್ ಅವರು ಉಪನಾಯಕರಲ್ಲಿ ಕೂತಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರೋಂಥ ಮುಸಲ್ಮಾನ್ MLAಗಳೆಲ್ಲ ಒಟ್ಟಿಗೆ ಒಂದು ಕಡೆ ಸೇರಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತೇನು ಈ ಹಿಜಾಬ್ ಇಲ್ಲಿ ಗಲಾಟೆ ಆಗ್ತಾಯಿದೆ ಕರ್ನಾಟಕ ರಾಜ್ಯದಲ್ಲಿ, ಇದಕ್ಕೆ ಕಾರಣ SDPI ಮತ್ತು PFI ಇದಕ್ಕೆ ಕಾರಣ. ಅದರ ಬಗ್ಗೆ ಕ್ರಮ ತಗೋಬೇಕು ಅಂತ. ಹೌದು ಅಂತ ನಾನು ಒಪ್ತೀರಿ ಅಂತ ಭಾವಿಸ್ತೇನೆ ನಾನು, ಅಲ್ವಾ? ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸೇಮ್ ಡೇ ಅಧ್ಯಕ್ಷರೇ, ಸೇಮ್ ಡೇ ಅದೇ ಪೇಪರ್ನಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ನಾನು ಪ್ರಾರ್ಥನೆ ಮಾಡ್ತೀನಿ, ನೀವು ನೋಡಬೇಕು. ಒಂದು ಕಡೆ ಖಾದರ್ ಅವರು ಎಲ್ಲ ಮುಸ್ಲಿಂ MLAಗಳು ಹೇಳಿಕೆ ಕೊಟ್ಟಿದ್ದಾರೆ, SDPI PFI ಇದಕ್ಕೆ ಕಾರಣ ಕರ್ನಾಟಕ ರಾಜ್ಯ ಆಗ್ತಿರೋಂಥ ಗಲಭೆಗೆ ಅಂತ. ಅವತ್ತಿನ ದಿನವೇ ಅದೇ ಪೇಪರಲ್ಲಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಹೇಳಿಕೆ ಬರುತ್ತೆ, ಇದಕ್ಕೆ ಬಜರಂಗ ದಳ ಮತ್ತು RSS ಕಾರಣ ಅಂತ. ನಾನು ಯಾತಕ್ಕೆ ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ, ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನೀವು ಪ್ರಾರಂಭದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದಿರಿ, 96 ಮಕ್ಕಳಿರೋಂಥ ಶಾಲೆ ಇವತ್ತು ಒಂದನ್ನೇ ಅಲ್ಲ, ಅನೇಕ ವರ್ಷಗಳಿಂದ ನಡ್ಕೊಂಡ್ಬಂದಿರೋ ಶಾಲೆ. ಆ 96 ಮಕ್ಕಳು ಹಿಜಾಬ್ ಹಾಕ್ಕೊಂಡು ಹೋಗ್ತಾ ಇದ್ದವರು, 6 ಮಕ್ಕಳು ಹೊರಗಡೆ ಬಂದರು. 6 ಹಿಜಾಬ್ ಬೇಕೇ ಬೇಕು ಅಂತ ಶುರು ಮಾಡಿದ್ರು. ಆ ಸಂದರ್ಭದಲ್ಲೇ ಯಾರು ಇವ್ರು ಹಿಡ್ತಾ ಇದೆಯಲ್ಲ, ಈ ಹಿಡ್ತಾ ಇರೋರು ಇವರು ಆ 6 ಜನ ಮಕ್ಕಳಿಗೆ ಕರೆದು ಕನ್ವಿನ್ಸ್ ಮಾಡಿಬಿಟ್ಟಿದ್ರೆ ಇವತ್ತು ಜಿಲ್ಲೆದು, ರಾಜ್ಯದ್ದು, ದೇಶದ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಹರ್ಷನ್ ಅಂತ ಒಬ್ಬ ಬಜರಂಗ ದಳದ ಕಾರ್ಯಕರ್ತರ ಸಾವು ಆಗ್ತಿರ್ಲಿಲ್ಲ. ಇದನ್ನು ರಾಜಕಾರಣಕ್ಕೆ ಪ್ರಯತ್ನ ನಡೆಸಿ ಇವತ್ತು ಈ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಷ್ಟೇ. ನಾನು ಒಂದೇ ಸೆಕೆಂಡ್ ಸಭಾಧ್ಯಕ್ಷ ಏನು ಮಾತು ಹೇಳಿದ್ದಾರೆ, ಬಹುಶಃ ಏನು ತಾವು ಭಾಳ ಸ್ಪಷ್ಟವಾಗಿ ಆಲೋಚನೆ ಮಾಡಬೇಕು. ಉಡುಪಿಯಲ್ಲಿ ಏನು ಆ ಒಂದು ಕಾಲೇಜಿನಲ್ಲಿ ಇಶ್ಯೂ ಬಂದಾಗ 2.5 ತಿಂಗಳು ಯಾರು ಮಾತಾಡಲಿಕ್ಕೆ ಹೋಗಲಿಲ್ಲ ಎಲ್ಲಿಯೂ ಕೂಡ. ಯಾಕಂತ ಹೇಳಿದರೆ ಇವನ್ ಅಲ್ಲಿ ಎಲ್ಲ ಸಮುದಾಯರು ಕೂಡ ಆ ಹುಡುಗಿಯರು ಕೂಡ ತಿಳುವಳಿಕೆ ಹೇಳಲಿಕ್ಕೆ ಕೂಡ ಹೋಗಿದ್ರು. ನನ್ನ ಜಿಲ್ಲೆ ಆದ ಕಾರಣ ನಾನು ಇಂಟರ್ಫಿಯರ್ ಮಾಡಲಿಕ್ಕೆ ಹೋಗಲಿಲ್ಲ. ನನ್ನ ಹತ್ರ ಕೇಳಿದಾಗ ನಾನು ಹೇಳಿದೆ ಸ್ಪಷ್ಟವಾಗಿ, ನಮಗೆ ಶಿಕ್ಷಣ ಮುಖ್ಯ, ಹೆಣ್ಣು ಮಕ್ಕಳ ಶಿಕ್ಷಣ ಅದಕ್ಕಿಂತ ಜಾಸ್ತಿ ಮುಖ್ಯ. ಕ್ಯಾಂಪಸ್ ವಿಚಾರವನ್ನು ಕ್ಯಾಂಪಸ್ಸಲ್ಲೇ ಬಗೆಹರಿಸಬೇಕು. ಅವರ ತಂದೆ ತಾಯಂದರಿಗೆ ಫೀಸ್ ಕಟ್ಟಿಸೋದು, ತಂದೆ ತಾಯಂದರನ್ನು ಬಗೆಹರಿಸಲಿ ಅಂತ ಹೇಳಿ ನಾವು ಯಾರು ಮಾತಾಡಲಿಕ್ಕೆ ಭಾಳ ಸ್ಪಷ್ಟವಾಗಿ ಹೋಗಲಿಲ್ಲ. ಅಲ್ಲಿ ಅವರು ಕೂಡ ಅದನ್ನು ಭಾಳಷ್ಟು ಸಂಧಾನ ಮಾಡಿ ಎಲ್ಲ ರೀತಿಯ ಪ್ರಯತ್ನ ಕೂಡ ಆಯಿತು. ಸಮಸ್ಯೆ ಯಾವಾಗ ಬಂತಂತ ಹೇಳಿದರೆ, ಈ ಉಡುಪಿ ವಿಚಾರ ಇಟ್ಕೊಂಡು ಅವ್ರು ಕೋರ್ಟಿಗೆ ಆದ ತಕ್ಷಣ ಕುಂದಾಪುರದ ಭಂಡಾರ್ಕರ್ ಕಾಲೇಜಿನಲ್ಲಿ 25 ವರ್ಷಗಳಿಂದ ಅಲ್ಲಿ ಡಿಗ್ರಿ ಅವ್ರಿಗೆ ಅವಕಾಶ ಇತ್ತು ಶಿರವಸ್ತ್ರ ಹಾಕಲಿಕ್ಕೆ. MGM ಕಾಲೇಜಿನಲ್ಲಿ ಅವಕಾಶ ಇತ್ತು. ಅಲ್ಲಿ ಏನಾಯ್ತು ಅಂತ ಹೇಳಿದರೆ, ಅಲ್ಲಿ ಕೆಲ ಯುವಕರು ಹೋಗಿ ನಮ್ಮ ಪ್ರಿನ್ಸಿಪಾಲ್ ಹತ್ರ, ನೀವು ಅವರಿಗೆ ಇನ್ನೂ ಅವಕಾಶ ಕೊಟ್ಟರೆ ನಮಗೆ ಶಾಲ್ ಹಾಕ್ಲಿಕ್ಕೆ ಅವಕಾಶ ಕೊಡಬೇಕಂತೇಳಿ ಅವರನ್ನು ಒಂದು ಒತ್ತಾಯ ಇಟ್ಟರು. ಈ ಸಂದರ್ಭದಲ್ಲಿ ಪ್ರಿನ್ಸಿಪಾಲ್ ಕೂಡ ಅವ್ರು ಯಾರನ್ನು ಒತ್ತೆ ಸಮಾಧಾನ ಪಡಿಸೋದು. ಈ ಪೊಲೀಸ್ ಇಲಾಖೆ ಏನು ಹೇಳಿತ್ತು ಅವರಿಗೆ, ನೀವೇನಾದ್ರು ಬಿಟ್ಟರೆ ಗಲಾಟೆ ಆಗ್ಬೋದು, ಬಿಡಬೇಡಿ ಅಂತೇಳಿ. ಇವರು ಮಾರು ದಿವಸ ಬಂದಲ್ಲಿ ಗೇಟ್ ಹಾಕಿದರು. ಆವಾಗ ಸಮಸ್ಯೆ ಸ್ಪಷ್ಟ ಆಯಿತು. ನಾನು ಕೇಳಿದಿಷ್ಟು ಸಭಾಧ್ಯಕ್ಷರೇ, ಎಲ್ಲಿಂದ ಅವಕಾಶ ಇರಲಿಲ್ಲ ಅಲ್ಲಿ ಯಾರು ಅವಕಾಶ ಕೇಳೋದಿಲ್ಲ. ಎಲ್ಲಿ ಹಿಂದಿಂದಲೂ ಕೂಡ ಅವಕಾಶ ಇತ್ತು, ಅದಕ್ಕೆ ಹೊಂದಿಕೊಂಡು ಬಂದಿದ್ದರು ಕೆಲವರು, ಅಲ್ಲಿ ನೀವು ಅವಕಾಶ ಕೊಡುವಂಥ ಕೆಲಸ ಮಾಡಿ. ಅದೇ ರೀತಿ ಎಕ್ಸಾಮ್ ಕೂಡ ಅವಕಾಶ ಕೊಡಿ. ನಮಗೆ ಯಾವ ಅನುಕೂಲದಲ್ಲಿ ರಾಜ್ಯಕ್ಕೆ ಮಾಡಬೇಕು ಯಾವ ಉದ್ದೇಶ ಕೂಡ ಯಾರಿಗೂ ಕೂಡ ಇವತ್ತು ಇಲ್ಲ. ಮತ್ತು ಇಲ್ಲ, ಮತ್ತು ಉಡುಪಿ ಇನ್ಸಿಡೆಂಟೇ ಬೇರೆ, ತದಾನಂದ ಆದ ಇನ್ಸಿಡೆಂಟ್ಸೇ ಇವತ್ತು ಬೇರೆ. ಅಲ್ಲಿ ಮುಂಚೆ ಅವಕಾಶ ಇತ್ತು. ಸೊ ಅದೊಂದು ಆ ಒಂದು ರಿವೆಂಜ್ ಆಗಿ ಹೋಗೋಂಥ ವಿಚಾರ ಬೇಡ. ಅದಕ್ಕೆ ಒಂದು ನಿಮಿಷ ನಾನು ಅದನ್ನು ಹೇಳ್ತಿಲ್ಲ, ನೀವು ಹೇಳ್ತಿರೋದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ನೀವು ತುಂಬ ಸ್ಪಷ್ಟವಾಗಿ ನಿಮ್ಮ ಭಾವನೆಗಳನ್ನು ಹೊರಗಾಕ್ತೀರಿ, ಇಡೀ ರಾಜ್ಯದ ಗಮನಕ್ಕೆ ತಂದ್ರಿ. ನಿಮ್ಮ ನೇತೃತ್ವದಲ್ಲೇ ಎಲ್ಲ ಮುಸಲ್ಮಾನ್ MLAಗಳು ಆ ಹೆಸರುಗಳೆಲ್ಲ ನಾನು ಓದ್ಬಿಟ್ಟು ಇವತ್ತು ರಾಜ್ಯದಲ್ಲಿ ಈ ರೀತಿ ಹಿಜಾಬ್ ಗಲಾಟೆ ಆಗ್ತಾ ಇರೋದಕ್ಕೆ ಕಾರಣ SDPI ಮತ್ತು PFI ಕಾರಣ. ಇದು ಸ್ಪಷ್ಟವಾಗಿ ಹೇಳಿದ್ರಿ. ಇದ್ರ ಬಗ್ಗೆ ಹೋಮ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳಿಗೂ ಒತ್ತಾಯ ಮಾಡಿದ್ರಿ, ಇದ್ರ ಬಗ್ಗೆ ನೀವು ತನಿಖೆ ಆಗಬೇಕು ಅನ್ನೋದನ್ನು ಹೇಳಿದ್ರಿ. ಸೇಮ್ ಡೇ ಸೇಮ್ ಪೇಪರ್
ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಗಲಾಟೆಗೆ ಕಾರಣ RSS ಬಜರಂಗ ದಳ ಕಾರಣ. ಹಾಗೂ ಕುಂದಾಪುರ ಕಾಲೇಜ್ ಇನ್ಸಿಡೆಂಟ್ ಆಯ್ತಲ್ಲ, ಅಲ್ಲಿ ಮಕ್ಕಳಿಗೆ ಶಾಲ್ ವಿತರಣೆ ಮಾಡಿದವರು ಯಾರು? ಟರ್ಬನ್ ವಿಚಾರಕ್ಕೆ ಸಂಬಂಧಪಟ್ಟ ಕ್ಯಾಚ್ ಮಾಡ್ತಾ ಇಲ್ಲ ನಾನು ಹೇಳ್ತಾರಲ್ಲ ಸರ್. ಇದು ಸರ್ ಒಂದು ನಿಮಿಷ ಸರ್. ಈಗ ಖಾದರ್ ಹೇಳಿದ್ದು ಭಂಡಾರ ಕಾಲೇಜ್ ಇದ್ದು 3ನೇ ಘಟನೆ. ಫಸ್ಟ್ ಉಡುಪಿಯಲ್ಲಿ 20-25 ವರ್ಷದಿಂದ ಹಾಕದಿದ್ದಲ್ಲಿ ಒತ್ತಾಯಪೂರ್ವಕವಾಗಿ CFIR ಒತ್ತಡದಲ್ಲಿ ಮಾಡಿದರು. ಅಲ್ಲಿ ನೀವು ನಮಗೆ ಸಹಕರಿಸಿರಿ, ಅಥವಾ ನಿಮ್ಮ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಬಂದಿದ್ದಾರೆ, ಮುಸ್ಲಿಂ ಒಕ್ಕೂಟದವರು ಬಂದಿದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ತುಂಬ ಕನ್ವಿನ್ಸ್ ಮಾಡೋದು ಕೇಳಿಲ್ಲ. ನಮ್ಮಲ್ಲಿ ಹಾಗೆ ಇತ್ತು. ಆನಂತರ ಏನಾಯಿತು, ಕುಂದಾಪುರದ ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲಿ ಹಿಜಾಬ್ ಹಾಕ್ತಿರ್ಲಿಲ್ಲ ಅಲ್ಲಿ 27 ಹೆಣ್ಣು ಮಕ್ಕಳು CFI ಅವರ ಪ್ರಭಾವದಿಂದ ಹಾಕಿದ್ರು. ಅಲ್ಲಿ ಏನಾಯಿತು ಅಂದರೆ ಯಾರ ಕಂಟ್ರೋಲಲ್ಲಿ ಇರಲಿಲ್ಲ, ಆ 27 ಹೆಣ್ಣು ಮಕ್ಕಳು ಹಾಕ್ತಿದ್ದವ್ರು ಹಾಕಿದ ಕೂಡಲೇ ಅಲ್ಲಿ ಕೇಸರಿ ಶಾಲ್ ಬಿತ್ತು. ಫಸ್ಟ್ ನಾವು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಏನು ಇಲ್ದಿದ್ದಲ್ಲಿ ಹಾಕಿದಾಗ ನೆಕ್ಸ್ಟ್ ಡೇ ಇದು ಮೂರನೇ ಅಂದರೆ 3ನೇ ಘಟನೆ ಆದದ್ದು ಭಂಡಾರ್ಕಾರರಲ್ಲಿ. ನೀವು ಹೇಳಿದಾಗೆ ಅಲ್ಲಿ ಹಿಜಾಬ್ ಹಾಕಿಟ್ಟು ಹೋಗ್ತಾ ಇದ್ದಲ್ಲಿಯೂ ಅಲ್ಲಿ ಹಿಂದೂ ಹುಡುಗರು ಗಲಾಟೆ ಸ್ಟಾರ್ಟ್ ಅಂದರೆ ಈ CFI ಅವರು ಉಡುಪಿಯಲ್ಲಿ ಎಲ್ಲ ಮುಖಂಡರು ಪ್ರಯತ್ನ ಮಾಡಿದಾಗಲೂ ಅವರು ಪ್ರಭಾವ ಬೀರಿದ್ರು. ಇಲ್ಲಿ ಎಲ್ಲರ ಸಹಕಾರ ನಮ್ಮ ಉಡುಪಿಯಲ್ಲಿ ಸಹಕಾರ ನಡೀತಾ ಇತ್ತು. ಏನು 6 ಮಕ್ಕಳು ಬಿಟ್ಟರೆ ಬೇರೆ ಯಾರು ಇರ್ತಿರಲಿಲ್ಲ ಸರ್. 100 ಹೆಣ್ಣು ಮಕ್ಕಳಿದ್ದಾರೆ, ಅದರಲ್ಲಿ 6 ಮಕ್ಕಳು ಬಿಟ್ಟರೆ 94 ಜನ ಹಿಜಾಬ್ ತೆಗೆದಿಟ್ಟು ಬರ್ತಾ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಕುಂದಾಪುರದಲ್ಲಿ ಯಾವಾಗ ಗೌರ್ಮೆಂಟ್ ಕಾಲೇಜಲ್ಲಿ 27 ಮಕ್ಕಳನ್ನ ಮಾಡಿದ್ರಲ್ಲ, ಅದು ಆ್ಯಕ್ಷನ್ ಆದದ್ದು, ಅಲ್ಲಿಂದ ಮತ್ತೆ ಬೆಳೀತಾ ಹೋದದ್ದು. ಹಾಗಾಗಿ ಅಲ್ಲಿ CFI ಈ ಸಂಘಟನೆ ಇದೆಯಲ್ಲ, ಉಡುಪಿಯಲ್ಲಿ ಅವ್ರದ್ದು ಬೇಳೆ ಬೇಯಲಿಕ್ಕಾಗಲಿಲ್ಲ ಅಂತ ಕುಂದಾಪುರಕ್ಕೆ ಹೋಗಿ ಬೆಂಕಿ ಹಚ್ಚಿಬಿಟ್ರು. ಅದು ಆಮೇಲೆ ನೀವು ಹೇಳಿದಾಗೆ MGM ಅಲ್ಲಿ ಸರ್ ಲಾಸ್ಟ್ ದಿವಸ ಬಂದದ್ದು, MGM ಅಲ್ಲಿ ಲಾಸ್ಟ್ ದಿವಸ ಬಂದದ್ದು. ಆದರೆ ಭಂಡಾರ್ಕರ್ ಸರ್ ಕಾಲದಲ್ಲಿ ಬಂದದ್ದು ಹೌದು. ಅಲ್ಲಿ ಹಿಜಾಬ್ ಹಾಕ್ತಾ ಹೋಗ್ತಾ ಇದ್ರು. ಆದರೆ ಇದು ಏನು 27 ಮಕ್ಕಳು ಮಾಡಿದ್ರಲ್ಲೋ ಅದಕ್ಕೆ ನೋಡಿ ಅಲ್ಲಿಯೂ ಮಾಡಿದರು. ಹಾಗಾಗಿ ಈ ಘಟನೆ ಅದೇ ಸಭಾಧ್ಯಕ್ಷ. ಈಗ ನಮಗೇನಿದೆ ಸೌಹಾರ್ದ ವಾತಾವರಣ ಎಲ್ಲರೂ ಕೂಡ ಆಗತ್ತಿದ್ದ. ಈಗ ನಮ್ಗೆ ಹಾಕಿ ಅಲ್ಲ, ಇನ್ನು ಹುಟ್ಟಿ ಬರೋದ ಮಕ್ಕಳು ಅದು ಸರಿ ಇರಬೇಕಲ್ಲ. ಅದಕ್ಕಾಗಿ ಇವತ್ತು ಯಾವ್ದು ವಿಚಾರ ಆಗೋದ್ರ ಬಗ್ಗೆ ತನಿಖೆ ಆಗಲಿ, ಯಾವ ಸ್ಪಷ್ಟತೆ ಇರ್ಬೋದಂಥ ಅವಕಾಶ ಇವತ್ತು ಆಗೊಂದು ವಿಚಾರ ಆಗಲಿ. ಯಾರು ಕೂಡ ತಪ್ಪು ಮಾಡಿದವ್ರಿಗೆ ಯಾರು ಕೂಡ ಬೆಂಬಲ ಮಾಡಲಿಕ್ಕೆ ಹೋಗೊಂದು ವಿಚಾರ ಆಗುವುದು ಕೂಡ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಯಾತಕ್ಕೆ ಇವತ್ತು ಈ ವಿಷಯದಲ್ಲಿ ಈ ಒಂದು ಸರ್ಕಾರ ಮತ್ತು ನಾವುಗಳು ಸಹ ರಾಜಕೀಯ ಪಕ್ಷಗಳು ನಮ್ಮ ಒಂದು ಜವಾಬ್ದಾರಿಯನ್ನು ಇಂಥ ಒಂದು ಸೂಕ್ಷ್ಮವಾದ ವಿಚಾರದಲ್ಲಿ ನಾವು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ ಅಧ್ಯಕ್ಷರೇ. ಇಲ್ಲಿ ಈಗ ಈಶ್ವರಪ್ಪನವ್ರು ಹೇಳಿದಂಥ ರೀತಿಯಲ್ಲಿ ಈ ಸಬ್ಜೆಕ್ಟ್ ಬಂದಾಗ ನಾವು ಸ್ವಲ್ಪ, ಏಕೆಂದರೆ ಇಲ್ಲಿ ಯಾವಾಗ ದೊಡ್ಡ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ಒಂದು ವಾತಾವರಣ ಕ್ರಿಯೇಟ್ ಆಯಿತು, ಪಾಪ ನಾನು ಯಾರಿಗೂ ದೋಷ ಕೊಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಕೆಲವು ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು, SDPI ಅಂತಕ್ಕಂಥದ್ದು ಏನು ಹೇಳಿದ್ದಾರೆ, ಮತ್ತು ಹೈಕೋರ್ಟ್ನಲ್ಲೇ ಹೇಳಿದ್ದಾರೆ. 3 ಬೆಂಚಲ್ಲಿ ಇದು 3 ಜಡ್ಜಸ್ ಬೆಂಚಲ್ಲಿ ಅವರೇ ಹೇಳಿದ್ದಾರೆ, ಕಾಣದ ಕೈಗಳು ಇದರಲ್ಲಿ ಅವರ ಒಂದು ಈ ಒಂದು ಘಟನೆಯಲ್ಲಿ ಮೂಲ ಯಾರಿದ್ದಾರೆ ಅಂತಕ್ಕಂಥದ್ದನ್ನು ಕಂಡುಹಿಡಿಯಬೇಕು ಅಂತಕ್ಕಂಥದ್ದು ಅವರು ಕೊಟ್ಟಿರ್ತಕ್ಕಂಥದ್ದು. ಯಾವ ಕಾಣದ ಕೈಗಳಿದು ಪ್ರಾರಂಭ ಆಗಲಿಕ್ಕೆ? ರಘುಪತಿ ಭಟ್ರು ಹೇಳಿದ್ರು, ಆ ಒಂದು ಸಣ್ಣ ಶಾಲೆಯಲ್ಲಿ ಪ್ರಾರಂಭ ಆಗಿದ್ದನ್ನು ಪ್ರಾರಂಭಿಕ ಹಂತದಲ್ಲೇ ಚೂಟ್ ಹಾಕಿದರೆ, ನಾನು ಅವತ್ತು ಹೇಳಿದ್ದೇನೆ ಈ ಸಮಸ್ಯೆ ಇಷ್ಟು ಉಲ್ಬಣ ಆಗ್ತಿರಲಿಲ್ಲ ಅಂತೇಳಿ. ಇಲ್ಲಿ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಿದ್ದೀವಿ? ಈ ವಿಷಯ ಪ್ರಸ್ತಾಪ ಮಾಡಬೇಕಾದ್ರೆ ನಮ್ಮ ಪಕ್ಷದ ಶಾಸಕರುಗಳು ನನಗೆ ಹೇಳ್ತಾರೆ, ದಯವಿಟ್ಟು ಬೇಡ, ಇದು ಭಾಳ ಸೂಕ್ಷ್ಮವಾದ ವಿಚಾರ, ಇದು ಯಾಕೆ ಚರ್ಚೆ ಮಾಡ್ತೀಯ ಹಿಜಾಬ್ ಬಗ್ಗೆ? ಇವತ್ತು ಎಲ್ಲೋ ಒಂದು ರೀತಿ ಬೇರೆ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಜನರಲ್ಲಿ ಭಾವನೆಗಳೇನಿದೆ, ನಾವ್ಯಾತಕ್ಕೆ ಇದಕ್ಕೆ ಆಕ್ರೋಶಕ್ಕೆ ಒಳಗಾಗಬೇಕು? ಇದನ್ನು ನನಗೆ ಬೆಳಗ್ಗೆ ನಮ್ಮ ರಾಮನಗರ ಶಾಸಕರು, ನಮ್ಮ ಧರ್ಮಪತ್ನಿ ಅವರು ಶುರು ಮಾಡಿದ್ರು ಬೆಳಗ್ಗೆ, ಯಾಕ್ರಿ ಬೇಕಿದೆಲ್ಲ ನಿಮಗೆ ಅಂತೇಳಿ. ಆದರೆ ಇವತ್ತು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಇಲ್ಲಿ ನಡೀತಿರ್ತಕ್ಕಂಥ ವಿಷಯದಲ್ಲಿ ಒಂದು ತಿಳಿಯ ವಾತಾವರಣವನ್ನು ತರದೇ ಇದ್ದರೆ ನಮ್ಮ ಕೆಲಸದಲ್ಲಿ ನಾವೆಲ್ಲ ಒಂದು ಕಡೆ ವಿಫಲರಾಗ್ತೀವಿ ಅಂತಕ್ಕಂಥದ್ದು. ಇಲ್ಲಿ ನನಗೆ ಮತ ಮುಖ್ಯ ಅಲ್ಲ, ನನಗೆ ಪಕ್ಷದ ಸಂಘಟನೆ ಮುಖ್ಯ ಅಲ್ಲ. ನಮ್ಮೆಲ್ಲರ ಜವಾಬ್ದಾರಿ ಇವತ್ತು 6.5 ಕೋಟಿ ಜನತೆಯ ರಕ್ಷಣೆ ಮೊದಲು ಆಗಬೇಕಾಗಿರ್ತಕ್ಕಂಥದ್ದು. ಇವತ್ತು ಸಂಘಟನೆಗಳು ಅಧ್ಯಕ್ಷರೇ, ಇವತ್ತು BJP ಪಕ್ಷ ಇರಲಿ, ಕಾಂಗ್ರೆಸ್ ಪಕ್ಷ ಇರಲಿ, JDS ಪಕ್ಷ ಇರಲಿ, ಹೊರಗಡೆ ನಾವು ನಮ್ಮ ಒಂದು ಕೆಲವು ಅಜೆಂಡಾ ಇಟ್ಕೊಂಡು ಹೋರಾಟ ಮಾಡ್ತೀವಿ.
ಆದರೆ ಇಲ್ಲಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ 6.5 ಕೋಟಿ ಜನತೆಯ ರಕ್ಷಣೆ. ಇಲ್ಲಿ ಎಲ್ಲ ಧರ್ಮಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಇವತ್ತು ಸರ್ಕಾರ ಇರತಕ್ಕಂಥದ್ದು ಇಡೀ ರಾಜ್ಯದ 6.5 ಕೋಟಿ ಜನತೆಯ ರಕ್ಷಣೆಯನ್ನು ಮಾಡಲಿಕ್ಕೆ ಇರತಕ್ಕಂಥದ್ದು ಸರ್ಕಾರ. ಇದು ಕರ್ನಾಟಕದ ಸರ್ಕಾರ, ಇದು BJP ಸರ್ಕಾರ ಅಲ್ಲ. ಅದರಿಂದ ಇವತ್ತು ಈ ವಿಷಯದಲ್ಲಿ ನಾವು ಇದನ್ನು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ತೆಗೆದುಕೊಂಡು ಹೋಗಿದ್ದು ಎಲ್ಲ ಒಂದು ಕಡೆ ನಮ್ಮ ಒಂದು ಕಾರ್ಯದಲ್ಲಿ ವಿಮುಖರಾಗಿದ್ದೇವೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಧ್ಯಕ್ಷರೇ. ಇಲ್ಲಿ ಯಾವ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಮಕ್ಕಳು ಯಾವ ಜಾತಿ ಅಂತ ಕೇಳಲ್ಲ, ಶ್ರೀಮಂತಿಕೆ ಕೇಳಲ್ಲ, ಅವರ ಒಂದು ಪರಸ್ಪರ ಅಕ್ಕಪಕ್ಕದಲ್ಲಿ ಕೂತು ಅನ್ಯೋನ್ಯತೆಯಿಂದ ಒಂದು ಯಾವುದೇ ರೀತಿಯ ಮನಸ್ಸಿನಲ್ಲಿ ಕಲ್ಮಶಗಳಿಲ್ಲದೆ ಪರಿಶುದ್ಧವಾದಂಥ ಮನಸ್ಸಿನಲ್ಲಿ ಆ ಒಂದು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳೇನಿದ್ದಾರೆ, ಆ ಮಕ್ಕಳ ಮನಸ್ಸಿನಲ್ಲಿ ಇವತ್ತು ಯಾವೊಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದೇವೆ. ಇವತ್ತು ಒಂದು ವರ್ಗದ ಜನ ಬೀದಿನಲ್ಲಿ ಬಂದು ಹೋರಾಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಯ್ತು. ಆ ಪೋಷಕರುಗಳು ಸಹ ಇವತ್ತು ಹೊರಗೆ ಬರಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಧ್ಯಕ್ಷರೇ. ಹೋರಾಟ ನಡೀತು ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ, ಯಾವ ಧರ್ಮಗುರುಗಳೆಲ್ಲ ಸೇರಿ ಶಾಂತಿಯಿಂದ ಇವತ್ತು ಇರಬೇಕಾಗುತ್ತೆ ಅಂತಕ್ಕಂತ ಹೇಳಿದರು ಅಧ್ಯಕ್ಷರೇ. ಇಲ್ಲಿ ಸಂಘರ್ಷಗಳು ನಡೆದಂಥ ಹಿನ್ನೆಲೆ ನಾನು ಒಂದು ಚಿತ್ರ ಏನು ತೋರಿಸ್ದೆ. ಇಬ್ಬರು ಹಿಂದೂ ಮುಸಲ್ಮಾನ್ ಸಮಾಜದ ಹೆಣ್ಣು ಮಕ್ಕಳ ಅವರ ಅನ್ಯೋನ್ಯತೆ ಇವತ್ತು ಇಂಥ ಒಂದು ವಾತಾವರಣದಲ್ಲಿ ಇದ್ದಂಥ ರಾಜ್ಯ ನೋಡಿ. 4 ಜನ ಹೆಣ್ಣು ಮಕ್ಕಳು, ಮಧ್ಯದಲ್ಲಿ ಒಂದು ಮುಸಲ್ಮಾನ್ ಸಮಾಜದ ಹೆಣ್ಣುಮಗಳು, ಆ ಕಡೆ ಈ ಕಡೆ 4 ಜನ ಹೆಣ್ಣುಮಕ್ಕಳು ಕೈ ಹಿಡ್ಕೊಂಡು ಒಬ್ರಿಗೊಬ್ಬರು ಒಂದು ಸಹೋದರಿಯರ ಮನೋಭಾವದಲ್ಲಿ ಶಾಲೆಗೆ ಹೋಗ್ತಿರ್ತಕ್ಕಂಥ ಒಂದು ಚಿತ್ರ ಹಾಕಿದ್ದಾರೆ. ಇಂಥ ಒಂದು ವಾತಾವರಣ ಇದ್ದಂಥ ಈ ರಾಜ್ಯದಲ್ಲಿ ಅಧ್ಯಕ್ಷರೇ, ತರಗತಿಗಳನ್ನು ಬಹಿಷ್ಕಾರ ಮಾಡ್ತಕ್ಕಂಥದ್ದು, ತರಗತಿಗಳ ಮುಂದೆ ಕಲ್ಲು ತೂರಾಟಗಳಾಗದಂಥದ್ದು, ಕಾಲೇಜ್ ಬಿಟ್ಟೆವು ಹಿಜಾಬ್ ಮಾತ್ರ ಬಿಡವು, ಇಂಥ ಒಂದು ವಾತಾವರಣಗಳು ನಿರ್ಮಾಣ ಆಗ್ತಕ್ಕಂಥದ್ದಕ್ಕೆ ಪ್ರಚೋದನೆ. ಆ ಮಕ್ಕಳಿಗೆ ಏನು ಗೊತ್ತಿದೆ ಅಧ್ಯಕ್ಷರೇ? ಇಂಥ ಒಂದು ಪ್ರಚೋದನೆಗೆ ಯಾರು ಕಾರಣಕರ್ತಿದ್ದಾರೆ ಅಧ್ಯಕ್ಷರೇ? ಶಿವಮೊಗ್ಗ ಕೆಲವೆಡೆ ಲಾಠಿ ಪ್ರಹಾರ, ನಿಷೇಧಾಜ್ಞೆ, ಒಬ್ಬ ಅತಿಥಿ ಉಪನ್ಯಾಸಕನ ತಲೆಬುರುಡೆ ಹೊಡೆದಿದ್ದಾರೆ. ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ರಬಕವಿ ಬನಟ್ಟಿ ಅಲ್ಲಮ್ಮ ಪ್ರೌಢಶಾಲೆಯ ಅತಿಥಿ ಶಿಕ್ಷಕ ಮಂಜುನಾಥ್ ನಾಯಕ ಅವರ ದುಷ್ಮರ್ಗಳಿಂದ ಹಲ್ಲೆಗೊಳಗಾದರು, ಬುರುಡೆ ಹೊಡೆದಿದ್ದಾರೆ ಅಧ್ಯಕ್ಷರೇ. ಹೀಗೆ ಹಲವಾರು ರೀತಿಯಲ್ಲಿ ಸಂಘರ್ಷಗಳೇನಾಯಿತು ಅಧ್ಯಕ್ಷರೇ? ಈ ಒಂದು ಸಂಘರ್ಷ ನಮ್ಮನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿದೆ ಅಧ್ಯಕ್ಷರೇ? ಇವತ್ತು ಅದಕ್ಕೋಸ್ಕರಲೇ ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮನವಿ ಮಾಡ್ತಕ್ಕಂಥದ್ದು, 17 ಜಿಲ್ಲೆ 50 ಕಾಲೇಜಲ್ಲಿ ಹಿಜಾಬ್ ಕೇಸರಿ ಫೈಟು, ಇದೆಲ್ಲ ವಿಷಯಗಳಿದೆ. ನಾನು ಸುದೀರ್ಘ JDS ಪಕ್ಷ ಹಿಜಾಬ್ ಪರ ನಿಂತರೆ ಹಿಂದೂ ಮತ BJPಗೆ ವಾರಿದ್ದಾರೆ ಎಂಬ ಚಿಂತೆ, BJP SDP ನೇರ ಹೇಳಿಕೆ ಸಮರ ಈಗೆಲ್ಲ ಬರೆದಿದ್ದಾರೆ. ಇಲ್ಲಿ ನಮಗೆ ಇಕ್ಕಟ್ಟಿಲ್ಲ ಅಧ್ಯಕ್ಷರೇ. ಇಕ್ಕಟ್ಟು ಪ್ರಾರಂಭ ಆಗಿರ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ನಾಡಿನ ಜನತೆಗೆ, ಶಾಲಾ ಮಕ್ಕಳಿಗೆ ಇವತ್ತು ಇಕ್ಕಟ್ಟು ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಧ್ಯಕ್ಷರೇ. ಇದನ್ನು ಬಗೆಹರಿಸಬೇಕಾದಂಥದ್ದು ನಮ್ಮಗಳ ಕರ್ತವ್ಯ. ಇವತ್ತು ನಾನು ಬಜರಂಗ ದಳದ ಬಗ್ಗೆ ಆಗಲಿ, RSS ಬಗ್ಗೆ ಆಗಲಿ, BJP ಪಕ್ಷದ ನಿಮ್ಮ ಅಜೆಂಡಾಗಳ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಿದ್ದೀನಿ. ನೀವು ಚುನಾವಣೆ ಗೆಲ್ಲಬೇಕು. ಚುನಾವಣೆಯನ್ನು ಗೆಲ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವು ನಿಮ್ಮದೇ ಆದಂಥ ಒಂದು ಅಜೆಂಡಾ ಇಟ್ಕೊಂಡು ಜನಗಳ ಮುಂದೆ ಹೋಗ್ತಕ್ಕಂಥದ್ದು, ಅದು ನಿಮ್ಮ ಪಕ್ಷದ ನಿಲುವುಗಳು. ಕಾಂಗ್ರೆಸ್ ಪಕ್ಷದ ಅವರದೇ ಒಂದು ನಿಲುವುಗಳಿರ್ಬೋದು, JDS ಪಕ್ಷದ ನಮ್ಮದೇ ಆದಂಥ ಒಂದು ನಿಲುವಿರ್ಬೋದು. ಆದರೆ ಇಲ್ಲಿರ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದ ಕರ್ತವ್ಯ ಏನಿದೆ, ಆ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಎಲ್ಲ ಶಾಲೆಗಳಲ್ಲಿ ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ರಲ್ಲಿ ಸರ್ಕಾರದ ಜವಾಬ್ದಾರಿ ಇದೆ ಅಧ್ಯಕ್ಷರೇ. ಈಗಾಗಲೇ ಕಳೆದ 2 ವರ್ಷ ನಿರಂತರವಾದಂಥ ಕೋವಿಡ್ನ ಅನಾಹುತದಲ್ಲಿ ಶಿಕ್ಷಣಕ್ಕೆ ನಾನು ಇಂಟರ್ಫಿಯರ್ ಆಗಬಾರ್ದು ಅಂತ ಮಾಡಿದ್ದೆ. ನಾವು ರಾಜಕೀಯ ಪಕ್ಷಗಳ ಹೆಸರು ತೆಗೆದುಕೊಂಡಿದ್ದಕ್ಕೆ ಹೇಳ್ತಾರೆ. 60ರ ದಶಕದಲ್ಲಿ ರಾಮ್ ಮನೋಹರ್ ಲೋಹಿಯಾ ಅವರು ಪಾರ್ಲಿಮೆಂಟ್ನಲ್ಲಿ ಹೇಳಿದ ಮಾತನ್ನು ಮಾತ್ರ ಹೇಳ್ತಾರೆ. ರಿಲಿಜನ್
is a long-term politics, and politics is a short-term religion. ಇದು ರಾಮ್ ಮನೋಹರ್ ಲೋಹಿಯಾ ಹೇಳಿದ್ದು 60ರ ದಶಕದಲ್ಲಿ. ಇವತ್ತು ನಾವು 2020ರಲ್ಲಿದ್ದೇವೆ. ಏನಾದರೂ ಬದಲಾವಣೆ ಆಗಿದೆಯಾ ಅಥವಾ ಏನೋ ಕೆಟ್ಟೋಗಿದೆ ಅನ್ನೋ ಚಿಂತನೆಯನ್ನು ನಾವು ಮಾಡುವಂಥದ್ದು ಸೂಕ್ತ. ನಾನು ಅದನ್ನು ಒಪ್ತೀನಿ ಅಧ್ಯಕ್ಷರೇ. ಅದರಿಂದಲೇ ಇವತ್ತು ನಮ್ಮ ರಾಜ್ಯದಲ್ಲಿ ಈ ರೀತಿಯ ಒಂದು ವಾತಾವರಣ ಬರುತ್ತೆ ಅಂತಕ್ಕಂಥದ್ದು ನಾವು ಯಾರೂ ಊಹೆ ಮಾಡಿರಲಿಲ್ಲ ಅಂತಕ್ಕಂಥ ಮೊದಲೇ ಹೇಳಿದೆ ಅಧ್ಯಕ್ಷರೇ. ಇಲ್ಲಿ ಕಳೆದ 2 ವರ್ಷ ಯಾವೊಂದು ಕೋವಿಡ್ನ ಅನಾಹುತಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಗೆ ಆಗಿರತಕ್ಕಂಥ ಒಂದು ಪರಿಸ್ಥಿತಿಗಳು, ಶಿಕ್ಷಣದ ಹಿನ್ನಡೆ, ಇವತ್ತು ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಸಹ ಒಂದು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ನೋಡಿದೆ ನಾನು. ಇವತ್ತು ಸಹ ಹಲವಾರು ಕುಟುಂಬದಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸ್ಲಿಕ್ಕಾಗಿಲ್ಲ. ಇವತ್ತು ಒಂದು ದೊಡ್ಡ ಆರ್ಟಿಕಲ್ ಇದೆ. ಇವತ್ತು ಹಲವಾರು ಕುಟುಂಬದಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಗಳೇನಿದೆ. ಹಾಜರಾತಿಗಳು ಇವತ್ತು ಸರ್ಕಾರದ ಅಂಕಿಅಂಶದ ಪ್ರಕಾರವೇ ಇವತ್ತು ಸಹ ಇನ್ನೂ ಶಾಲೆಗಳಿಗೆ ಮಕ್ಕಳು ಬರ್ತಕ್ಕಂಥ ಹಾಜರಾತಿ ಕಡಿಮೆ ಆಗಿದೆ ಹಿಂದಿನ ಹಲವಾರು ವರ್ಷಗಳ ಹೋಲಿಕೆ ಮಾಡಿದ್ರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದಾಗ ಇವತ್ತು ನಾವು ಎಲ್ಲೋ ಒಂದು ಕಡೆ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸ್ತಕ್ಕಂಥದ್ರಲ್ಲಿ ಎಡವಿದ್ರೆ ನಮ್ಮ ಪರಿಸ್ಥಿತಿಗಳು ಏನಾಗ್ತದೆ ಅಂತಕ್ಕಂಥದ್ದು ಇವತ್ತು ಯೋಚನೆ ಮಾಡಬೇಕಾಗಿದೆ ಅಧ್ಯಕ್ಷರೇ. ಅಸಂಖ್ಯಾತ ಮಕ್ಕಳ ಭವಿಷ್ಯ ಇವತ್ತು ಅಂಧಕಾರದಲ್ಲಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ವಿಷಯಗಳನ್ನು ಮುಂದಿಟ್ಕೊಂಡು ನಾವು ಮಕ್ಕಳು ಶಾಲೆಗೆ ಬರದೇ ಇರತಕ್ಕಂಥ ಒಂದು ಭೀತಿಯ ವಾತಾವರಣ, ಆತಂಕದ ವಾತಾವರಣವನ್ನು ನಾವೇನಾದರೂ ಈ ರೀತಿಯ ಒಂದು ವಾತಾವರಣ ಮುಂದುವರಿಸೋದ್ರಿಂದ ಎಲ್ಲಿಗೆ ಹೋಗ್ಬೋದು ನಾವು? ಅದರಿಂದ ಅಧ್ಯಕ್ಷರೇ, ಇವತ್ತು ಯಾವೊಂದು ಕುವೆಂಪು ಅವರು ಹೇಳಿದ್ದಾರೆ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದರೆ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಧ್ಯಕ್ಷರೇ? ಇವತ್ತು ಹೈಕೋರ್ಟ್ನ ಆದೇಶ ಏನು ಬಂದಿದೆ, ಆದೇಶಕ್ಕೆ ನಾವೆಲ್ಲ ತಲೆ ಬಾಗಲೇಬೇಕು. ಅದು ನಮ್ಮಗಳ ಜವಾಬ್ದಾರಿ ಅಧ್ಯಕ್ಷರೇ. ಈ ಒಂದು ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಯಾವೊಂದು ಹೈಕೋರ್ಟ್ನಲ್ಲಿ ಅಧ್ಯಕ್ಷರೇ ಒಂದು ರಿಮಾರ್ಕ್ಸ್ನ ನೋಡಿದೆ ಹೈಕೋರ್ಟ್ನಲ್ಲಿ ಬಂದಂಥ ರಿಮಾರ್ಕ್ಸು ಅಧ್ಯಕ್ಷರೇ, ಇದು ಅವ್ರು ಹೇಳ್ತಾರೆ, ದ ಅಪೆಕ್ಸ್ ಕೋರ್ಟ್ ಇನ್ ಇಂದಿರಾ ನೆಹರು ಗಾಂಧಿ ವರ್ಸಸ್ ರಾಜನಾರಾಯಣ್ explained the basic feature of secularism to mean that the state shall have no religion of its own and all persons shall be equally entitled to the freedom of conscience and the right freely to profess, practice and propagate religion. Since ages, India is a secular country. For India, there is no official religion. In as much as it is not a theoretic state. ಹೇಳಿ ಅಧ್ಯಕ್ಷರೇ, ಆರ್ಟಿಕಲ್ 51 ಏದು ರೆಫರ್ ಮಾಡ್ತಾರೆ. Our Constitution imposes a fundamental duty on every citizen to promote harmony and the spirit of common brotherhood amongst all the people of India, transcending religious, linguistic and regional or sectional diversities. ಇದನ್ನು ಇಷ್ಟು ಹೇಳ್ತೀನಿ. ಇದರದ್ದು ಹೈಕೋರ್ಟ್ನ ಸಂಪೂರ್ಣ ತೀರ್ಪಿನ ಬಗ್ಗೆ ಇಲ್ಲಿ ಬಂದಿರತಕ್ಕಂಥ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಇಲ್ಲಿ ಹೇಳಿದೆ ಅಧ್ಯಕ್ಷರೇ, ಹಿಜಾಬ್ ಹಾಗೂ ಸಕಾರಣವಾದ ನಿರ್ಬಂಧಗಳ ನಡುವೆ ಹೈಕೋರ್ಟ್ ತನ್ನ ಅರಿವನ್ನು ಬಳಸಿ ಮಾಡಿಕೊಂಡಿದೆ. ಅದರ ಮೇಲೆ ಬೇರೆ ಬೇರೆ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅಧ್ಯಕ್ಷರೇ. ಅವ್ರು ಹೇಳಿದ್ದಾರೆ, ಕೆಲವು ವಿಷಯಗಳನ್ನು ಕೋರ್ಟ್ ಮಾಡಿದ್ದಾರೆ. ಅದೆಲ್ಲವನ್ನು ನಾನು ಸುದೀರ್ಘವಾಗಿ ಓದಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷೆ. ಈಗ ಸರ್ಕಾರ ಇವತ್ತು ಅವ್ರ ಎಡಿಟೋರಿಯಲ್ ಹೇಳ್ತಾರೆ, ಸರ್ಕಾರ ಇವತ್ತಿನ ಒಂದು ತೀರ್ಪಿನ ಹಿನ್ನೆಲೆಯಲ್ಲಿ ಪರಿಣಾಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೆ ಗಮನ ಹರಿಸಬೇಕು ಅಂತಕ್ಕಂಥದ್ದು ಹೇಳಿ ಇಲ್ಲಿ ಹೇಳ್ತಾರೆ ಅಧ್ಯಕ್ಷರೇ. ಇತರ ಹೈಕೋರ್ಟ್ಗಳು ಈ ವಿಚಾರವಾಗಿ ನೀಡಿರುವ ಬೇರೆ ರೀತಿಯ ಆದೇಶಗಳು
ತನ್ನೆದುರಿನ ಪ್ರಕರಣಕ್ಕೆ ಸಂಬಂಧಿಸಿದ್ದಲ್ಲ ಎಂದು ಹೇಳಿದ ಕರ್ನಾಟಕ ಹೈಕೋರ್ಟ್ ಅವುಗಳನ್ನು ಪರಿಗಣಿಸಿಲ್ಲ. ಕೇಂದ್ರ ಸರ್ಕಾರ ರೂಪಿಸಿರುವ ನಿಯಮಗಳ ಅನ್ವಯ ಕೇಂದ್ರೀಯ ಹಿಜಾಬ್ ಧರಿಸಲು ಅವಕಾಶ ಇದೆ. ಇದನ್ನು ಕರ್ನಾಟಕದಲ್ಲಿಯೂ ಅಳವಡಿಸಿಕೊಳ್ಳಬಹುದು ಎಂಬ ವಾದವನ್ನು ಹೈಕೋರ್ಟ್ ಒಪ್ಪಿಲ್ಲ. ಈಗ ಈ ಹಿಜಾಬ್ ವಿವಾದವು ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ತಲುಪಿದೆ. ಅಧ್ಯಕ್ಷರೇ, ಸರ್ಕಾರವು ಈಗ ಈ ಆದೇಶದ ಪರಿಣಾಮದ ಬಗ್ಗೆ ಚಿಂತಿಸಬೇಕು. ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣದ ಮೇಲೆ ಆಗುವ ಪರಿಣಾಮಗಳು ಏನಿರುತ್ತವೆ ಎಂಬುದನ್ನು ಅವಲೋಕಿಸಬೇಕು ಅಂತಕ್ಕಂಥ ಒಂದು ಎಡಿಟೋರಿಯಲ್ ಬರೆದಿದ್ದಾರೆ ಅಧ್ಯಕ್ಷರೇ, ಇಲ್ಲಿ ನಾನು ಒಂದು ಸರ್ಕಾರದ ಗಮನಕ್ಕೆ ತರತಕ್ಕಂಥದ್ದು ಸ್ನೇಹಿತರುಗಳಿಗೆ, ಹಿಂದೆ ನಮ್ಮ ಒಂದು ಚಿಕ್ಕ ಮಕ್ಕಳಿದ್ದಾಗ ನಾವುಗಳೇ ನಮ್ಮ ಸಮಾಜದಲ್ಲೇ ನಾವೇ ಕಂಡಂಥದ್ದು ಒಂದು ಕೆಲವು ಮೂಢನಂಬಿಕೆಗಳು ಮೌಢ್ಯಗಳನ್ನು ನಾವು ಆಚರಣೆ ಮಾಡ್ಕೊಂಡು ಬಂದಿದ್ವು ಅಧ್ಯಕ್ಷರೇ. ಹಿಂದೆ ಒಂದು ಕಾಲದಲ್ಲಿ ಒಂದು ವರ್ಗದಲ್ಲಿ ಯಾರಾದರೂ ಚಿಕ್ಕ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳು ಗಂಡನನ್ನು ಕಳ್ಕೊಂಡಂಥ ಸಂದರ್ಭ ವಿಧವೆಯಾದಾಗ ಆ ಹೆಣ್ಣು ಮಕ್ಕಳಿಗೆ ತಲೆ ಬೋಳಿಸಿ ಸೆರಗನ್ನು ಸಂಪೂರ್ಣವಾಗಿ ಮುಚ್ಕೊಳ್ತಕ್ಕಂಥ ಒಂದು ಸಂಪ್ರದಾಯಗಳನ್ನು ನಾವು ಫಾಲೋ ಮಾಡ್ತೀವಿ.